ಹಾಲೆಲೂಯ, 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 ಹಾಲೆಲೂಯ. ಪ್ರೀತಿಯ ದೇವ ಜನರೇ, ನಿಮಗೆ ಈ ಮಧ್ಯಾಹ್ನದ ಕನ್ನಡ ಪ್ರಾರ್ಥನೆಗೆ ಆದರದ ಸ್ವಾಗತವನ್ನು ನಾವು ಬೇಡಿಕೊಳ್ಳುತ್ತಿದ್ದೇವೆ. ಪ್ರೀತಿಯ ದೇವ ಜನರೇ, ದೇವರು ಮತ್ತೊಂದು ಈ ದಿನವನ್ನು ಕರುಣಿಸಿದ್ದಾರೆ. ಈ ದಿನಕ್ಕಾಗಿ ನಾವು ದೇವರನ್ನ ಮಹಿಮೆ ಪಡಿಸಲು ಈ ಸ್ಥಳದಲ್ಲಿ ನೆರೆದಿದ್ದೇವೆ. ದೇವರಿಗೆ ಸ್ತೋತ್ರ ಸಲ್ಲಿಸಲು ಈ ಸ್ಥಳವು ದೇವರು ನಮಗೆ ಒದಗಿಸಿದ್ದಾರೆ. ಅದಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸುವ ಈ ಮಧ್ಯಾಹ್ನ ದೇವರ ಆತ್ಮ ನಮ್ಮನ್ನು ನಡೆಸಬೇಕು. ಆದುದರಿಂದ ಪ್ರವಾದಿ ಯೋವೆಲ್ ಗ್ರಂಥ 2ನೇ ಅಧ್ಯಾಯ 28ನೇ ವಾಕ್ಯ ನುಡಿತಾ ಇದೆ, ತರುವಾಯ ಎಲ್ಲ ಮಾನವರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ಪುತ್ರ ಪುತ್ರಿಯರು ಪ್ರವಾದನೆ ಮಾಡುವರು, ನಿಮ್ಮ ಹಿರಿಯರು ಸ್ವಪ್ನಶೀಲರಾಗುವರು, ನಿಮ್ಮ ಯುವಕರಿಗೆ ದಿವ್ಯ ದರ್ಶನಗಳಾಗುವು. ಆ ದಿನಗಳಲ್ಲಿ ದಾಸ ದಾಸಿಯರ ಮೇಲೂ ನನ್ನ ಆತ್ಮವನ್ನು ಸುರಿಸುವೆನು. ಹೌದು ಕರ್ತನೆ, ನೀವು ನುಡಿದ ಪ್ರತಿಯೊಂದು ವಾಕ್ಯಗಳು ಜೀವಂತ ವಾಕ್ಯಗಳು. ನಿಮ್ಮ ಪ್ರವಾದನೆ ಕರ್ತನೆ ನಡೆದಿದೆ. ಕರ್ತನೆ, ಪಂಚಮ ಶತಮ ದಿನದಂದು ಆ ಪರಿಶುದ್ಧ ಆತ್ಮರು ನಮ್ಮ ಮೇಲೆ ಸುರಿಸಿದ್ದೀರಿ. ಕರ್ತನೆ, ಈ ಮಧ್ಯಾಹ್ನದ ಈ ಪ್ರಾರ್ಥನೆಯಲ್ಲಿ ನಿಮ್ಮ ಆತ್ಮದ ಶಕ್ತಿಯನ್ನು ನಮ್ಮ ಮೇಲೆ ಸುರಿಸಿರಿ. ಕರ್ತನೆ, ನಿಮ್ಮನ್ನು ಆತ್ಮದಿಂದಲೂ ಸತ್ಯದಿಂದಲೂ ಮಹಿಮೆ ಪಡಿಸಲು ಘನಪಡಿಸಲು ನಮ್ಮನ್ನು ಅಭಿಷೇಕಿಸಿರಿ. ಕರ್ತನೆ, ಎಲ್ಲರನ್ನು ಆಶೀರ್ವದಿಸಿರಿ. ಈ ಪ್ರಾರ್ಥನೆಯಲ್ಲಿ ಭಾಗಿಯಾಗುವ ಸರ್ವರ ಮೇಲೆ ನಿಮ್ಮ ಆತ್ಮದ ಶಕ್ತಿ ಸುರಿಯಲ್ಪಡಲಿ. ಪ್ರಿಯರೇ, ನಮ್ಮ ಕರಗಳನ್ನು ಎತ್ತಿ ನಾವು ದೇವರನ್ನ ಮಹಿಮೆ ಪಡಿಸೋಣ. ಹಾಲೆಲೂಯ, 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 ಹಾಲೆಲೂಯ. ಸರ್ವರು ನಮ್ಮ ಕರಗಳನ್ನು ಎತ್ತಿ ಈ ಮಧ್ಯಾಹ್ನದ ಈ ವೇಳೆಯಲ್ಲಿ ಪ್ರಭು ಯೇಸುವನ್ನ ಕೊಂಡಾಡೋಣ. ಏಕೆಂದರೆ ಪರಿಶುದ್ಧ ಆತ್ಮರು ನಮಗೆ ಸಮಗ್ರ ಸತ್ಯದೆಡೆಗೆ ಕೊಂಡೊಯ್ಯುವ ದೇವರಾಗಿದ್ದಾರೆ. ಈ ಸಮಯದಲ್ಲಿ ಆತನ ಸನ್ನಿಧಿಯಲ್ಲಿ ನಮ್ಮ ಕರಗಳನ್ನು ಎತ್ತಿ ನಾವು ಈ ಸಮಯದಲ್ಲಿ ಸ್ತುತಿಸೋಣ. ಇಡೀ ಮಂಗಳೂರು ಧರ್ಮ ಪ್ರಾಂತ್ಯ ಪ್ರಭು ಯೇಸುವನ್ನ ಕೊಂಡಾಡಲಿ. ಸರ್ವ ಜನಾಂಗಗಳು ದೇವರನ್ನ ಮಹಿಮೆ ಪಡಿಸಲಿ. ಹಾಲೆಲೂಯ, 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 ಹಾಲೆಲೂಯ. ಈ ಗೀತೆಯ ಮೂಲಕ ದೇವರನ್ನ ಮಹಿಮೆ ಪಡಿಸೋಣ. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು. ಅಭಿಷೇಕದ ಸಮಯ. ಸ್ವರ್ಗವು ತೆರೆಯಲಿ, ಅಭಿಷೇಕ ಉಂಟಾಗಲಿ. ಪ್ರೀತಿಯ ದೇವ ಜನರೇ, ಇವತ್ತು ನಾವು ಮನೆಯಲ್ಲಿ ಈ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದೇವೆ. ನಮ್ಮ ಮನೆಯವರನ್ನು ಸರ್ವರನ್ನು ಪ್ರಭು ಯೇಸುವಿನ ಆ ಪರಿಶುದ್ಧ ಸನ್ನಿಧಿಗೆ ತರೋಣ. ಆ ಪರಿಶುದ್ಧ ಸನ್ನಿಧಿಯಲ್ಲಿ ನಮ್ಮ ಪ್ರತಿಯೊಂದು ಮನೆ ಮಂದಿಯನ್ನ ಪ್ರಭು ಯೇಸುವಿನ ಕರಗಳಿಗೆ ಒಪ್ಪಿಸೋಣ. ಪ್ರತಿಯೊಬ್ಬರು ಪ್ರಭು ಯೇಸು ನಾಮದಲ್ಲಿ ಶಕ್ತಿ ಹೊಂದಲಿ, ಜಯ ಹೊಂದಲಿ. ಈ ಮೂಲಕ ಈ ಮಧ್ಯಾಹ್ನದ ಪ್ರಾರ್ಥನೆಯನ್ನು ನಾವು ಆರಂಭಿಸೋಣ. ಪ್ರೈಸ್ ದಿ ಲಾರ್ಡ್. ಚಪ್ಪಾಳೆ ತಟ್ಟುತ್ತಾ ಈ ಗೀತೆಯನ್ನು ಹಾಡೋಣ. ಸರ್ವರು ಸ್ವರ್ಗವು ತೆರೆಯಲಿ, ಅಭಿಷೇಕ ಉಂಟಾಗಲಿ. ಆತ್ಮರೇ ಬನ್ನಿರಿ, ವರಗಳಿಂದ ತುಂಬಿಸಿರಿ. ಸ್ವರ್ಗವು ತೆರೆಯಲಿ, ಅಭಿಷೇಕ ಉಂಟಾಗಲಿ. ಆತ್ಮರೇ ಬನ್ನಿರಿ, ವರಗಳಿಂದ ತುಂಬಿಸಿರಿ. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ. ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ. ಸ್ವರ್ಗವು ತೆರೆಯಲಿ, ಅಭಿಷೇಕ ಉಂಟಾಗಲಿ. ಆತ್ಮರೇ ಬನ್ನಿರಿ, ವರಗಳಿಂದ ತುಂಬಿಸಿರಿ. ಸ್ವರ್ಗವು ತೆರೆಯಲಿ, ಅಭಿಷೇಕ ಉಂಟಾಗಲಿ. ಆತ್ಮರೇ ಬನ್ನಿರಿ,
ವರಗಳಿಂದ ತುಂಬಿಸಿರಿ. ಪ್ರತಿಯೊಬ್ಬರು ಯೇಸು ನಾಮವನ್ನು ಮಹಿಮೆಪಡಿಸಲು, ಆತನ ನಾಮವನ್ನು ಘನಪಡಿಸಲು ನಾವು ಸೇರಿರುವ ಸ್ಥಳವು ಪ್ರೀತಿಯ ದೇವ ಜನರೇ ಪರಿಶುದ್ಧವಾಗಿದೆ. ನಮ್ಮ ಮನೆಯನ್ನು ದೇವರು ಆಶೀರ್ವದಿಸುತ್ತಿದ್ದಾರೆ, ಮನೆ ಮಂದಿಯನ್ನು ಆಶೀರ್ವದಿಸುತ್ತಿದ್ದಾರೆ. ಈ ಮಧ್ಯಾಹ್ನದ ಈ ವೇಳೆ ಆಶೀರ್ವಾದದ ವೇಳೆಯಾಗಿದೆ, ಕೃಪೆಯ ವೇಳೆಯಾಗಿದೆ. ಪರಿಶುದ್ಧ ಆತ್ಮರು ನಮ್ಮ ಮನೆಯನ್ನು ತುಂಬುತ್ತಾ ಇದ್ದಾರೆ. ನಮ್ಮ ಮನೆಯಲ್ಲಿರುವ ಎಲ್ಲ ಬಂಧನಗಳು ಈ ಸಮಯದಲ್ಲಿ ಬಿಟ್ಟು ಹೋಗ್ತಾ ಇರುವ ಸಮಯ ಇದಾಗಿದೆ. ಪ್ರಭು ಯೇಸುವಿನ ನಾಮದ ಮಹಿಮೆಯನ್ನು ಕೊಂಡಾಡಲು ನಾವು ಯೇಸುವನ್ನ ಸ್ತುತಿಸೋಣ. ದೇವರಾತ್ಮ ನನ್ನ ಮೇಲೆ ಇಳಿಯುತ್ತಿದೆ, ಅಗ್ನಿಯ ಅಭಿಷೇಕ ನನ್ನ ಮೇಲೆ ಸುರಿಯುತ್ತಿದೆ. ದೇವರಾತ್ಮ ನನ್ನ ಮೇಲೆ ಇಳಿಯುತ್ತಿದೆ, ಅಗ್ನಿಯ ಅಭಿಷೇಕ ನನ್ನ ಮೇಲೆ ಸುರಿಯುತ್ತಿದೆ. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ, ಅಭಿಷೇಕದ ಸಮಯ. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ. ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ. ಸ್ವರ್ಗವು ತೆರೆಯಲಿ, ಅಭಿಷೇಕ ಉಂಟಾಗಲಿ. ಆತ್ಮರೇ ಬನ್ನಿರಿ, ವರಗಳಿಂದ ತುಂಬಿಸಿರಿ. ಸ್ವರ್ಗವು ತೆರೆಯಲಿ, ಅಭಿಷೇಕ ಉಂಟಾಗಲಿ. ಆತ್ಮರೇ ಬನ್ನಿರಿ, ವರಗಳಿಂದ ತುಂಬಿಸಿರಿ. ದೇವರಲ್ಲಿ ಪ್ರಾರ್ಥಿಸೋಣ, ಆತ್ಮ ಭಾಷೆಗಳನ್ನು ನಮಗೆ ನೀಡಲು. ಪ್ರತಿಯೊಬ್ಬರು ಭಾಷಾ ವರಗಳಿಂದ ನಾವು ಸ್ತುತಿಸಲು ದೇವರ ವರವನ್ನು ಈ ಸಂಜೆ ಕೇಳಿಕೊಳ್ಳೋಣ ದೇವರೇ. ಏಕೆಂದರೆ ನಾವು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಲು ಆ ಭಾಷೆ ದೇವರು ಕೊಡುವ ಒಂದು ಉಚಿತ ವರದಾನವಾಗಿದೆ. ಆ ಪಂಚಶತಮ ದಿನದಂದು ಆ ಶಿಷ್ಯರು ಮಾತನಾಡಿದರು, ಸರ್ವರು ಅವರವರ ಭಾಷೆಗಳಲ್ಲಿ ಅದನ್ನು ಕೇಳಿಸಿಕೊಂಡರು. ಪ್ರೀತಿಯ ಸಹೋದರ ಸಹೋದರಿಯೇ, ಈ ಸಮಯ ನಾವು ಪ್ರಾರ್ಥಿಸೋಣ, ಆತ್ಮ ಭಾಷೆಗಳ ವರವನ್ನು ನೀಡಿ ಎಂದು ಪ್ರಾರ್ಥಿಸೋಣ. ಅನ್ಯ ಭಾಷೆಗಳ ನನಗಿಂದು ನೀಡು ದೇವಾ, ಆತ್ಮನ ವರಗಳಿಂದ ನನ್ನನ್ನು ತುಂಬು ದೇವಾ. ಅನ್ಯ ಭಾಷೆಗಳ ನನಗಿಂದು ನೀಡು ದೇವಾ, ಆತ್ಮನ ವರಗಳಿಂದ ನಮ್ಮನ್ನು ತುಂಬು ದೇವಾ. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ, ಅಭಿಷೇಕದ ಸಮಯ. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ. ನೂತನ ಸೃಷ್ಟಿಯಾಗಿ ಮಾರ್ಪಡುವಮಯ. ಕ್ರಿಸ್ತನ ಸಾಕ್ಷಿಯಾಗಿ ಮಾರ್ಪಡುವ ಸಮಯ. ಕ್ರಿಸ್ತನ ರೂಪಿಯಾಗಿ ಮಾರ್ಪಡುವ ಸಮಯ. ಕ್ರಿಸ್ತನ ಸಾಕ್ಷಿಯಾಗಿ ಮಾರ್ಪಡುವ ಸಮಯ. ಕ್ರಿಸ್ತನ ರೂಪಿಯಾಗಿ ಮಾರ್ಪಡುವ ಸಮಯ. ಸ್ವರ್ಗವು ತೆರೆಯಲಿ, ಅಭಿಷೇಕ ಉಂಟಾಗಲಿ. ಆತ್ಮರೇ ಬನ್ನಿರಿ,
ವರಗಳಿಂದ ತುಂಬಿಸಿರಿ. ಸ್ವರ್ಗವು ಸರ್ವರು ತೆರೆಯಲಿ, ಅಭಿಷೇಕ ಉಂಟಾಗಲಿ, ಆತ್ಮರೇ ಬನ್ನಿರಿ, ವರಗಳಿಂದ ತುಂಬಿಸಿರಿ. ಸ್ವರ್ಗವು ತೆರೆಯಲಿ, ಅಭಿಷೇಕ ಉಂಟಾಗಲಿ, ಆತ್ಮರೇ ಬನ್ನಿರಿ, ವರಗಳಿಂದ ತುಂಬಿಸಿರಿ. ಸ್ವರ್ಗವು ತೆರೆಯಲಿ, ಅಭಿಷೇಕ ಉಂಟಾಗಲಿ, ಆತ್ಮರೇ ಬನ್ನಿರಿ, ವರಗಳಿಂದ ತುಂಬಿಸಿರಿ. ಆತ್ಮರೇ ಬನ್ನಿರಿ, ವರಗಳಿಂದ ತುಂಬಿಸಿರಿ. ಆತ್ಮರೇ ಬನ್ನಿರಿ, ವರಗಳಿಂದ ತುಂಬಿಸಿರಿ. ವರಗಳಿಂದ ತುಂಬಿಸಿರಿ, ವರಗಳಿಂದ ತುಂಬಿಸಿರಿ, ವರಗಳಿಂದ ತುಂಬಿಸಿರಿ. ಹಾಲೆಲೂಯಾ, ಹಾಲೆಲೂಯಾ. ನಾವು ದೇವರನ್ನ ಮಹಿಮೆ ಪಡಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ, ಯೇಸುವೇ, ಯೇಸುವೇ. ಹಾಲೆಲೂಯಾ, 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 ಹಾಲೆಲೂಯಾ. ಹಾಲೆಲೂಯಾ, 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 ಹಾಲೆಲೂಯಾ. ಹಾಲೆಲೂಯಾ, 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 ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ಸಹೋದರ ಸಹೋದರಿ, ಈ ಸಮಯ ನಾವು ದೇವರನ್ನ ಮಹಿಮೆ ಪಡಿಸಲು ಸ್ತುತಿ ಆರಾಧನೆ ಮೂಲಕ ಆತನ ನಾಮವನ್ನು ಕೊಂಡಾಡಲು ನಾವು ಹೋಗ್ತಾ ಇದ್ದೇವೆ. ಪ್ರಿಯರೇ, ಕಳೆದ ವಾರದಲ್ಲಿ ನಾವು ಸೈಂಟ್ ಆಂಟನಿ ಆಶ್ರಮದಲ್ಲಿ ಸೇರಿದ್ದೆವು. ಆ ದಿನ ನನ್ನ ಜೀವಿತದಲ್ಲಿ ಒಂದು ವಿಶೇಷವಾದ ದಿನ. ಬೆಳಿಗ್ಗೆ ನಾನು ಎದ್ದು ಪ್ರಾರ್ಥನೆಗೆ ಬಂದಿದ್ದೇನೆ. ನಡೆಯಲು ಕೂಡ ಅಸಾಧ್ಯವಾದ ಸ್ಥಿತಿ ನನ್ನಲ್ಲಿತ್ತು. ನಡೆಯಲು ಕೂಡ ಕಷ್ಟಕರವಾದ ಸಮಯ ಅದಾಗಿತ್ತು. ಏನೆಂದರೆ ನನ್ನ ದೇಹದಲ್ಲಿ ರಕ್ತದ ಒತ್ತಡ ಜಾಸ್ತಿಯಾಗಿ ನಡೆಯಲು ಆಗದ ಸ್ಥಿತಿ ಬಂದಿತ್ತು. ಆದರೂ ಪ್ರಭು ಯೇಸುವಿನ ರಕ್ತದ ಶಕ್ತಿಯಿಂದ ನಾನು ನಡೆಯಲು ಸಾಧ್ಯವಾಯಿತು. ಮಾತ್ರವಲ್ಲ, ಬೆಳಗಿನ ಎಲ್ಲ ಆತ್ಮಿಕ ಕಾರ್ಯಕ್ರಮಗಳು ನಡೆಸಲು ನನ್ನಿಂದ ದೇವರು ಸಾಧ್ಯ ಮಾಡಿದರು. ಆಮೇಲೆ ಮಧ್ಯಾಹ್ನದ ಪ್ರಾರ್ಥನೆಯನ್ನು ದೇವರು ನಡೆಸಲು ನನಗೆ ಶಕ್ತಿ ಕೊಟ್ಟರು. ಆ ಶಕ್ತಿಯಿಂದಲೇ ಪ್ರಿಯರೇ ನಾನು ಮನೆಗೆ ಹಿಂತಿರುಗಿದೆ. ಸೋಮವಾರ ದಿವಸ ನಾನು ಬೆಳಿಗ್ಗೆ ನನ್ನ ರಕ್ತದ ಒತ್ತಡ ಎಷ್ಟೆಂದು ಪರೀಕ್ಷಿಸಿದಾಗ 180ರಿಂದ 120 ಆ ಸ್ಥಿತಿಯಲ್ಲಿ ನನ್ನ ರಕ್ತದ ಒತ್ತಡ ವಿಪರೀತ ಜಾಸ್ತಿಯಾಗಿತ್ತು. ಕೂಡಲೇ ಆಸ್ಪತ್ರೆಗೆ ಅಡ್ಮಿಟ್ ಆದೆ. ಆಸ್ಪತ್ರೆಗೆ ಅಡ್ಮಿಟ್ ಆದ ಆ ಸಮಯದಲ್ಲಿ ಡಾಕ್ಟರ್ ಹೇಳಿದರು, ಇದೇ ಕಳೆದ ಸೋಮವಾರ ನಿನ್ನ ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟಿದೆ, ಪಾರ್ಶ್ವವಾಯು ನಿನಗೆ ಬಂದಿದೆ, 5 ದಿನಗಳು 6 ದಿನಗಳು ನೀನು ಇಲ್ಲಿ ರೆಸ್ಟ್ ತೆಗೆದುಕೊಳ್ಬೇಕು. ಪ್ರೀತಿಯ ದೇವ ಜನರೇ, ಎಲ್ಲವೂ ದೇವರ ಮಹಿಮೆಯಿಂದ ಸರಿಯಾಗಿ ಇವತ್ತು ಮತ್ತೆ ಆದಿತ್ಯವಾರ ನಿಮ್ಮ ಮುಂದೆ ನಾನು ನಿಂತಿದ್ದೇನೆ. ಅದು ದೇವರ ಕರುಣೆ ಮತ್ತು ನಿಮ್ಮೆಲ್ಲರ ಪ್ರೀತಿಯ ಪ್ರಾರ್ಥನೆ. ಅದಕ್ಕಾಗಿ ನಾನು ಇವತ್ತು ಈ ಮಧ್ಯಾಹ್ನ ದೇವರನ್ನ ಮಹಿಮೆ ಪಡಿಸ್ತಾ ಇದ್ದೇನೆ. ಏಕೆಂದರೆ ದೇವರ ಶಕ್ತಿ ನಮ್ಮಲ್ಲಿ ಇಲ್ಲದಿದ್ದರೆ ನಾವು ಶೂನ್ಯ. ಯೇಸು ನಮ್ಮಲ್ಲಿ ಇದ್ದರೆ ನಾವು ಹೀರೋ. ಯೇಸು ನಮ್ಮಲ್ಲಿ ಇಲ್ಲದಿದ್ದರೆ ನಾವು ಝೀರೋ. ಆ ಸೋಮವಾರವೇ ನಾನು ಝೀರೋ ಆಗ್ತಿದ್ದೆ. ಏಕೆಂದರೆ ಯೇಸು ನನ್ನಲ್ಲಿ ಕಾರ್ಯ ಮಾಡಿದರು. ಏಕೆಂದರೆ ಭಯ ಪಡಬೇಡ, ನಾನಿದ್ದೇನೆ ನಿನ್ನೊಂದಿಗೆ, ಭಯ ಭ್ರಾಂತನಾಗಬೇಡ, ನಾನೇ ದೇವರು ನಿನಗೆ ಶಕ್ತಿ ನೀಡುವೆ, ಸಹಾಯ ಮಾಡುವೆ, ನನ್ನ ವಿಜಯದ ಹಸ್ತ ಆಧಾರ ಇದೆ ನಿನಗೆ. ಪ್ರೀತಿಯ ದೇವ ಜನರೇ, ನನ್ನ ನಾಲಿಗೆ ಕೂಡ ತೊದಲುತ್ತಿತ್ತು. ಸರಿಯಾದ ರೀತಿಯಲ್ಲಿ ಮಾತನಾಡಲು ಆಗ್ತಿರಲಿಲ್ಲ. ಒಂದೊಂದು ಉಚ್ಚಾರ ಎಲ್ಲೆಲ್ಲಿ ಹೋಗ್ತಾ ಇತ್ತು. ನಡೆಯುತ್ತಿರುವಾಗ ನಾನು ಎಲ್ಲೋ ಸಾಗ್ತಾ ಇದ್ದೆ. ನನಗೆ ಆಗ ತಿಳಿಯಿತು ನಾನು ರಕ್ತದ ಒತ್ತಡದಲ್ಲಿ ಇದ್ದೇನೆ. ಆದರೂ ಎಲ್ಲ ಕಾರ್ಯ ಮಾಡಲು ನನ್ನಲ್ಲಿ ಸಾಧ್ಯವಾಯಿತು. ಏಕೆಂದರೆ
ಎಲ್ಲಿ ಯೇಸು ಇದ್ದಾರೆ ಅಲ್ಲಿ ಎಲ್ಲವೂ ಸಾಧ್ಯ. ಎಲ್ಲಿ ಯೇಸು ಇದ್ದಾರೆ ಅಲ್ಲಿ ಎಲ್ಲವೂ ಸಾಧ್ಯ. ಎಲ್ಲಿ ಯೇಸು ಇದ್ದಾರೆ ಅವರಿಂದ ಎಲ್ಲವೂ ಸಾಧ್ಯ. ಪ್ರೀತಿಯ ದೇವ ಜನರೇ, ಹಲವಾರು ಜನರು ನೀವು ನಮಗಾಗಿ ಪ್ರಾರ್ಥಿಸಿದ್ದೀರಿ. ಹಲವಾರು ಜನರು ನನಗಾಗಿ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿದ್ದೀರಿ. ಇವತ್ತು ನಾನು ನಿಮಗೆ ಕೈ ಮುಗಿದು ವಂದನೆ ಸಲ್ಲಿಸ್ತಾ ಇದ್ದೇನೆ. ಪ್ರಭು ಯೇಸುವಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಪ್ರಿಯರೇ, ಇವತ್ತು ನಿಮ್ಮ ಮುಂದೆ ಮತ್ತೆ ಈ ಲಾಕ್ಡೌನ್ ಸಮಯದಲ್ಲಿ ಬಂದಿದ್ದೇನೆ. ಅದು ದೇವರ ಕರುಣೆ ಮತ್ತು ಆ ಪ್ರೀತಿಗೆ ನಾನು ಋಣಿಯಾಗಿದ್ದೇನೆ. ಅದಕ್ಕಾಗಿ ಈ ಗೀತೆ ಹಾಡುತ್ತಾ, ಸಾಧ್ಯ, ಎಲ್ಲ ಸಾಧ್ಯ, ನಿನ್ನಿಂದಲೇ ಎಲ್ಲ ಸಾಧ್ಯ, ಈ ಗೀತೆಯ ಮೂಲಕ ದೇವರನ್ನ ಮಹಿಮೆ ಪಡಿಸೋಣ. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಈ ಚಪ್ಪಾಳೆಯ ಮೂಲಕ ಈ ಗೀತೆಯನ್ನು ನಾವು ಹಾಡೋಣ. ಚಪ್ಪಾಳೆಯ ಮೂಲಕ ನಾವು ಗೀತೆಯನ್ನು ಹಾಡೋಣ. ಮನೆ ಮಂದಿ ಸೇರಿ ಈ ಗೀತೆಯನ್ನು ಹಾಡೋಣ. ಪ್ರಿಯರೇ, ಸಾಧ್ಯ, ಎಲ್ಲ ಸಾಧ್ಯ, ನಿನ್ನಿಂದಲೇ ಎಲ್ಲವೂ ಸಾಧ್ಯ. ಪ್ರೀತಿಯ ದೇವ ಜನರೇ, ನಮ್ಮ ಜೀವಿತದಲ್ಲಿ ಅನೇಕ ವಿಚಾರಗಳು ಅಸಾಧ್ಯವಾಗಿ ಇರಬಹುದು. ಆದರೆ ಪ್ರಭು ಯೇಸುವಿನ ನಾಮದಲ್ಲಿ, ಆತನ ಶಕ್ತಿಯಲ್ಲಿ, ಆತನ ಪ್ರೀತಿಯಲ್ಲಿ ಎಲ್ಲವೂ ಸಾಧ್ಯ. ಆತನಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಚಪ್ಪಾಳೆ ತಟ್ಟುತ್ತಾ ಪ್ರತಿಯೊಬ್ಬರು ಥ್ಯಾಂಕ್ ಯು ಜೀಸಸ್. ಸಾಧ್ಯ, ಎಲ್ಲ ಸಾಧ್ಯ, ನಿನ್ನಿಂದಲೇ ಎಲ್ಲ ಸಾಧ್ಯ. 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 ಅಸಾಧ್ಯವಾದದು ಒಂದೂ ಇಲ್ಲ, ನಿನಗೆ ಅಸಾಧ್ಯವಾದದು ಒಂದೂ ಇಲ್ಲ. ಅಸಾಧ್ಯವಾದದು ಒಂದೂ ಇಲ್ಲ, ನಿನ್ನಿಂದ ಎಲ್ಲ ಸಾಧ್ಯ. ಹಲ್ಲೆಲೂಯ, ನಿನ್ನಿಂದ ಎಲ್ಲ ಸಾಧ್ಯ. ಸಾಧ್ಯ, ಎಲ್ಲ ಸಾಧ್ಯ, ನಿನ್ನಿಂದಲೇ ಎಲ್ಲ ಸಾಧ್ಯ. ಸಾಧ್ಯ, ಎಲ್ಲ ಸಾಧ್ಯ, ನಿನ್ನಿಂದಲೇ ಎಲ್ಲ ಸಾಧ್ಯ. ಸಂತೋಷದಿಂದ ಆ ದೇವರನ್ನು ಕೊಂಡಾಡೋಣ. ನಗು ಮುಖದಿಂದ ಆತನ ನಾಮವನ್ನು ಕೊಂಡಾಡೋಣ. ಏಕೆಂದರೆ ಆತನು ನಮ್ಮನ್ನು ಕರ ಹಿಡಿದು ನಡೆಸುವ ದೇವರಾಗಿದ್ದಾರೆ. ಆತನು ನಿಮ್ಮನ್ನು ಪ್ರೀತಿಸುವ ದೇವರಾಗಿದ್ದಾರೆ. ಆತನೇ ನಮ್ಮನ್ನು ರಕ್ಷಿಸುವ ದೇವರಾಗಿದ್ದಾರೆ. ಹೇಳಲಾರದಂತ ಅದ್ಭುತ ಮಾಡುವೆ ನೀನು ಅಪ್ಪ. ನೀನು ಎಣಿಸಲಾರದ ಅತಿಶಯ ಮಾಡುವೆ ನೀನು ಅಪ್ಪ. ನೀನು ಹೇಳಲಾರದಂತ ಅದ್ಭುತ ಮಾಡುವೆ ನೀನು ಅಪ್ಪ. ನೀನು ಎಣಿಸಲಾರದ ಅತಿಶಯ ಮಾಡುವೆ ನೀನು ಅಪ್ಪ. ನೀನು ಅಪ್ಪ, ನಿನಗೆ ಸ್ತೋತ್ರ. ತಂದೆ, ನಿಮಗೆ ಸ್ತೋತ್ರ. ಅಪ್ಪ, ನಿಮಗೆ ಸ್ತೋತ್ರ. ತಂದೆ, ನಿಮಗೆ ಸ್ತೋತ್ರ. ಸಾಧ್ಯ, ಎಲ್ಲ ಸಾಧ್ಯ, ನಿನ್ನಿಂದಲೇ ಎಲ್ಲ ಸಾಧ್ಯ. ಸಾಧ್ಯ, ಎಲ್ಲ ಸಾಧ್ಯ, ನಿನ್ನಿಂದಲೇ ಎಲ್ಲ ಸಾಧ್ಯ.
ಪ್ರೀತಿಯ ದೇವ ಜನರೇ, ಕೊಂಡಾಡಿರಿ ಪ್ರಭುವನ್ನ, ಘನಪಡಿಸಿರಿ ಆತನ ಪವಿತ್ರ ನಾಮವನ್ನ. ಇದುವೇ ಸಮಯ, ಇದು ಸಮಯ, ಆಶೀರ್ವಾದದ ಸಮಯ, ಬಿಡುಗಡೆಯ ಸಮಯ. ಒಣಗಿದ ನೆಲದಲ್ಲಿ ಛಲವನ್ನು ಹರಿಸುವೆ ನೀನು ಅಪ್ಪ ನೀನು, ಮರುಭೂಮಿಯಲ್ಲಿ ನದಿಗಳ ಹರಿಸುವೆ ನೀನು ಅಪ್ಪ ನೀನು. ಒಣಗಿದ ನೆಲದಲ್ಲಿ ಛಲವನ್ನು ಹರಿಸುವೆ ನೀನು ಅಪ್ಪ ನೀನು, ಮರುಭೂಮಿಯಲ್ಲಿ ನದಿಗಳ ಹರಿಸುವೆ ನೀನು ಅಪ್ಪ ನೀನು. ಅಪ್ಪ ನಿಮಗೆ ಸ್ತೋತ್ರ, ತಂದೆ ನಿಮಗೆ ಸ್ತೋತ್ರ, ಅಪ್ಪ ನಿಮಗೆ ಸ್ತೋತ್ರ, ತಂದೆ ನಿಮಗೆ ಸ್ತೋತ್ರ. ಸಾಧ್ಯ ಎಲ್ಲ ಸಾಧ್ಯ ನಿನ್ನಿಂದಲೇ, ಎಲ್ಲ ಸಾಧ್ಯ ಸಾಧ್ಯ ಎಲ್ಲ ಸಾಧ್ಯ ನಿನ್ನಿಂದಲೇ, ಎಲ್ಲ ಸಾಧ್ಯ. ಅಸಾಧ್ಯವಾದದು ಒಂದೂ ಇಲ್ಲ, ನಿನಗೆ ಅಸಾಧ್ಯವಾದದು ಒಂದೂ ಇಲ್ಲ, ಅಸಾಧ್ಯವಾದದು ಒಂದೂ ಇಲ್ಲ. ನಿನ್ನಿಂದ ಎಲ್ಲ ಸಾಧ್ಯ, ಹಲ್ಲೆಲೂಯಾ, ನಿನ್ನಿಂದ ಎಲ್ಲ ಸಾಧ್ಯ ಸಾಧ್ಯ ಎಲ್ಲ ಸಾಧ್ಯ ನಿನ್ನಿಂದಲೇ, ಎಲ್ಲ ಸಾಧ್ಯ ಸಾಧ್ಯ ಎಲ್ಲ ಸಾಧ್ಯ ನಿನ್ನಿಂದಲೇ, ಎಲ್ಲ ಸಾಧ್ಯ. ಯೆರೆಮೀಯ ಪ್ರವಾದಿಯ ಮೂಲಕ ದೇವರು ನುಡಿತಾ ಇದ್ದಾರೆ, ನನಗೆ ಅಸಾಧ್ಯವಾದ ಯಾವುದು ಉಂಟೋ? ಮಾತೆ ಮರಿಯಮ್ಮನವರು ಆ ಲೂಕನ ಸುವಾರ್ತೆಯಲ್ಲಿ ಆ ದೇವದೂತನು ಕೊಡುವ ಉತ್ತರ, ದೇವರಿಗೆ ಅಸಾಧ್ಯವಾದುದು ಯಾವುದು ಇಲ್ಲ. ನಮ್ಮ ಜೀವಿತದಲ್ಲಿ ಬಂದಂತ ಎಲ್ಲ ಕಷ್ಟ, ಸಂಕಟ, ದುಃಖ, ನೋವುಗಳು ಶಮನ ಮಾಡಲು ದೇವರಿಗೆ ಸಾಧ್ಯ. ದೇವರ ಆ ಪ್ರೀತಿಯ ಮುಂದೆ ನಾವು ಇಳಿದು ಬರೋಣ ಪ್ರಿಯರೇ. ದೇವರು ಕರುಣಾಮಯ ದೇವರಾಗಿದ್ದಾರೆ. ನಾವು ಕಷ್ಟಪಡುವುದು ಅವರಿಗೆ ಸಂತೋಷವಲ್ಲ, ನಾವು ರೋಗದಲ್ಲಿ ಇರುವುದು ದೇವರಿಗೆ ಸಂತೋಷವಲ್ಲ. ಈ ಮಧ್ಯಾಹ್ನ ಪ್ರಭು ಯೇಸುವಿನ ಆ ಪರಿಶುದ್ಧ ರಕ್ತದ ಅಭಿಷೇಕದಿಂದ ನಾವು ಬಿಡುಗಡೆ ಪಡೆಯೋಣ, ಸ್ತುತಿಸೋಣ, ಆತ ನಾಮವನ್ನ ಮಹಿಮೆ ಪಡಿಸೋಣ. ನನ್ನಾಸೆ ಆಕಾಂಕ್ಷೆ ನೆರವೇರಿಸುವವ ನೀನು ಅಪ್ಪ ನೀನು, ನನ್ನೆಲ್ಲ ಇಷ್ಟವ ಪೂರೈಸುವಾತನು ನೀನು ಅಪ್ಪ ನೀನು. ನನ್ನಾಸೆ ಆಕಾಂಕ್ಷೆ ನೆರವೇರಿಸುವವ ನೀನು ಅಪ್ಪ ನೀನು, ನನ್ನೆಲ್ಲ ಇಷ್ಟವ ಪೂರೈಸುವಾತನು ನೀನು ಅಪ್ಪ ನೀನು. ಅಪ್ಪ ನಿನಗೆ ಸ್ತೋತ್ರ, ತಂದೆ ನಿಮಗೆ ಸ್ತೋತ್ರ, ಅಪ್ಪ ನಿಮಗೆ ಸ್ತೋತ್ರ, ತಂದೆ ನಿಮಗೆ ಸ್ತೋತ್ರ. ಸಾಧ್ಯ ಎಲ್ಲ ಸಾಧ್ಯ ನಿನ್ನಿಂದಲೇ, ಎಲ್ಲ ಸಾಧ್ಯ ಸಾಧ್ಯ ಎಲ್ಲ ಸಾಧ್ಯ ನಿನ್ನಿಂದಲೇ, ಎಲ್ಲ ಸಾಧ್ಯ ಸಾಧ್ಯ ಎಲ್ಲ ಸಾಧ್ಯ ನಿನ್ನಿಂದಲೇ, ಎಲ್ಲ ಸಾಧ್ಯ ಸಾಧ್ಯ ಎಲ್ಲ ಸಾಧ್ಯ ನಿನ್ನಿಂದಲೇ, ಎಲ್ಲ ಸಾಧ್ಯ. ಅಸಾಧ್ಯವಾದದು ಒಂದೂ ಇಲ್ಲ, ನಿನಗೆ ಅಸಾಧ್ಯವಾದದು ಒಂದೂ ಇಲ್ಲ, ಅಸಾಧ್ಯವಾದದು ಒಂದೂ ಇಲ್ಲ. ನಿನ್ನಿಂದ ಎಲ್ಲ ಸಾಧ್ಯ, ಹಲ್ಲೆಲೂಯಾ, ನಿನ್ನಿಂದ ಎಲ್ಲ ಸಾಧ್ಯ
ಸಾಧ್ಯ ಎಲ್ಲ ಸಾಧ್ಯ ನಿನ್ನಿಂದಲೇ ಎಲ್ಲ ಸಾಧ್ಯ ಸಾಧ್ಯ ಎಲ್ಲ ಸಾಧ್ಯ ನಿನ್ನಿಂದಲೇ ಎಲ್ಲ ಸಾಧ್ಯ ಸಾಧ್ಯ ಎಲ್ಲ ಸಾಧ್ಯ ನಿನ್ನಿಂದಲೇ ಎಲ್ಲ ಸಾಧ್ಯ ಸಾಧ್ಯ ಎಲ್ಲ ಸಾಧ್ಯ ನಿನ್ನಿಂದಲೇ ಎಲ್ಲ ಸಾಧ್ಯ ಸಾಧ್ಯ ಎಲ್ಲ ಸಾಧ್ಯ ನಿನ್ನಿಂದಲೇ ಎಲ್ಲ ಸಾಧ್ಯ ಸಾಧ್ಯ ಎಲ್ಲ ಸಾಧ್ಯ ನಿನ್ನಿಂದಲೇ ಎಲ್ಲ ಸಾಧ್ಯ ಯೇಸುವೆ ನಿನ್ನಿಂದಲೇ ಎಲ್ಲ ಸಾಧ್ಯ ಯೇಸು ನಿನ್ನಿಂದಲೇ ಎಲ್ಲ ಸಾಧ್ಯ ದೇವ ನಿನ್ನಿಂದಲೇ ಎಲ್ಲ ಸಾಧ್ಯ ನಿನ್ನಿಂದಲೇ ಎಲ್ಲ ಸಾಧ್ಯ ನಿನ್ನಿಂದಲೇ ಎಲ್ಲ ಸಾಧ್ಯ ಹಾಲೆಲೂಯಾ 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 ಎಲ್ಲ ಬಂಧನಗಳು ಮುರಿಯಲ್ಪಡಲಿ, ಎಲ್ಲ ಕಟ್ಟುಗಳು ಬಿಚ್ಚಲ್ಪಡಲಿ ಯೇಸುವಿನ ಪವಿತ್ರ ನಾಮದಲ್ಲಿ. ಎಲ್ಲ ರೋಗ ರುಜಿನಗಳು ಬಿಟ್ಟು ತೊಲಗಲಿ ಯೇಸುವಿನ ಪವಿತ್ರ ನಾಮದಲ್ಲಿ. ಬಿಡುಗಡೆ ನೀಡಲಿ. ಹಾಲೆಲೂಯಾ. ಜೀಸಸ್ ಜೀಸಸ್. ಪ್ರೈಸ್ ದಿ ಲಾರ್ಡ್. ಒಂದು ಒಳ್ಳೆಯ ಸುವಾರ್ತೆಯನ್ನು ಹಂಚಿರಿ. ನಿಮ್ಮ ಅಕ್ಕಪಕ್ಕದಲ್ಲಿ ಈ ಸುವಾರ್ತೆಯನ್ನ ಆಲಿಸುತ್ತಿರುವ ಒಂದು ಕೈಯನ್ನ ಕುಲುಕಿಸಿ ಯೇಸುವಿನ ನಾಮದಲ್ಲಿ ಹೇಳಿರಿ, ಸಾಧ್ಯ, ಎಲ್ಲ ಸಾಧ್ಯ. ಯೇಸುವಿನ ನಾಮದಲ್ಲಿ ಸರ್ವವೂ ಸಾಧ್ಯ. ಏಕೆಂದರೆ ಆತನು ಸತ್ತು ಜೀವಂತವಾಗಿ ಎದ್ದಿದ್ದಾನೆ. ಅದುವೇ ಸುವಾರ್ತೆಯಾಗಿದೆ ಪ್ರಿಯರೇ. ನಾವು ಕೈ ಕುಲುಕಿಸಿ ವಿಶ್ವಾಸದಿಂದ ನಮ್ಮ ಅಕ್ಕಪಕ್ಕದಲ್ಲಿ ಕುಳಿತಿರುವವರನ್ನು ಹೇಳೋಣ, ಪ್ರಭು ಯೇಸುವಿನಿಂದ ಎಲ್ಲವೂ ಸಾಧ್ಯ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹೇಗಿದ್ದೀರಿ ಎಲ್ಲರೂ? ನಾನು ಎನಿಸ್ಕೊಳ್ತಾ ಇದ್ದೇನೆ ಚೆನ್ನಾಗಿದ್ದೀರಿ. ದೇವರು ಈ ಮಧ್ಯಾಹ್ನ ಮತ್ತೊಂದು ಸಮಯವನ್ನ ನಮಗೆ ಕೊಟ್ಟಿದ್ದಾರೆ. ಆಶೀರ್ವಾದದ ಸಮಯ, ಬಿಡುಗಡೆಯ ಸಮಯ. ಏಕೆಂದರೆ ಎಲ್ಲಿ ಯೇಸುನಾಮ ಘೋಷಿತವಾಗ್ತಿದೆ ಅಲ್ಲಿ ಬಿಡುಗಡೆ ಇದೆ. ಎಲ್ಲಿ ದೇವರ ಆತ್ಮ ಇದೆ ಅಲ್ಲಿ ಬಿಡುಗಡೆ ಇದೆ ಪ್ರಿಯರೇ. ಏಕೆಂದರೆ ನಮ್ಮ ಜೀವಿತದಲ್ಲಿ ನಾವು ಹಲವು ಬಾರಿ ಬಿಡುಗಡೆಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ಬಿಡುಗಡೆ ಬೇಕು ನಮಗೆ. ಬಿಡುಗಡೆ ಎಲ್ಲ ಬಂಧನದಿಂದ, ಬಿಡುಗಡೆ ಎಲ್ಲ ಭಯದಿಂದ, ಬಿಡುಗಡೆ ನಮಗೆ ಬೇಕು ಎಲ್ಲ ಸಾಲದಿಂದ, ಬಿಡುಗಡೆ ನಮಗೆ ಬೇಕು ಎಲ್ಲ ರೋಗ ರುಜಿನಗಳಿಂದ, ಬಿಡುಗಡೆ ನಮಗೆ ಬೇಕು ಎಲ್ಲ ತರದ ಸೋಲುಗಳಿಂದ ನಮಗೆ ಬೇಕು ಪ್ರಿಯರೇ. ಪದೇ ಪದೇ ನಮಗೆ ಎರಗಿ ಬರುವಂತ ಎಲ್ಲ ಸೋಲುಗಳು, ಎಲ್ಲ ಕಷ್ಟಗಳು, ಎಲ್ಲ ದುಃಖಗಳು, ದುರಾತ್ಮನು ತರುವ ಎಲ್ಲ ಬಂಧನಗಳು ನಮ್ಮಿಂದ ಬಿಟ್ಟು ತೊಲಗಬೇಕು. ತೊಲಗಬೇಕಾದ್ರೆ ಬೇರೆ ಯಾವ ನಾಮದಿಂದಲೂ ದುರಾತ್ಮನು ಮಣಿಯುವುದಿಲ್ಲ. ಮಣಿಯುವ ಒಂದೇ ನಾಮ, ಶ್ರೀ ಯೇಸು ನಾಮ. ಶ್ರೀ ಯೇಸು ನಾಮ. ಆ ನಾಮವನ್ನ ನಾವು ಕರೆದರೆ ಸಾಕು, ನಮಗೆ ಬಿಡುಗಡೆ ಇದೆ, ಬಿಡುಗಡೆ ಇದೆ. ಬೇರೆ ಈ ಲೋಕದ ಯಾವ ನಾಮದಿಂದಲೂ ಬಿಡುಗಡೆ ಇಲ್ಲ. ಏಕೆಂದರೆ ನಾವು ಕೇಳುತ್ತಾ ಇದ್ದೇವೆ ಸುವಾರ್ತೆ. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 12ನೇ ವಾಕ್ಯ. ನಾವು ಪುಸ್ತಕವನ್ನು ತೆರೆಯೋಣ. ಇವರಿಂದಲ್ಲದೆ ಬೇರೆ ಯಾರಿಂದಲೂ ನಮಗೆ ಜೀವೋದ್ಧಾರವಿಲ್ಲ. ಇವರ ನಾಮವನ್ನು ಬಿಟ್ಟರೆ ಈ ಧರೆಯಲ್ಲಿರುವ ಯಾವ ನಾಮದಿಂದಲೂ ನಮಗೆ ರಕ್ಷಣೆ ಇಲ್ಲ. ಇವತ್ತು ಯಾವ ನಾಮದಲ್ಲೂ ರಕ್ಷಣೆ ಇಲ್ಲ. ಇರುವುದು ರಕ್ಷಣೆ ಪ್ರಭು ಯೇಸುವಿನ ನಾಮದಿಂದ ಮಾತ್ರ. ಆ ನಾಮವನ್ನ ಈ ಸಮಯ ಕೊಂಡಾಡೋಣ. ಈ ನಾಮವನ್ನ ಕೊಂಡಾಡಲು ನಮ್ಮ ನಡುವೆ ಸಹೋದರ ಬ್ರದರ್ ಎಲಿಯಾಸ್ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಈ ಪ್ರಾರ್ಥನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮಾತ್ರವಲ್ಲ, ಸ್ತುತಿ ಆರಾಧನೆ ದೇವರ ವಾಕ್ಯವನ್ನು ನೀಡಲು ಅವರು ನಮ್ಮ ಜೊತೆಗಿದ್ದಾರೆ. ಸಹೋದರ ಕ್ರಿಸ್ಟಫರ್ ನಮ್ಮ ನಡುವೆ ಇದ್ದಾರೆ. ಪ್ರಿಯರೇ, ಇವತ್ತು ನಾವೆಲ್ಲರೂ ಮತ್ತೆ ಒಂದಾಗಿದ್ದೇವೆ ಈ ಪ್ರಾರ್ಥನೆಯಲ್ಲಿ. ಈ ಮೂಲಕ ದೇವರ ನಾಮವನ್ನ ಘನಪಡಿಸೋಣ. ನಾವು ಕೊರೋನಾ ಗೆಲ್ಲೋಣ ಯೇಸುವಿನೊಂದಿಗೆ. ನಾವು ಕೊರೋನಾ ಗೆಲ್ಲೋಣ ಯೇಸುವಿನೊಂದಿಗೆ. ಈ ಮಧ್ಯಾಹ್ನ ಸ್ತುತಿಸೋಣ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್.
ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಎಂದೆಂದು ಆನಂದವೇ. ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಎಂದೆಂದು ಆನಂದವೇ. ಆನಂದ ಆನಂದ ಎಂದೆಂದು ನಿನ್ನಲ್ಲಿ ಆನಂದವೇ. ಆನಂದ ಆನಂದ ಎಂದೆಂದು ನಿನ್ನಲ್ಲಿ ಆನಂದವೇ. ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಎಂದೆಂದು ಆನಂದವೇ. ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಎಂದೆಂದು ಆನಂದವೇ. ಎಲ್ಲರೂ ಚಪ್ಪಳೆ ತಟ್ಟುತ್ತಾ ಕುಣಿಯುತ್ತಾ ನಲಿಯುತ್ತಾ ಸರ್ವಶಕ್ತ ದೇವರನ್ನು ನಾವು ಸ್ತುತಿಸೋಣ. ನಮ್ಮನ್ನೊಂದಿಗೆ ಸದಾ ಜೀವಿಸುವ ಕರ್ತನನ್ನು ನಾವು ಆನಂದ ಪಡಿಸೋಣ, ಮಹಿಮೆ ಪಡಿಸೋಣ ಪ್ರಿಯರೇ. ನನ್ನನ್ನು ರಕ್ಷಿಸಲು ಯೇಸು ಪಾಪದಿಂದ ವಿಮೋಚಿಸಲು. ನನ್ನನ್ನು ರಕ್ಷಿಸಲು ಯೇಸು ಪಾಪದಿಂದ ವಿಮೋಚಿಸಲು. ತಂದೆಯ ಚಿತ್ತವನ್ನು ನೀ ಮಾಡಿದೆ, ಯೇಸು ನಿನ್ನನ್ನೇ ನನಗಾಗಿ ಅರ್ಪಿಸಿದೆ. ತಂದೆಯ ಚಿತ್ತವನ್ನು ನೀ ಮಾಡಿದೆ, ಯೇಸು ನಿನ್ನನ್ನೇ ನನಗಾಗಿ ಅರ್ಪಿಸಿದೆ. ಆನಂದ ಆನಂದ ಎಂದೆಂದು ನಿನ್ನಲ್ಲಿ ಆನಂದವೇ. ಆನಂದ ಆನಂದ ಎಂದೆಂದು ನಿನ್ನಲ್ಲಿ ಆನಂದವೇ. ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಎಂದೆಂದು ಆನಂದವೇ. ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಎಂದೆಂದು ಆನಂದವೇ. Lord Jesus, every power of the darkness will be defeated, disconnected right from the name of Jesus Christ. We bind all the power of the darkness and nullify that power right now. In the name of Jesus, whatever the cause, whatever the problems, whatever the sicknesses, in the name of Jesus, there is nothing impossible for your name, O Lord Jesus. Everything will be defeated and disconnected by your precious name of Jesus. Hallelujah. Mighty God, the mighty anointing, the power of God will come upon you right now. The power of God will anoint you with your power. Chandra bara karbala rokula ira babara kharja. ನಿನ್ನ ನಾಮ ಸಾರಿ ಹೇಳಲು, ಯೇಸು ನಿನ್ನ ಸೇವೆ ನಾ ಮಾಡಲು. ನಿನ್ನ ನಾಮ ಸಾರಿ ಹೇಳಲು, ಯೇಸು ನಿನ್ನ ಸೇವೆ ನಾ ಮಾಡಲು. ನಿನ್ನ ನಾಮ ಸಾರಿ ಹೇಳಲು, ಯೇಸು ನಿನ್ನ ಸೇವೆ ನಾ ಮಾಡಲು. ನಿನ್ನ ನಾಮ ಸಾರಿ ಹೇಳಲು, ನಿನ್ನ ಸೇವೆ ನಾ ಮಾಡಲು. ಆತ್ಮನ ವರದಿಂದ ನನ್ನ ತುಂಬಿಸು, ಆನಂದ ತೈಲದಿ ಅಭಿಷೇಕಿಸು. ಆತ್ಮನ ವರದಿಂದ ನನ್ನ ತುಂಬಿಸು, ಆನಂದ ತೈಲದಿ ಅಭಿಷೇಕಿಸು. ಆನಂದ ಆನಂದ ಎಂದೆಂದು ನಿನ್ನಲ್ಲಿ ಆನಂದವೇ. ಆನಂದ ಆನಂದ ಎಂದೆಂದು ನಿನ್ನಲ್ಲಿ ಆನಂದವೇ. ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಎಂದೆಂದು ಆನಂದವೇ. ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಎಂದೆಂದು ಆನಂದವೇ. ಎಲ್ಲರೂ ಸಂತೋಷದಿಂದ ದೇವರನ್ನು ಸ್ತುತಿಸೋಣ ಪ್ರಿಯರೇ. ನಮ್ಮ ದೇವರು ನಮ್ಮನ್ನು ಇಷ್ಟವರೆಗೆ ನಮ್ಮನ್ನು ರಕ್ಷಿಸಿದ್ದಾರೆ. ಯಾವೊಂದು ಕೇಡು ನಮಗೆ ಬಾರದಂತೆ ನಮ್ಮನ್ನು ರಕ್ಷಿಸಿದ್ದಾರೆ. ಸಂತೋಷದಿಂದ ನಾವು ಸ್ತುತಿ ಹಾಡೋಣ, ಮಹಿಮೆ ಹಾಡೋಣ ಪ್ರಿಯರೇ. ಒಳ್ಳೆಯ ಕುರುಬನು ನೀ, ಬರಲಿರುವ ಮೆಸ್ಸಿಹನು ನೀ. ಒಳ್ಳೆಯ ಕುರುಬನು ನೀ,
ಬರಲಿರುವ ಮೆಸ್ಸಿಹನು ನೀ, ನಿನಗಾಗಿ ನಾ ಕಾದಿರುವೆ. ಯೇಸು ನನ್ನನ್ನು ನೀ ಕರೆದೊಯ್ಯುವೆ, ನಿನಗಾಗಿ ನಾ ಕಾದಿರುವೆ. ಯೇಸು ನನ್ನನ್ನು ನೀ ಕರೆದೊಯ್ಯುವೆ. ಆನಂದ ಆನಂದ ಎಂದೆಂದು ನಿನ್ನಲ್ಲಿ ಆನಂದವೇ, ಆನಂದ ಆನಂದ ಎಂದೆಂದು ನಿಮ್ಮಲ್ಲಿ ಆನಂದವೇ. ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಎಂದೆಂದು 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 ಆನಂದವೇ, ಎಂದೆಂದು ಆನಂದವೇ, ಎಂದೆಂದು ಆನಂದವೇ, ಎಂದೆಂದು ಆನಂದವೇ. ಹೊಟ್ಟೆ ಸಂಬಂಧ ಕಾಯಿಲೆಗಳನ್ನು ಯೇಸು ಗುಣಪಡಿಸ್ತಾ ಇದ್ದಾರೆ ಪ್ರಿಯರೇ. ಯಾರಿಗಾದ್ರೂ ಇಂಟೆಸ್ಟೈನ್ ಪ್ರಾಬ್ಲಮ್ಸ್ ಅಂದರೆ ನಿಮ್ಮ ಹೊಟ್ಟೆಯ ಸಂಬಂಧ, ಕರುಳಿನ ಸಂಬಂಧ ಯಾವ ಸಮಸ್ಯೆಗಳು ಇದ್ದರೆ ಈ ದೇವರ ಸಂದೇಶವನ್ನು ಕ್ಲೇಮ್ ಮಾಡಿ ಪ್ರಾರ್ಥಿಸಿರಿ ಪ್ರಿಯರೇ. ಈ ಕ್ಷಣದಲ್ಲಿ ಇಬ್ಬರು ಮೂರು ಜನರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಹಾಗೂ ಅಲ್ಸರ್ ಸಮಸ್ಯೆ ಹಾಗೂ ಯಾವುದಾದ್ರೂ ಅಸಿಡಿಟಿ ಸಮಸ್ಯೆ ಇದ್ದರೆ ಯೇಸು ಗುಣಪಡಿಸ್ತಾ ಇದ್ದಾರೆ, ಮುಟ್ಟುತ್ತಾ ಇದ್ದಾರೆ. ಯೇಸುವಿನ ಸನ್ನಿಧಿಯಲ್ಲಿ ನಾವಿದ್ದೇವೆ, ಯೇಸುವಿನ ಪ್ರಸನ್ನತೆಯಲ್ಲಿ ನಾವಿದ್ದೇವೆ. ಯೇಸು ಅದ್ಭುತ ಕಾರ್ಯಗಳನ್ನು ನಮ್ಮ ಮಧ್ಯದಲ್ಲಿ ಮಾಡ್ತಾ ಇದ್ದಾರೆ ಪ್ರಿಯರೇ. ಒಂದು ಗಳಿಗೆ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ, ದೇವರ ಸನ್ನಿಧಿಯಲ್ಲಿ ನೀವು ಇದ್ದೀರಿ. ನಿಮ್ಮ ಎರಡು ಕರಗಳನ್ನು ಹೃದಯ ಮೇಲೆ ಇಟ್ಟುಕೊಳ್ಳಿ ಪ್ರಿಯರೇ. ಒಂದು ಗಳಿಗೆ ಪವಿತ್ರಾತ್ಮನ ಶಕ್ತಿಗಾಗಿ ಪ್ರಾರ್ಥಿಸಿರಿ. ದೇವರ ವಾಕ್ಯವನ್ನು ನಾವು ಆಲಿಸುವ ಮೊದಲು ದೇವರ ಆತ್ಮನ ಶಕ್ತಿ ನಮ್ಮಲ್ಲಿ ಇಳಿದು ಬರಲಿ ಎಂದು ನಾವು ಪ್ರಾರ್ಥಿಸೋಣ. ದೇವರ ಶಕ್ತಿ ನಾವು ಇನ್ನೂ ಶಕ್ತಿಯಾಗಿ ಹಾಡೋಣ ಪ್ರಿಯರೇ. ಯಾಕೆಂದ್ರೆ ದೇವರು ನಮ್ಮಲ್ಲಿ ನೆಲೆಸುವುದಾದ್ರೆ ಪವಿತ್ರಾತ್ಮರ ಶಕ್ತಿಯ ಮುಖಾಂತರ ನಮ್ಮಲ್ಲಿ ನೆಲೆಸ್ತಾರೆ, ಪವಿತ್ರಾತ್ಮ ನಮ್ಮಲ್ಲಿ ಅಣಿಗೊಳಿಸ್ತಾರೆ. ಅದಕ್ಕಾಗಿ ನಾವು ಎಲ್ಲರೂ ಹಾಡಿ ಸ್ತುತಿಸುವ. ಯಾಕೆಂದ್ರೆ ನಮಗೆ ಯಾವ ಭಯನೂ ಇಲ್ಲ, ಯಾಕೆಂದ್ರೆ ದೇವರು ನಮ್ಮ ಮಧ್ಯದಲ್ಲಿ ಇರುವಾಗ ಯಾವ ಭಯನೂ ಇಲ್ಲ. ಯಾಕೆಂದ್ರೆ ದೇವರ ವಾಕ್ಯ ಹೇಳ್ತದೆ, ಇವತ್ತಿನ ಸಂದೇಶವು ಹಾಗೆ ಹೇಳ್ತದೆ, ನೀವು ನೋಡಿದಿರಿ ಹಾಗಾದ್ರೆ ಯೂಟ್ಯೂಬಲ್ಲಿ ನಾವು ಹಾಕಿದಂಥ ವಾಕ್ಯ ಅದು ಏಷಾಯ 41:10. ಹೆದರಬೇಡ, ಭಯಭ್ರಾಂತನಾಗಬೇಡ, ನಾನು ನಿನ್ನೊಂದಿಗಿದ್ದೇನೆ, ನಿನ್ನನ್ನು ನಾನು ಬಿಡಿಸಿದ್ದೇನಂತ. ಈ ವಾಕ್ಯದ ಪ್ರಕಾರ ಇವತ್ತು ನಾವು ಯೇಸುವಲ್ಲಿ ನಂಬುವ. ಯಾಕೆಂದ್ರೆ ನಮಗೆ ಯಾವ ಭಯನೂ ಇಲ್ಲ. ದೇವರು ನಮ್ಮ ಸನ್ನಿಧಿಯಲ್ಲಿ ಇದ್ದಾರೆ, ನಾವು ಅವರೊಂದಿಗೆ ಇದ್ದೇವೆ, ದೇವರ ಪ್ರಸನ್ನತೆಯಲ್ಲಿ ಇದ್ದೇವೆ, ನಮ್ಮ ಹೃದಯದಲ್ಲಿ ವಾಸಿಸುವ ಯೇಸು ಈ ಲೋಕದ ಎಲ್ಲಾ ಆತ್ಮಗಳಿಂದ ಶಕ್ತಿಯುತವಾಗಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಆತ ನಾಮವನ್ನು ಹಾಡಿ ಸ್ತುತಿಸೋಣ. ಅವರಿಗಾಗಿ ನಾವು ತವಕ ಪಡೋಣ ಪ್ರಿಯರೇ. ಅವರ ಪ್ರಸನ್ನತೆಯಲ್ಲಿ ಇದ್ದುಕೊಂಡು ಜೀವಿಸಲಿಕ್ಕೆ ನಾವು ತವಕ ಪಡೋಣ ಈ ಕ್ಷಣದಲ್ಲಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ, ಯೇಸುವೆ, ಯೇಸುವೆ. ಬಾಬಾ ಬರಕರ ಬಾಬಾರಿಯರ ಬಾಬಾ ಶಂದರ ಬರಕರ ಬಲರ ಖರ್ಜೀಜ. ಎಲ್ಲರೂ ಸ್ತುತಿಸಿ ಆಡೋಣ. ನಾ ಹಾಡಿ ಸ್ತುತಿಸುವೆ, ನನಗ್ಯಾವ ಭಯವಿಲ್ಲ. ನನ್ನಲ್ಲಿರುವಾತ ಉನ್ನತ, ಆತ ನಾಮವೇ ಯೇಸು. ನಾ ಹಾಡಿ ಸ್ತುತಿಸುವೆ, ನನಗ್ಯಾವ ಭಯವಿಲ್ಲ. ನನ್ನಲ್ಲಿರುವಾತ ಉನ್ನತ, ಆತ ನಾಮವೇ ಯೇಸು. ನಾ ಹಾಡಿ ಸ್ತುತಿಸುವೆ, ನನಗ್ಯಾವ ಭಯವಿಲ್ಲ. ನನ್ನಲ್ಲಿರುವಾತ ಉನ್ನತ, ಆತ ನಾಮವೇ ಯೇಸು. ನಾ ಹಾಡಿ ಸ್ತುತಿಸುವೆ, ನನಗ್ಯಾವ ಭಯವಿಲ್ಲ. ನನ್ನಲ್ಲಿರುವಾತ ಉನ್ನತ,
ಆತ ನಾಮವೇ ಯೇಸು. ನಾನು ಜಯಶಾಲಿ, ಜಯಶಾಲಿಗಿಂತ ಜಯಶಾಲಿ, ದೇವರ ಮಗನು ನಾ, ಅಭಿಷಕ್ತನು ನಾ. ನಾನು ಜಯಶಾಲಿ, ಜಯಶಾಲಿಗಿಂತ ಜಯಶಾಲಿ, ದೇವರ ಮಗನು ನಾ, ಅಭಿಷಕ್ತನು ನಾ. ಸಂತೋಷಿಸುವೆ, ಸಂತೋಷಿಸುವೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸುವೆ, 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 ಯಾವಾಗಲೂ ಕರ್ತನಲ್ಲಿ ಸಂತೋಷಿಸುವೆ. ಹಿರಬರ ಕಲವರದಾಗ ಚಂದರ ಬರ ಕಲಬರ ಚೀಸ. ಥ್ಯಾಂಕ್ ಯು ಲಾರ್ಡ್. ಏಷಾಯನ ಗ್ರಂಥದಲ್ಲಿ ಹೇಳಲ್ಪಟ್ಟಿದೆ 54ನೇ ಅಧ್ಯಾಯದಲ್ಲಿ 17ನೇ ವಚನದಲ್ಲಿ, ನಿನ್ನ ವಿರುದ್ಧ ರೂಪಿಸದ ಯಾವ ಆಯುಧವು ಜಯಿಸದು, ಯಾಕೆಂದ್ರೆ ನನ್ನಲ್ಲಿರುವ ಆತ ಉನ್ನತ, ಆತ ನಾಮವೇ ಯೇಸು. ಅದಕ್ಕಾಗಿ ನಿಮ್ಮ ಎಲ್ಲ ಕಷ್ಟಗಳನ್ನು, ಯಾವ ಸೈತಾನನ ಅಡೆತಡೆಗಳು ನಿಮ್ಮ ಜೀವನದಲ್ಲಿ ಬರುವುದಾದ್ರೆ ಅದನ್ನು ಈ ಕ್ಷಣದಲ್ಲಿ ತೊಡೆದು ಹಾಕಿ. ಯಾಕೆಂದ್ರೆ ದೇವರ ಶಕ್ತಿಯು ನಿಮ್ಮ ಮೇಲೆ ಆವರಿಸ್ತಾ ಇದೆ, ನಿಮ್ಮನ್ನು ಅಭಿಷೇಕ ಮಾಡ್ತಾ ಇದ್ದಾರೆ ಯೇಸು ಸ್ವಾಮಿ. ನಿಮ್ಮಲ್ಲಿ ಇರುವಂತ ಯಾವ ಸೈತಾನನ ಆಯುಧಗಳು ಕೂಡ, ಯಾವುದು ಮಾಟ ಮಂತ್ರ ತಂತ್ರಗಳ ಪಿಶಾಚಿಗಳ ಶಕ್ತಿಗಳು ಕೂಡ ಈಗ ನಿಮ್ಮಲ್ಲಿ, ನಿಮ್ಮ ಮನೆಗಳಿಂದ ಯೇಸು ತೊಲಗಿಸುವಂತ ಸಮಯ ಪ್ರಿಯರೇ. ಪ್ರಾರ್ಥಿಸಿರಿ, ಎಲ್ಲ ದೆವ್ವಗಳನ್ನು ಉಚ್ಚಟಿಸುವಂತ ಸಮಯ, ದೇವರ ಕೃಪೆ ವರದಾನಗಳು ನಿಮ್ಮ ಮನೆಗಳಲ್ಲಿ ಇಳಿದು ಬರುವಂತ ಸಮಯ. ಈ ಪ್ರಾರ್ಥನೆಯಲ್ಲಿ ಯೇಸುವೆ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸುವಾಗ ಯಾರೆಲ್ಲ ಈ ಪ್ರಾರ್ಥನೆಯಲ್ಲಿ ನಮ್ಮೊಂದಿಗೆ ಇದ್ದಾರೋ ಪಾಪ ತಂದೆಯೇ, ಅವರೆಲ್ಲರನ್ನು ಬಿಡುಗಡೆಗೊಳಿಸಿರಿ. ಅವರ ವಿರುದ್ಧ ರೂಪಿಸಿದ ಪ್ರತಿಯೊಂದು ಆಯುಧವು ಯಾವುದು ಫಲಿಸದಂತೆ ಮಾಡಿರಿ ಯೇಸುವೆ. ನಿಮ್ಮ ಶಕ್ತಿಯು ಮಹೋನ್ನತವಾದದ್ದು. ಹಾಲೆಲೂಯ. ಇರ ಬಬರ ಕಲ ಉರದಾಗ ಚಂದರ ಬರ ಕರಬರ್ ಜೀಸ ಜೀಸ ಜೀಸ. ನಿನ್ನ ವಿರುದ್ಧ ರೂಪಿಸಿದ ಯಾವ ಆಯುಧವು ಜಯಿಸದು, ನನ್ನಲ್ಲಿರುವಾತ ಉನ್ನತ, ಆತ ನಾಮವೇ ಯೇಸು. ನನ್ನ ವಿರುದ್ಧ ರೂಪಿಸಿದ ಯಾವ ಆಯುಧವು ಜಯಿಸದು, ನನ್ನಲ್ಲಿರುವಾತ ಉನ್ನತ, ಆತ ನಾಮವೇ ಯೇಸು. ನನ್ನ ವಿರುದ್ಧ ರೂಪಿಸಿದ ಯಾವ ಆಯುಧವು ಜಯಿಸದು, ನನ್ನಲ್ಲಿರುವಾತ ಉನ್ನತ, ಆತ ನಾಮವೇ ಯೇಸು. ನನ್ನ ವಿರುದ್ಧ ರೂಪಿಸಿದ ಯಾವ ಆಯುಧವು ಜಯಿಸದು, ನನ್ನಲ್ಲಿರುವಾತ ಉನ್ನತ, ಆತ ನಾಮವೇ ಯೇಸು. ನಾನು ಜಯಶಾಲಿ, ಜಯಶಾಲಿಗಿಂತ ಜಯಶಾಲಿ, ದೇವರ ಮಗನು ನಾ, ಅಭಿಷಕ್ತನು ನಾ. ನಾನು ಜಯಶಾಲಿ, ಜಯಶಾಲಿಗಿಂತ ಜಯಶಾಲಿ, ದೇವರ ಮಗನು ನಾ, ಅಭಿಷಕ್ತನು ನಾ. ಸಂತೋಷಿಸುವೆ, ಸಂತೋಷಿಸುವೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸುವೆ, 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 ಯಾವಾಗಲೂ ಕರ್ತನಲ್ಲಿ ಸಂತೋಷಿಸುವೆ. ನಾ ಹಾಡಿ ಸ್ತುತಿಸುವೆ, ನನಗ್ಯಾವ ಭಯವಿಲ್ಲ, ನನ್ನಲ್ಲಿರುವಾತ ಉನ್ನತ, ಆತ ನಾಮವೇ ಯೇಸು. ನಾ ಹಾಡಿ ಸ್ತುತಿಸುವೆ, ನನಗ್ಯಾವ ಭಯವಿಲ್ಲ, ನನ್ನಲ್ಲಿರುವಾತ ಉನ್ನತ, ಆತ ನಾಮವೇ ಯೇಸು. ನಾನು ಜಯಶಾಲಿ, ಜಯಶಾಲಿಗಿಂತ ಜಯಶಾಲಿ, ದೇವರ ಮಗನು ನಾ, ಅಭಿಷಕ್ತನು ನಾ.
ನಾನು ಜಯಶಾಲಿ. ಥ್ಯಾಂಕ್ ಯು ಲಾರ್ಡ್. ಜಯಶಾಲಿಗಿಂತ ಜಯಶಾಲಿ ದೇವರ ಮಗನು ನಾ, ಅಭಿಷಕ್ತನು ನಾ. ನಾನು ಜಯಶಾಲಿ, ಜಯಶಾಲಿಗಿಂತ ಜಯಶಾಲಿ ದೇವರ ಮಗನು ನಾ, ಅಭಿಷಕ್ತನು ನಾ. ಸಂತೋಷಿಸುವೆ ಸಂತೋಷಿಸುವೆ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸುವೆ. ಸಂತೋಷಿಸುವೆ ಸಂತೋಷಿಸುವೆ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸುವೆ. ದೇವರ ಮಗನು ನಾ, ಅಭಿಷಕ್ತನು ನಾ. 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 ನಾವೆಲ್ಲರ ದೇವರ ಮಕ್ಕಳು. ಯಾಕೆಂದ್ರೆ ನಮ್ಮನ್ನು ದೇವರ ಅಭಿಷೇಕ ಮಾಡಿಸ್ತಾರೆ. ನಾವೆಲ್ಲರ ಅಭಿಷಕ್ತರು. ಆದುದರಿಂದ ಪ್ರಿಯರೇ, ಈ ಅಭಿಷೇಕವನ್ನು ನೀವು ಪಡ್ಕೊಳ್ಬೇಕು. ಯಾವ ಈ ಲೋಕದ ತೊಂದರೆಗಳು ನಿಮ್ಮನ್ನು ಮುಟ್ಟಕ್ಕೆ ಸಾಧ್ಯವಿಲ್ಲ. ಯಾವ ಕೊರೋನಾ ವೈರಸ್ ಕೂಡ ನಿಮ್ಮ ಹತ್ತಿರ ಬರಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ನಮ್ಮನ್ನು ರಕ್ಷಿಸುವವರು ಲೋಕದ ನಮ್ಮ ಪ್ರಧಾನಿ ಮಂತ್ರಿ ಅಲ್ಲ, ಯಾರು ಮಿನಿಸ್ಟರ್ಗಳಲ್ಲ, ಯಾರ ಪೊಲೀಸರು ಅಲ್ಲ. ನಮ್ಮನ್ನು ರಕ್ಷಿಸುವ ದೇವರು. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮೆಲ್ಲರನ್ನು ಕಾಯುವಂತ ದೇವರು ನಮ್ಮೊಂದಿಗೆ ಇದ್ದಾರೆ. ಪ್ರಿಯರೇ, ಯೇಸುವೆ ಎಲ್ಲ ಈ ಸರ್ಕಾರ ನಮಗೆ ಬೇಕಾದ ಸವಲತ್ತುಗಳನ್ನು ಒದಗಿಸಿಕೊಡ್ತಾರೆ, ಹೌದು. ಆದರೆ ರಕ್ಷಣೆ ನೀಡುವಂತವರು ದೇವರು. ದೇವರ ವಾಕ್ಯನೇ ಹೇಳ್ತಾರೆ, ಸರ್ವಶಕ್ತರಾದ ದೇವರು ಹೇಳ್ತಾರೆ, ಈ ಲೋಕವನ್ನು ದೇವರು ರಕ್ಷಿಸದಿದ್ರೆ ಈ ಎಲ್ಲ ಕೆಲಸಗಳು ವ್ಯರ್ಥ ಅಂತ. ಈಗ ನಮ್ಮನ್ನು ರಕ್ಷಿಸುವವರು ದೇವರು. ಪ್ರಿಯ ಸಹೋದರ ಸಹೋದರಿ, ಆದುದರಿಂದ ನಾವೆಲ್ಲರೂ ಇನ್ನೊಮ್ಮೆ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ಎರಡು ಕರಗಳನ್ನು ನಿಮ್ಮ ಹೃದಯ ಮೇಲೆ ಇಟ್ಟುಕೊಳ್ಳಿ. ಪ್ರಿಯರೇ, ಈ ಅಭಿಷೇಕವನ್ನು ನೀವು ಪಡ್ಕೊಳ್ಳಿರಿ. ಇವತ್ತು ಈ ಅಭಿಷೇಕದಿಂದ ನೀವು ಯಾವತ್ತು ಆಗಬಾರದು ನೀವು. ಯಾಕೆಂದ್ರೆ ದೇವರ ಪವಿತ್ರಾತ್ಮರ ವರದಾನಗಳು, ದೇವರ ಪವಿತ್ರಾತ್ಮರ ಶಕ್ತಿ ಇಳಿದು ಬರುವಂತಹ ಸಮಯ. ಪ್ರಿಯ ಸಹೋದರ ಸಹೋದರಿಯರೇ, ಅದಕ್ಕಾಗಿ ನಾವು ದೇವರ ವಾಕ್ಯವನ್ನು ಆಲಿಸಲು ಹೋಗುತ್ತಿರುವಾಗ ನಮ್ಮ ಹೃದಯವು ತೆರೆಯಲ್ಪಡಲಿ, ನಮ್ಮ ಮನಸ್ಸುಗಳು ತೆರೆಯಲ್ಪಡಲಿ. ಇವತ್ತು ಪ್ರತ್ಯೇಕವಾಗಿ ನಾವು ಈ ವಾಕ್ಯಗಳನ್ನು ಸಾರುತ್ತಿರುವುದು ನಿಮಗೆ ಎಲ್ಲರಿಗೂ ವಾಗ್ದಾನ ಮಾಡಿದಂತ ವಾಕ್ಯಗಳು. ದೇವರು ನನಗೆ ಮತ್ತೆ ನಿನಗೆ ವಾಗ್ದಾನ ಮಾಡಿದಂತ ಪ್ರತಿಯೊಂದು ವಾಕ್ಯಗಳು ಇಲ್ಲಿ ಸಾರಲ್ಪಡುತ್ತವೆ. ಪ್ರಿಯ ಸಹೋದರ ಸಹೋದರಿ, ಅದಕ್ಕಾಗಿ ಎಲ್ಲ ವಾಕ್ಯಗಳನ್ನು ನೀವು ಬರೆದುಕೊಳ್ಳಿ. ಇವತ್ತು ಪೆನ್ ಮತ್ತೆ ಒಂದು ಕಾಗದ ನಿಮ್ಮ ಹತ್ರ ಇರಲಿ ಕ್ಷಣದಲ್ಲಿ, ಅದೆಲ್ಲವನ್ನು ಬರೆದುಕೊಳ್ಳಿ. ಯಾಕಂದ್ರೆ ನಿಮ್ಮ ಮನಸ್ಸಿನಿಂದ ಅದು ದೂರ ಹೋಗಂತೆ ಆಗದೆ ಇರಲಿ. ಅದೆಲ್ಲವೂ ನಿಮ್ಮ ಮನಸ್ಸಿನಲ್ಲಿ ಇರಬೇಕು, ನಿಮ್ಮ ಹೃದಯದಲ್ಲಿ ಇರಬೇಕು. ಯಾವಾಗಲೂ ಈ ವಾಗ್ದಾನಗಳನ್ನು ನೀವು ಓದಿ ದೇವರ ಹತ್ರ ಪ್ರಾರ್ಥಿಸಬೇಕು ಈ ವಾಗ್ದಾನದ ಮುಖಾಂತರ. ಆಗ ಮಾತ್ರ ಪ್ರಿಯ ಪ್ರತಿಯೊಂದು ವಾಗ್ದಾನಗಳು ನನ್ನಲ್ಲಿ ಮತ್ತೆ ನಿನ್ನಲ್ಲಿ ನೆರವೇರುತ್ತವೆ. ಪ್ರಿಯ ಸಹೋದರ ಸಹೋದರಿಯರೇ, ಹೆದರಬೇಡಿ. ಯಾಕಂದ್ರೆ ಹೆದರುವಂತ ಆತ್ಮ ದೇವರು ನಮಗೆ ನೀಡಿಲ್ಲ. ನಮಗೆ ಸತ್ಯದ ಆತ್ಮ, ದೇವರ ಆತ್ಮ, ಶಕ್ತಿಯುತ ಆತ್ಮ, ಈ ಲೋಕದಲ್ಲಿ ಇರುವಂತಹ ಪ್ರತಿ ಆತ್ಮಗಿಂತ ಬಲಿಷ್ಠರಾದ ಆತ್ಮ ದೇವರು ನಮಗೆ ಮತ್ತೆ ನಿಮಗೆ ಕರುಣಿಸಿದ್ದಾರೆ. ಈ ಪವಿತ್ರಾತ್ಮರ ವರದಾನಗಳಿಗೆ ಪ್ರಾರ್ಥಿಸೋಣ. ಈ ಪವಿತ್ರಾತ್ಮರ ಶಕ್ತಿಗಾಗಿ ನಾವೆಲ್ಲರೂ ಪ್ರಾರ್ಥಿಸೋಣ. ಪ್ರಿಯರೇ, ಪ್ರಾರ್ಥಿಸಿ ಪ್ರಾರ್ಥಿಸಿ, ಆತ್ಮನ ಶಕ್ತಿಗಾಗಿ ಪ್ರಾರ್ಥಿಸಿ, ವರದಾನಗಳಿಗಾಗಿ ಪ್ರಾರ್ಥಿಸಿ. ಪ್ರತಿಯೊಬ್ಬರು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ. ಪ್ರಿಯರೇ, ಇರಬ ರಖಲ ವರದಗ ಜೀಸ 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 ಇರಬ ರಖಲ ವರದಗ ಶಂದರ ಜೀಸ ಇರಬ ರಖಲ ವರದಗ ಗದಗ ಶಂದರ ಬರ ಕರಬಲ ಲೋಕ ಬಾಬಾ ಬಾಬಾ ರಿಯಾ 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 ಇರಬ ರಖಲ ಜೀಸ. ಮಹಿಮೆಗೆ ಯೋಗ್ಯನೇ, ಘನತೆಗೆ ಯೋಗ್ಯನೇ, ನನ್ನ ಕೈಯನ್ನೆತ್ತಿ ನಿಮ್ಮ ನಾವು ಆರಾಧಿಸುವೆವು. ಮಹಿಮೆಗೆ ಯೋಗ್ಯನೇ, ಘನತೆಗೆ ಯೋಗ್ಯನೇ, ನನ್ನ ಕೈಯನ್ನೆತ್ತಿ ನಿಮ್ಮ ನಾವು ಆರಾಧಿಸುವೆವು. ಉನ್ನತನೇ, ಅದ್ಭುತವ ಮಾಡುವ ದೇವ
ನಿನ್ನ ಹಾಗೆ ಬೇರೆ ಯಾರಿಲ್ಲ. ಉನ್ನತನೇ ಅದ್ಭುತವ ಮಾಡುವ ದೇವ ನಿನ್ನ ಹಾಗೆ ಬೇರೆ ಯಾರಿಲ್ಲ. ಉನ್ನತನೇ ಅದ್ಭುತವ ಮಾಡುವ ದೇವ ನಿನ್ನ ಹಾಗೆ ಬೇರೆ ಯಾರಿಲ್ಲ. ಉನ್ನತನೇ ಅದ್ಭುತವ ಮಾಡುವ ದೇವ ನಿನ್ನ ಹಾಗೆ ಬೇರೆ ಯಾರಿಲ್ಲ. ಅಪ್ಪ ತಂದೆಯೇ, ನಿಮ್ಮ ಪವಿತ್ರ ಆತ್ಮರನ್ನು ಪ್ರತಿಯೊಬ್ಬರ ಮೇಲೆ ಕಳುಹಿಸಿ ಅಪ್ಪ ತಂದೆಯೇ. ಕರುಣೆ ತೋರಿರಿ ಅಪ್ಪ ತಂದೆಯೇ. ಯಾರೆಲ್ಲ ಈ ಪ್ರಾರ್ಥನೆಯಲ್ಲಿ ನಮ್ಮೊಂದಿಗೆ ಯೇಸುವೆ ಈಗ ಇದ್ದಾರೋ ಅವರೆಲ್ಲರ ಮೇಲೆ ಪವಿತ್ರ ಆತ್ಮರ ಶಕ್ತಿ ಇಳಿದು ಬರಲಿ ಅಪ್ಪ ತಂದೆಯೇ. ಅಪ್ಪ ತಂದೆಯೇ, ಅವರು ಅಲ್ಲಿ ಆ ದಯಿಸುವ ಆತ್ಮ ಇಳಿದು ಬರಲಿ ಅಪ್ಪ ತಂದೆಯೇ. ಅವರಿಗೆ ಬಂದಂತ ಕಷ್ಟಗಳು, ನಷ್ಟಗಳು, ಕೇಡುಗಳು, ರೋಗದ ರುಜಿನದ ಬಾಧೆಗಳು, ಸಾಲದ ಬಾಧೆಗಳು ಎಲ್ಲವೂ ಯೇಸುವೆ ನಿಮ್ಮ ಪವಿತ್ರ ಶುದ್ಧ ಆ ಪವಿತ್ರ ಆತ್ಮರ ಶಕ್ತಿಯಿಂದ ಅಭಿಷೇಕಿಸಲ್ಪಡಲಿ. ಎಲ್ಲವೂ ದಹಿಸಲ್ಪಡಲಿ ಅಪ್ಪ ತಂದೆಯೇ. ಯಾವುದು ಒಳ್ಳೆಯದೋ, ಅವರಿಗೆ ಹಿತಕರವಾಗಿದೆಯೋ ಅದೆಲ್ಲವೂ ಅವರಿಗೆ ಕೊಡಿಸಲ್ಪಡಲಿ. ಅವರ ಜೀವನದಲ್ಲಿ ಅದು ಸಿಗಲಿ, ಯಥೇಚ್ಛವಾಗಿ ಸಿಗಲಿ ಅಪ್ಪ ತಂದೆಯೇ. ನೀವು ಈ ಲೋಕಕ್ಕೆ ಬಂದದ್ದು ಯೇಸುವೆ ಯಥೇಚ್ಛವಾಗಿ ಜೀವನ ನೀಡಲು, ಯಥೇಚ್ಛವಾಗಿ ಪವಿತ್ರಾತ್ಮ ನೀಡಲು. ಅದೇ ಪವಿತ್ರಾತ್ಮರನ್ನು, ಅದೇ ಜೀವನವನ್ನು ಇಲ್ಲಿ ಪ್ರತಿಯೊಬ್ಬರಿಗೆ ಈ ಕ್ಷಣದಲ್ಲಿ ನೀಡಿರಿ ಎಂದು ನಿಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಅಪ್ಪ ತಂದೆಯೇ. ಹಿರಬಾಬ ರಖಲ ವಿರದಗೆ ಚಂದರ ಜೀಸಸ್. ಥ್ಯಾಂಕ್ ಯು ಲಾರ್ಡ್. Praise, glory, 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 glory. You deserve the glory. Amen. And the honor. Lord, we lift our hands in worship as we lift your holy name. You deserve the glory and the honor. Lord, we lift our hands in worship as we lift your holy name. For you are great, you do miracles so great. There is no one else like you. There is no one else like you. For you are great, you do miracles so great. There is no one else like you. There is no one else like you. ಉನ್ನತನೇ ಅದ್ಭುತವ ಮಾಡುವ ದೇವ ನಿನ್ನ ಹಾಗೆ ಬೇರೆ ಯಾರಿಲ್ಲ. 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 ಹಾಲೆಲೂಯಾ, 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 ಹಾಲೆಲೂಯಾ,
Hallelujah. 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 ಉನ್ನತನೇ ಅದ್ಭುತವ ಮಾಡುವ ದೇವ ನಿನ್ನ ಹಾಗೆ ಬೇರೆ ಯಾರಿಲ್ಲ. ಉನ್ನತನೇ ಅದ್ಭುತವ ಮಾಡುವ ದೇವ ನಿನ್ನ ಹಾಗೆ ಬೇರೆ ಯಾರಿಲ್ಲ. ಉನ್ನತನೇ ಅದ್ಭುತವ ಮಾಡುವ ದೇವ ನಿನ್ನ ಹಾಗೆ ಬೇರೆ ಯಾರಿಲ್ಲ. Thank you, Jesus. Thank you, Lord. Praise you, Lord. Glory, 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 glory. Mighty God. Worship you, Lord Jesus. Thank you, Lord. Thank you, Lord. Thank you, Lord. Thank you, Lord. Praise you, Lord. Glory, 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 glory. Ye Baba Rakha, Lord Jesus. Thank you, Father. Thank you, Jesus. Thank you, Lord. Thank you, Lord. Thank you, Lord. Thank you, Lord. Praise the Lord. Praise the Lord. Hallelujah. Hallelujah. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರ ಆಡೋಣ. ನಾವು ಖಂಡಿತವಾಗಿ 1 ಗಂಟೆ ನಾವು ದೇವರನ್ನು ಸ್ತುತಿಸ್ತೇವೆ, ದೇವರನ್ನು ಆರಾಧಿಸ್ತೇವೆ, ದೇವರನ್ನು ಮಹಿಮೆ ಪಡಿಸ್ತೇವೆ. ಸರ್ವಶಕ್ತರಾದ ದೇವರು ನಮ್ಮಲ್ಲಿ ಇದ್ದಾರೆ. ನಮ್ಮ ಪ್ರತ್ಯೇಕವಾಗಿ ನಮ್ಮ ಪ್ರಾರ್ಥನೆಗಳನ್ನು ಆಲಿಸ್ತಾರೆ. ಇವತ್ತು ನಾವು ದೇವರ ವಾಕ್ಯವನ್ನು ಆಲಿಸೋಣ ಪ್ರಿಯರೇ. ನಾವು ಇವತ್ತು ತೆಗೆದ ವಾಕ್ಯಗಳು ಹೆದರಬೇಡ. ನೀವು ನೋಡಿದ್ದೀರಿ ಯೂಟ್ಯೂಬಲ್ಲಿ ನಾವು ಹಾಕಿದಂಥ ವಾಕ್ಯಗಳು. ಏಷಾಯ 41:10 ಹೆದರಬೇಡ, ನಾನಿದ್ದೇನೆ ನಿನ್ನೊಂದಿಗೆ, ಭಯಭ್ರಾಂತನಾಗಬೇಡ, ನೀನೇ ದೇವರು ನಿನಗೆ, ನಾನೇ ದೇವರು ನಿನಗೆ, ಶಕ್ತಿ ನೀಡುವೆ, ಸಹಾಯ ಮಾಡುವೆ, ನಿನಗೆ ನನ್ನ ವಿಜಯದ ಹಸ್ತ ಆಧಾರ ಇದೆ ನನಗೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಏಷಾಯ 41:10. ಪುನಃ ನಾವು ಈ ವಾಕ್ಯವನ್ನು ಪುನರಾವರ್ತಿಸೋಣ. ನೀವೆಲ್ಲರೂ ಹೇಳಿ, ಹೆದರಬೇಡ, ಹೆದರಬೇಡ, ನಾನಿದ್ದೇನೆ, ನಾನಿದ್ದೇನೆ ನಿನ್ನೊಂದಿಗೆ, ನಿನ್ನೊಂದಿಗೆ, ಭಯಭ್ರಾಂತನಾಗಬೇಡ, ಭಯಭ್ರಾಂತನಾಗಬೇಡ, ನೀನೇ ದೇವರು, ನೀನೇ ದೇವರು, ನನಗೆ ನನಗೆ ಶಕ್ತಿ ನೀಡುವೆ, ಶಕ್ತಿ ನೀಡುವೆ, ಸಹಾಯ ಮಾಡುವೆ, ಸಹಾಯ ಮಾಡುವೆ, ನಿನ್ನ ನಿನ್ನ ವಿಜಯದ ಹಸ್ತ, ವಿಜಯದ ಹಸ್ತ ಆಧಾರ ಆಧಾರ ಇದೆ ನನಗೆ. ಇದೆ ನಿನಗೆ. ಆಮೆನ್, 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 ಆಮೆನ್. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ನಾವು ಯಾಕೆ ಹೆದರುವುದು? ಈಗ ತುಂಬಾ ಎಷ್ಟೋ ಜನರು ಹೆದರಿಕೊಂಡು ಇದ್ದಾರೆ. ಖಂಡಿತವಾಗಿ ನಿನ್ನೆ ಮತ್ತೆ ಇವತ್ತು ನಮಗೆ ಲಾಕ್ಡೌನ್ ಇತ್ತು, ನಾವು ಮನೆಗಳು ಇದ್ದೇವೆ, ಅದು ಸರಿ. ಆದರೂ ಕೂಡ ಈ ಹೆದರಿಕೆ ಯಾಕೆ? ನೋಡಿ, ನಾವು ಆ ಪಿಕ್ಚರ್ ನೋಡಿದ್ರೆ ಆಗ್ಬಹುದು ನೀವು, ಶೋಲೆ ಪಿಕ್ಚರಲ್ಲಿ ಏನ್ ಹೇಳ್ತಾನೆ ಗಬ್ಬರ್, ಜೋ ಡರ್ ಗಯ ಸಮಜೋ ಮರ್ ಗಯ. ಅದಕ್ಕಾಗಿ ಯಾರು ನಾವು ಹೆದರಬಾರದು. ದೇವರ ವಾಕ್ಯ ಹೇಳ್ತದೆ ನಮಗೆ ಹೆದರಬೇಡ ಅಂತ. ಇವತ್ತು ಸಾಧಾರಣ ನಾನು ನಿಮಗೆ ಹೇಳುವಂತ ಎಲ್ಲ ವಾಕ್ಯಗಳು ಒಂದಾನೊಂದು ರೀತಿಯಲ್ಲಿ ನಮಗೆ ಧೈರ್ಯವನ್ನು ಕೊಡ್ತದೆ. ಯಾವುದೊಂದು ಕೇಡುಗಳು ಬರಲಿ ಪ್ರಿಯರೇ, ಇದೆಲ್ಲ ಬರಲಿಕ್ಕೆ ಇದೆ. ಇದು ದೇವರಿಗೆ ತಿಳಿದಿದೆ. ದೇವರಿಗೆ ತಿಳಿಯದೆ ಯಾವುದು ಏನೂ ಆಗುವುದಿಲ್ಲ ಈ ಲೋಕದಲ್ಲಿ. ಎಲ್ಲವೂ ದೇವರ ಚಿತ್ತದಂತೆ ಆಗುವುದು ಪ್ರಿಯರೇ. ದೇವರು ಇಂಥದ್ದೊಂದು ರೋಗಗಳು ಬರಲಿಕ್ಕೆ ಬಿಟ್ಟಿದ್ದಾರೆ. ಯಾಕೆ? ಇದು ದೇವರ ಚಿತ್ತ. ಯಾವುದು ದೇವರ ವಾಕ್ಯವನ್ನು ನಾವು ದೇವರ ವಾಕ್ಯಕ್ಕೆ ಮಣಿಯಲೇಬೇಕು. ನಾವೆಲ್ಲರೂ ಪ್ರತಿಯೊಬ್ಬರು ದೇವರ ವಾಕ್ಯಕ್ಕೆ ನಾವು ಮಣಿಯಲೇಬೇಕು. ಯಾಕಂದ್ರೆ ದೇವರ ವಾಕ್ಯ ಈ ಲೋಕದಲ್ಲಿ ನೆರವೇರಲೇಬೇಕು ಪ್ರಿಯರೇ. ಈಗ ಈ ಸಮಯ ಈ ದೇವರ ವಾಕ್ಯವು ನೆರವೇರುವಂತ ಸಮಯ. ಅದಕ್ಕೆ ನಾವು ಈ ಲೋಕಕ್ಕೆ ಹೆದರುವುದಲ್ಲ, ನಾವು ದೇವರಿಗೆ ಸಪೋರ್ಟ್ ಮಾಡಬೇಕು.
ದೇವರೊಂದಿಗೆ ನಾವು ಇರಬೇಕು, ಪ್ರಾರ್ಥಿಸಬೇಕು. ಖಂಡಿತವಾಗಿ ಲೋಕಕ್ಕಾಗಿ ಪ್ರಾರ್ಥಿಸಬೇಕು, ಜನರಿಗಾಗಿ ಪ್ರಾರ್ಥಿಸಬೇಕು. ದೇವರ ಚಿತ್ತ ಇದ್ರೆ ಈ ಕೊರೋನಾ ವೈರಸ್ ಎಲ್ಲ ಈ ಲೋಕದಿಂದ ಹೋಗಲಿ ಎಂದು ಪ್ರಾರ್ಥಿಸಬೇಕು. ದೇವರ ಚಿತ್ತ ಇದ್ರೆ ಮಾತ್ರ. ನಮ್ಮ ಚಿತ್ತ ಖಂಡಿತವಾಗಿ ಹೋಗಬೇಕಂತ ಆದರೆ ದೇವರ ಚಿತ್ತ ಯಾವುದಂತ ನಾವು ಕಂಡುಹಿಡಿಬೇಕು ಪ್ರಿಯರೇ. ಅದಕ್ಕಾಗಿ ಕೀರ್ತನೆ ಗ್ರಂಥದಲ್ಲಿ ಹೇಳಲ್ಪಟ್ಟಿದೆ, 56ನೇ ಅಧ್ಯಾಯ 3ನೇ ವಚನ, ಕೀರ್ತನೆ 56:3 ಹೆದರಿಕೆ ಉಂಟಾದಾಗ ನೀನೇ ನನಗೆ ಆಶ್ರಯ. ಪ್ರೈಸ್ ಲಾರ್ಡ್. ಎಲ್ಲರೂ ಹೇಳೋಣ, ನಾವೆಲ್ಲರೂ ಹೇಳೋಣ, ಹೆದರಿಕೆ ಉಂಟಾದಾಗ ನೀನೇ ನನಗೆ ಆಶ್ರಯ. ಎಷ್ಟು ಚೆನ್ನಾಗಿ ವಾಕ್ಯಗಳು ನೋಡಿ. ದಾವೀದನು ಹೇಳ್ತಾನೆ, ಎಷ್ಟೋ ಯುದ್ಧಗಳನ್ನು ಜಯಿಸಿದ ಮನುಷ್ಯ ಈ ಲೋಕದಲ್ಲಿ, ಅವನಂತ ಯುದ್ಧಗಳನ್ನು ಜಯಿಸುವ ಬೇರೆ ಯಾರು ರಾಜನೂ ಇಲ್ಲ ಈ ಲೋಕದಲ್ಲಿ. ಮೊದಲನೇ ರಾಜ ಅಂದ್ರೆ ಅಷ್ಟು ಯುದ್ಧಗಳನ್ನು ಜಯಿಸಿದವನು. ಆದರೆ ಯಾಕೆ ಅವನು ಜಯಿಸಿದಾನೆ? ಯಾವಾಗ ಅವರಿಗೆ ಹೆದರಿಕೆ ಉಂಟಾದಾಗ ದೇವರು ಅವರೊಟ್ಟಿಗೆ ಇದ್ರು, ಆಶ್ರಯವಾಗಿ ಅವರನ್ನು ಖಂಡಿತವಾಗಿ ರಕ್ಷಿಸಿದವರು, ಎಷ್ಟೋ ಯುದ್ಧಗಳಲ್ಲಿ ರಕ್ಷಿಸಿದವರು. ಯಾಕೆಂದರೆ ದಾವೀದನು ಒಮ್ಮೆ ಮಾತ್ರ ಪಾಪ ಮಾಡಿದ್ದ ಪ್ರಿಯರೇ. ಅವನ ಆಲಸ್ಯದಿಂದ ಆ ದಿವಸ ಯುದ್ಧಕ್ಕೆ ಅವನು ಹೋಗಲಿಲ್ಲ. ಯಾಕೆಂದರೆ ರಾಜನು ಯುದ್ಧದ ಮಡುವೆಯಲ್ಲಿ ಇರಬೇಕು, ಅವನು ಈ ಯುದ್ಧದ ನಡುವೆ ಇರಬೇಕು, ಅವನು ರಾಜ ಅವನು. ಆದರೆ ಆಲಸ್ಯದಿಂದ ಆ ದಿವಸ ಮಾತ್ರ ಅವನು ಹೋಗಲಿಲ್ಲ, ಅದಕ್ಕಾಗಿ ಅವನು ಪಾಪ ಮಾಡಿದ. ಅದಕ್ಕಾಗಿ ನಾವು ಈ ಲೋಕದಲ್ಲಿ ಕಷ್ಟ ಇದೆ, ಸಂಕಟಗಳೇ, ಅದರಿಂದ ಆಲಸ್ಯದಿಂದ ಒಳಗೆ ಕೂತ್ಕೊಳ್ಳುವುದಲ್ಲ. ಯಾವಾಗ ನಾವು ಒಳಗೆ ಕೂತ್ಕೊಂಡು ಆಲಸ್ಯದಿಂದ ಇರ್ತೀವೋ ನಾವು ಪಾಪಗಳನ್ನು ಜಾಸ್ತಿ ಮಾಡುತ್ತೇವೆ. ಯಾಕಂದ್ರೆ ಪಾಪದ ಈ ರೋಗ ಇದನ್ನೆಲ್ಲ ನಾವು ಹೊರದೂಡಬೇಕಾದ್ರೆ ದೇವರ ಚಿತ್ತದಂತೆ ನಡೆಯುವ ಮಕ್ಕಳಾಗಬೇಕಾದ್ರೆ ಹೆದರಿಕೆ ಉಂಟಾದಾಗ ನೀನೇ ನನಗೆ ಆಶ್ರಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೆಹೋಶುವ 1:9 ಹೇಳಲ್ಪಟ್ಟಿದೆ. ಯೆಹೋಶುವನ ಗ್ರಂಥ 1ನೇ ಅಧ್ಯಾಯ 9ನೇ ವಚನದಲ್ಲಿ ಯೆಹೋಶುವನಿಗೆ ದೇವರು ಹೇಳ್ತಾರೆ, ನಾನು ನಿನಗೆ ಆಜ್ಞಾಪಿಸಿದಂತೆ ಸ್ಥಿರಚಿತ್ತನಾಗಿರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿಮ್ಮ ಮನಸ್ಸನ್ನು ಆಚೆ ಈಚೆ ಕಳವಳ ಮಾಡಬೇಡಿ, ಆಚೆ ಈಚೆ ಕೊಂಡೋಗ್ಬೇಡಿ, ಸ್ಥಿರಚಿತ್ತನಾಗಿರು. ಮೊದಲು ದೇವರು ಹೇಳ್ತಾರೆ ನಿನಗೆ ನೀನು ಸ್ಥಿರಚಿತ್ತನಾಗಿರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೇಲೆ ಹೇಳ್ತಾರೆ ಧೈರ್ಯದಿಂದಿರು. ಮೊದಲು ಸ್ಥಿರಚಿತ್ತನಾಗಿರು, ಆಮೇಲೆ ಧೈರ್ಯದಿಂದಿರು. ಆಮೇಲೆ ಮೂರನೇ ಹೇಳ್ದ ಅಂಜಬೇಡ. ಮೂರನೇದು ಅಂಜಬೇಡ. ನಾಲ್ಕನೇದು ಕಳವಳಗೊಳ್ಳಬೇಡ. ನೋಡಿ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವ ಎಡೆಗಳಲ್ಲೆಲ್ಲ ನಿನ್ನ ದೇವರು ಸರ್ವೇಶ್ವರನು ಆದ ನಾನು ನಿನ್ನ ಸಂಗಡ ಇರುತ್ತೇನೆ ಎಂದು ಹೇಳಿದರು. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಯೆಹೋಶುವನ ಸಂಗಡ ಇರುವ ದೇವರು ನಮ್ಮನ್ನು ಬಿಟ್ಬಿಡ್ತಾರಾ? ನಮ್ಮೊಂದಿಗೆ ಅವರೇ ಇಲ್ವಾ? ಖಂಡಿತ ಇದ್ದಾರೆ ಪ್ರಿಯರೇ. ನಮ್ಮ ವಿಶ್ವಾಸದಲ್ಲಿ ಏನಾದ್ರೂ ಕೊರತೆ ಇದೆ ಆಗಬಹುದು. ಇವತ್ತು ಈ ಕೊರತೆಯನ್ನು ನೀಗಿಸಬೇಕು. ಈ ಕೊರತೆ ನಮ್ಮಿಂದ ಹೋಗಬೇಕು. ನಾವು ಸಂಪೂರ್ಣ ವಿಶ್ವಾಸದಿಂದ ಇರುವಂತ ದೇವರ ಮಕ್ಕಳಾಗಬೇಕು ಪ್ರಿಯರೇ. ಹಾಗಾದ್ರೆ ಯೆಹೋಶುವನಿಗೆ ಮೋಶೆಯ ನಂತರ ಇಸ್ರಾಯೇಲ್ ಪ್ರಜೆಗಳನ್ನು ಈಜಿಪ್ತಿನ ಗುಲಾಮಗಿರಿನಿಂದ ಜೆರೂಸಲೇಮಿಗೆ ಅವರ ನಗರಕ್ಕೆ ಕೊಂಡು ಹೋಗ್ಲಿಕ್ಕೆ ಯೆಹೋಶುವವನ್ನು ದೇವರು ಆರಿಸಿಕೊಳ್ತಾರೆ. ಅದಕ್ಕಾಗಿ ದೇವರು ಹೇಳ್ತಾರೆ ಅವನು ಯಾಕೆಂದ್ರೆ ಚಿಕ್ಕ ಪ್ರಾಯದವನು ಯೆಹೋಶುವ. ಅದಕ್ಕಾಗಿ ದೇವರು ಹೇಳ್ತಾರೆ, ನಾನು ನಿನಗೆ ಆಜ್ಞಾಪಿಸಿದಂತೆ ಸ್ಥಿರಚಿತ್ತನಾಗಿರು, ಹೆದರಬೇಡ, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವ ಎಡೆಗಳಲ್ಲಿ ನಿನ್ನ ದೇವರು ಸರ್ವೇಶ್ವರನಾದ ನಾನು ನಿನ್ನ ಸಂಗಡ ಇರುತ್ತೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಫಿಲಿಪಿಗರ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 6 ಮತ್ತು 7 ವಚನಗಳು. ಫಿಲಿಪಿಯನ್ ಚಾಪ್ಟರ್ 4:6 and 7 ಹೇಳ್ತಾರೆ, ಯಾವ ವಿಷಯದಲ್ಲಿ ಚಿಂತಿಸದೆ, ಯಾವ ವಿಷಯದಲ್ಲಿ ನೀವು ಚಿಂತಿಸಬಾರದು. ಈಗ ಕೊರೋನಾ ಇದೆ, ಅದು ಇದೆ, ಅಲ್ಲಿ ಅಷ್ಟು ಜನ ಸತ್ತರು, ಇಲ್ಲಿ ಇಷ್ಟು ಜನ ಸತ್ತರು, ಆಸ್ಪತ್ರೆ ಇಲ್ಲ, ಅವರಿಗೆ ICU ಇಲ್ಲ, ಮತ್ತೆ ಏನು ಆಕ್ಸಿಜನ್ ಇಲ್ಲ, ಏನು ಇಲ್ಲ, ಡಾಕ್ಟರ್ ಇಲ್ಲ, ಅದಿಲ್ಲ, ಇದೆಲ್ಲ ನೀವು ಚಿಂತಿಸಬೇಡಿ. ಯಾರು ದೇವರೊಟ್ಟಿಗೆ ಇದ್ದಾರೆ ನೀವು ಚಿಂತಿಸ್ಬೇಕಂತಿಲ್ಲ. ಯಾವ ವಿಷಯದಲ್ಲೂ ಚಿಂತಿಸದೆ ನಿಮ್ಮ ಅಗತ್ಯಗಳಿಗಾಗಿ ದೇವರಲ್ಲಿ ಪ್ರಾರ್ಥಿಸಿರಿ. ನಿಮ್ಮ ಅಗತ್ಯಗಳಿಗಾಗಿ ದೇವರಲ್ಲಿ ಪ್ರಾರ್ಥಿಸಿರಿ. ಪ್ರಾರ್ಥಿಸುವಾಗಲೆಲ್ಲ ನಿಮ್ಮಲ್ಲಿ ಕೃತಜ್ಞತಾ ಭಾವ ಇರಲಿ. ಕೃತಜ್ಞತಾ ಭಾವನೆ ದೇವರಿಗೆ ಸ್ತೋತ್ರ ಆಡಿ ಪ್ರಾರ್ಥಿಸುವ ಮೊದಲು ದೇವರಿಗೆ ಸ್ತೋತ್ರ ಆಡಿ. ನಾವು ಈಗ 1 ಗಂಟೆ ನಾವು ಸ್ತುತಿ ಹಾಡಿದೆವು. 1 ಗಂಟೆ ಹೇಗೆ ಹೋಯ್ತು ಅಂತ ನಮಗೆ ಗೊತ್ತಿಲ್ಲ. 1 ಗಂಟೆಯಲ್ಲಿ ದೇವರನ್ನು ಸ್ತುತಿಸಲು ಎಷ್ಟು ಚೆನ್ನಾಗಾಯ್ತು ಪ್ರಿಯರೇ. ಅದಕ್ಕಾಗಿ ನಾವು ಈಗ ಪ್ರಾರ್ಥಿಸುವಾಗ ಏನೆಲ್ಲ ಪ್ರಾರ್ಥಿಸ್ತೇವೋ ಅದೆಲ್ಲವನ್ನು ದೇವರು ದಯಪಾಲಿಸ್ತಾರೆ. ಅದಕ್ಕೆ ನೀವು ಮೊದಲು ಏನಾಗಬೇಕು? ಕೃತಜ್ಞತಾ ಭಾವ ನಿಮ್ಮಲ್ಲಿ ಇರಲಿ. ಪ್ರೈಸ್ ದಿ ಲಾರ್ಡ್.
ಆಗ ಮನುಷ್ಯನ ಗ್ರಹಿಕೆಗೂ, ನಮ್ಮ ಮನುಷ್ಯನ ಗ್ರಹಿಕೆಗೂ ಮೀರಿದ ದೈವ ಶಾಂತಿಯು, ಅಂದರೆ ದೇವರ ಶಾಂತಿಯು ನಿಮ್ಮ ರಣ್ಮನಗಳನ್ನು ಕ್ರಿಸ್ತ ಯೇಸುವಿನ ಅನ್ಯೋನ್ಯತೆಯಲ್ಲಿ ಸುರಕ್ಷಿತವಾಗಿ ಕಾಪಾಡುವುದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರಿಯ ಸಹೋದರ, ಮತ್ತೊಮ್ಮೆ ನಾನು ಈ ವಾಕ್ಯಗಳನ್ನು ಓದುತ್ತೇನೆ, ಮನಸ್ಸಿನಲ್ಲಿ ತಂದುಕೊಳ್ಳಿ. ಯಾವ ವಿಷಯದಲ್ಲೂ ಚಿಂತಿಸದೆ ನಿಮ್ಮ ಅಗತ್ಯಗಳಿಗಾಗಿ ದೇವರಲ್ಲಿ ಪ್ರಾರ್ಥಿಸಿರಿ. ಪ್ರಾರ್ಥಿಸುವಾಗಲೆಲ್ಲ ನಿಮ್ಮಲ್ಲಿ ಕೃತಜ್ಞತಾ ಭಾವ ಇರಲಿ. ಆಗ ಮನುಷ್ಯನ ಗ್ರಹಿಕೆಗೂ ಮೀರಿದ ದೇವರ ಶಾಂತಿಯು ನಿಮ್ಮ ರಣ್ಮನಗಳನ್ನು ಕ್ರಿಸ್ತ ಯೇಸುವಿನ ಅನ್ಯೋನ್ಯತೆಯಲ್ಲಿ ಸುರಕ್ಷಿತವಾಗಿ ಕಾಪಾಡುವುದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಲ್ಲೆಲೂಯಾ. ಅದಕ್ಕಾಗಿ ಏಷಾಯ 41:15 ಹೇಳಲ್ಪಟ್ಟಿದೆ. ಏಷಾಯನ ಗ್ರಂಥ 41ನೇ ಅಧ್ಯಾಯ 15ನೇ ವಚನ, ಐಸಾಯ ಚಾಪ್ಟರ್ 41 ವರ್ಸ್ 13 ಚಾಪ್ಟರ್ 41 ವರ್ಸ್ 13 ಹೇಳ್ತದೆ, ನಿನ್ನ ದೇವರಾದ ಸರ್ವೇಶ್ವರ ನಾನೇ. ಪ್ರೈಸ್ ದಿ ಲಾರ್ಡ್. ನನ್ನನ್ನು ಸೃಷ್ಟಿ ಮಾಡಿದಂಥ ದೇವರು ಸರ್ವೇಶ್ವರ ಅವರೇ. ಅವರು ಹೇಳ್ತಾರೆ ನೋಡಿ, ನಿನ್ನ ದೇವರಾದ ಸರ್ವೇಶ್ವರ ನಾನೇ, ಭಯಪಡಬೇಡ, ನಿನಗೆ ನಾನೇ ನೆರವಾಗುವೆನು ಎಂತಲೇ ನಿನ್ನ ಕೈ ಹಿಡಿದುಕೊಳ್ಳುವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಮ್ಮ ಕೈ ಹಿಡಿದು ನಮ್ಮನ್ನು ನಡೆಸುವಂಥ ಕರ್ತನು, ನಮ್ಮನ್ನು ಕೈ ಹಿಡಿದು ನಡೆಸುವಂಥ ಯೇಸು ನಮ್ಮ ದೇವರು. ಅವರು ಇವತ್ತಿದ್ದು ನಾಳೆ ಇಲ್ಲ ಅಂತ ಯಾವತ್ತು ಹೇಳಿಲ್ಲ. ಅವರು ನಿರಂತರವಾಗಿ ಈ ಶ್ವಾಸ ನಮ್ಮಲ್ಲಿ ಇರುವ ತನಕ ದೇವರು ನಮ್ಮೊಂದಿಗಿದ್ದಾರೆ, ನಮ್ಮನ್ನು ನಡೆಸ್ತಾರೆ. ಪ್ರಿಯರೇ, ಕೀರ್ತನೆ ಗ್ರಂಥ 118ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ, Psalm chapter 118 verse 6, ಪ್ರಭು ನನ್ನ ಕಡೆ ಇರಲು ಭಯಪಡೆನು. ಪ್ರಭು ನನ್ನಲ್ಲಿ ಇರಲು ನಾನು ಭಯಪಡೆನು. ಮನಸ್ಸೇನು ನರಮಾನವನು ಏನು ಮಾಡಿಯನು ಮನುಷ್ಯನು. ಪ್ರೈಸ್ ದಿ ಲಾರ್ಡ್. ನನಗೇನು ಮಾಡಿಯನು ಮನುಷ್ಯನು. ಈ ಲೋಕದಲ್ಲಿ ನಾವು ಇರುವಾಗ ಈ ಲೋಕದ ವ್ಯಾಮೋಹಗಳು ನಮ್ಮನ್ನು ಪ್ರತ್ಯೇಕವಾಗಿ ದೇವರಿಂದ ದೂರ ಮಾಡುವಂಥ ಕೆಲವು ಕೆಲಸಗಳನ್ನು ಮಾಡ್ತಾ ಇರ್ತವೆ. ಅದಕ್ಕಾಗಿ ನಮ್ಮಲ್ಲಿ ದೇವರ ಚಿತ್ತದಂತೆ ನಡೆಯುವ ನಾವು ಮಕ್ಕಳಾಗಬೇಕು. ಪ್ರಿಯರೇ, ದೇವರ ಚಿತ್ತದಂತೆ ನಡೆಯುವ ಮಕ್ಕಳಾಗಬೇಕು. 1 ಯೋಹನ 4:18 ಹೇಳಲ್ಪಟ್ಟಿದೆ. 1 ಯೋಹನನ ಗ್ರಂಥದಲ್ಲಿ 4ನೇ ಅಧ್ಯಾಯ 18ನೇ ವಾಕ್ಯ, ಪ್ರೀತಿ ಇರುವಲ್ಲಿ ಭೀತಿ ಇರುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ನಿಮ್ಮಲ್ಲಿ ದೇವರ ಪ್ರೀತಿ ಇದ್ರೆ ನಿಮ್ಮಲ್ಲಿ ಭೀತಿ ಇರುವುದಿಲ್ಲ. ಪೂರ್ಣ ಪ್ರೀತಿ ಭೀತಿಯನ್ನು ಹೊರದೂಡುತ್ತದೆ. ದೇವರ ಪೂರ್ಣ ಪ್ರೀತಿ ನಮ್ಮ ಹೃದಯದಲ್ಲಿ ಇದ್ರೆ ಆ ಭೀತಿಯನ್ನು ಹೊರದೂಡುತ್ತದೆ. ಭೀತಿ ಇರುವಲ್ಲಿ ಯಾತನೆ ಇರುತ್ತದೆ. ನಿಮಗೆ ಭೀತಿ ಇದೆಯೋ? ಹೆದರಿತೀರಾ ಈ ಲೋಕಕ್ಕೆ? ಹೆದರಿತೀರಾ ಕೊರೋನಾ ವೈರಸ್ಗೆ? ಹಾಗಾದ್ರೆ ನಿಮಗೆ ಯಾತನೆ 100% ಇರುತ್ತದೆ, ಕಷ್ಟಗಳು ಇರುತ್ತವೆ. ಅದಕ್ಕಾಗಿ ಭೀತಿ ಬೇಡ. ಭೀತಿ ಇರುವಲ್ಲಿ ಯಾತನೆ ಇರುತ್ತದೆ. ಭೀತಿ ಇರುವವರಿಗೆ ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನಲ್ಲ. ಯಾರಲ್ಲಿ ಭೀತಿ ಉಂಟು ಅವನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನಲ್ಲ, ಸಂಪೂರ್ಣ ಆದವನಲ್ಲ. ಅವನಲ್ಲಿ ಪ್ರೀತಿ ಇಲ್ಲ, ದೇವರ ಪ್ರೀತಿನೂ ಇಲ್ಲ, ಸಹೋದರ ಸಹೋದರಿಯರ ಪ್ರೀತಿಯೂ ಇಲ್ಲ, ಸುಮ್ಮಗೆ. ಅದಕ್ಕಾಗಿ ದೇವರ ಪ್ರೀತಿ ಯಥೇಚ್ಛವಾಗಿ ನಮ್ಮ ಹೃದಯದಲ್ಲಿ ತುಂಬಿರಬೇಕು. ಆಗ ಭೀತಿ ಎಲ್ಲ ಓಡಿ ಹೋಗುತ್ತೆ. ಪ್ರೈಸ್ ದಿ ಲಾರ್ಡ್. ಕೀರ್ತನೆ ಗ್ರಂಥ 23ನೇ ಅಧ್ಯಾಯ 4ನೇ ವಚನ, ಕೀರ್ತನೆ 23:4ನೇ ವಚನ, ಕಾರ್ಗತ್ತಲ ಕಣಿವೆಯಲ್ಲಿ ನಾನು ನಡೆಯುವಾಗಲೂ ಅಂಜೆನು ಕೇಡಿಗೆ ನಿನ್ನ ಕುರಿಗೋಲು ಊರುಗೇಲು ಧೈರ್ಯವನ್ನು ತರುವುದೆನಗೆ. ಕಾಣೆನೆಂದಿಗೂ ನಾ ದಿಗಿಲನು, ನೀನಿರಲು ನನ್ನೊಂದಿಗೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕೀರ್ತನೆಗಳಲ್ಲಿ ಎಷ್ಟೋ ವಾಕ್ಯಗಳಿವೆ. ದಾವೀದನು ಹೇಳಿದಂಥ ವಾಕ್ಯಗಳು. ಕಾರ್ಗತ್ತಲು ಕಣಿವೆಯಲ್ಲಿ ನಾನು ನಡೆಯುವಾಗಲೂ, ಯುದ್ಧಕ್ಕೆ ಹೋಗುವಾಗ ಆ ಕಾರ್ಗತ್ತಲೆ ಕಣಿವೆಯಲ್ಲಿ ದಾವೀದನು ನಡೆಯುವಾಗ, ಅರಸ ದಾವೀದನು ನಡೆಯುವಾಗ ಅವನು ಯಾವ ಕೇಡಿಗೂ ಅಂಜಲಿಲ್ಲ. ಯಾಕೆ? ನಿನ್ನ ಕುರಿಗೋಲು, ನಿನ್ನ ಊರುಗೋಲು ಧೈರ್ಯವನ್ನು ತರುವುದೆನಗೆ. ಕಾಣೆನೆಂದಿಗೂ ನಾನು ದಿಗಿಲನು, ನೀನೇನರು ನನ್ನೊಂದಿಗೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. 1 ಪೇತ್ರ 5:7 ಹೇಳಲ್ಪಟ್ಟಿದೆ. 1 ಪೇತ್ರ 5:7, ನಿಮ್ಮ ಚಿಂತೆಯನ್ನೆಲ್ಲ ಅವರಿಗೆ ಬಿಟ್ಟು ಬಿಡಿ. ಯಾರಿಗೆ ಬಿಟ್ಟು ಬಿಡಿ? ದೇವರಿಗೆ ಬಿಟ್ಟು ಬಿಡಿ. ನಾವು ಒಮ್ಮೊಮ್ಮೆ ಏನು ಮಾಡ್ತೇವೆ, ಚಿಂತೆ ಅದೆಲ್ಲವನ್ನು ದೇವರಿಗೆ ಬಿಟ್ಟು ಅಂತ ಹೇಳ್ತೇವೆ. ಬಿಟ್ಟಿದ್ರೆ ಹೌದಪ್ಪ, ನಾವು ಎಲ್ಲ ದೇವರಿಗೆ ಬಿಟ್ಟಿದ್ದೇವೆ. ಆದರೆ ಮತ್ತೆ ಯಾಕೆ ಚಿಂತೆ ಮಾಡ್ತಾ ಇದ್ದೀರಾ? ಅದು ಸ್ವಲ್ಪ ಎಲ್ಲಾದರೂ ಇರುತ್ತದೆ ಅಲ್ಲ, ಅದು ಅಲ್ಲ ಸಂಪೂರ್ಣ. ದೇವರಿಗೆ ಬಿಟ್ಟರೆ ನಿಮಗೆ ಚಿಂತೆ ಇರಬಾರದು. ಯಾಕೆಂದ್ರೆ ಕನ್ನಡದಲ್ಲಿ ಒಂದು ಗಾದೆ ಇದೆ ಪ್ರಿಯರೇ, ಚಿಂತೆ ಜೀವಂತ ಮನುಷ್ಯನನ್ನು ಸುಡುತ್ತದೆ,
ಚಿತೆ ಸತ್ತ ಮನುಷ್ಯನು ಸುಡುತ್ತದೆ. ಚಿತೆ ನೋಡಿ, ಸತ್ತ ಮನುಷ್ಯನು ಇವತ್ತು ಸುಡ್ಲಿಕ್ಕೆ ಚಿತೆ ಕೂಡ ಇಲ್ಲ, ಅಷ್ಟು ಜನರು ಲೈನಲ್ಲಿ ಕ್ಯೂ ಅಲ್ಲಿ ನಿಂತುಕೊಂಡಿದ್ದಾರೆ. 3 ದಿವಸ ಹೆಣಗಳನ್ನಿಟ್ಟು ನಿಂತಿದ್ದಾರೆ, ಅವರಿಗೆ ಚಿತೆ ಕೂಡ ಸರಿ ಆಗುವುದಿಲ್ಲ. ನೋಡಿ, ಚಿಂತೆ ಜೀವಂತ ಮನುಷ್ಯನನ್ನು ಸುಡುತ್ತದೆ. ಅದಕ್ಕಾಗಿ ಚಿಂತೆಯನ್ನು ನೀವು ಬಿಟ್ಟಬೇಡಿ ಪ್ರಿಯರೇ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಚಿಂತೆಯನ್ನೆಲ್ಲ ಅವರಿಗೆ ಬಿಟ್ಟು ಬಿಡಿ, ನಿಮ್ಮ ಮೇಲೆ ಅವರಿಗೆ ಲಕ್ಷ್ಯವಿದೆ. ನಿಮ್ಮ ಮೇಲೆ ದೇವರಿಗೆ ಲಕ್ಷ್ಯವಿದೆ. ದೇವರು ನಿಮ್ಮನ್ನು ನೋಡ್ತಾರೆ, ನಿಮ್ಮ ಮೇಲೆ ಅವರಿಗೆ ಲಕ್ಷ್ಯವಿದೆ. ಯಾಕೆ ಹೆದರ್ತೀರಾ ಈ ಲೋಕಕ್ಕಾಗಿ? ಯಾಕೆ ಹೆದರ್ತೀರಾ ಈ ಕೊರೋನಾಗಾಗಿ? ಯಾಕೆ? ಇದೆಲ್ಲ ನಿಮ್ಮನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯ ಸಹೋದರ ಸಹೋದರಿಯರಿ, ಮುಟ್ಲಿಕ್ಕೆ ಸಾಧ್ಯ. ಈಗ ನಮ್ಮ ಸಹೋದರ ಅವರ ಸಾಕ್ಷಿ ಹೇಳಿದ್ರು, ಮೊನ್ನೆ ಅವರಿಗೆ BP ಹೈ ಆಗಿ ಅಟ್ಯಾಕ್ ಆಯಿತು, ಬ್ರೈನ್ ಸ್ಟ್ರೋಕ್ ಆಯಿತು, ಆಸ್ಪತ್ರೆಗೆ ಹೋದ್ರು, 5 ದಿನ ಆಸ್ಪತ್ರೆ ಅಲ್ಲಿದ್ದರು. ನಾವೆಲ್ಲ ನೆನೆಸ್ಕೊಂಡೆ, ಯಾಕೆ ಈಗ ಆಗ್ತಪ್ಪ ನಿಮ್ಮ ಮಕ್ಕಳಿಗೆ? ನಾನು ತುಂಬ ಬೇಸರದಿಂದ ಹತ್ತುಕೊಂಡಿದ್ದೆ. ಏನು ಮಾಡೋದು ಇನ್ನು? ನಮಗೆ ಗೊತ್ತುಂಟ, ನಾವು ನಮ್ಮ ಕಣ್ಣಲ್ಲಿ ನೋಡಿದ್ದೇವೆ ಬ್ರೈನ್ ಸ್ಟ್ರೋಕ್ ಆದವರು ಏನಾಗ್ತಾರೆ ಅಂತ ಕಣ್ಣಲ್ಲಿ ನೋಡಿದ್ದೇವೆ ನಾವು. ಅದಕ್ಕಾಗಿ ತುಂಬ ಭಯ ಹುಟ್ಟಿತು. ಮತ್ತೆ ನಮಗೆ ಒಂದು ಕಾಲ್ ಮಾಡಲಿಕ್ಕೆ ಹೋದರೆ ಹೆದರಿಕೆ, ಏನಾಗಿದ್ದಾರೆ ಏನೋ. ನನಗೆ ಕಾಲ್ ಮಾಡಲಿಕ್ಕೆ ಕೂಡ ಬೇಡ. ಮರುದಿವಸ ಮಂಗಳವಾರ ದಿವಸ ನಾನು ಕಾಲ್ ಮಾಡಿದೆ. ಅವರು ಫೋನ್ ತೆಗೆದು ಮಾತಾಡುವಾಗ ನಾನು ಹೇಳಿದೆ, ಇವರಿಗೆ ಏನಾಗಲಿಲ್ಲಪ್ಪ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ನನಗೆ ಬೇಸರ ಆಗಿದೆ, ನನಗೆ ದುಃಖ ಆಗ್ತದೆ. ಅವರು ತುಂಬ ನಗಾಡಿ ಮಾತಾಡ್ತಾರೆ, ಇಡೀ ಆಸ್ಪತ್ರೆಗೆ ಕೇಳುವಂತೆ ನಗಾಡ್ತಾರೆ. ನಾನು ಹೇಳಿದೆ, ನಿಮ್ಗೆ ಏನಾಗಿದೆಪ್ಪ ಅಂತ. ನೋಡಿ ದೇವರು ಹೇಗೆ ಕೆಲಸ ಮಾಡ್ತಾರೆ ಅಂತ ನಾವು ನೆನೆಸಿದ್ದು ಒಂದು, ಅಲ್ಲಿ ಆದದ್ದು ಇನ್ನೊಂದು. ಯಾಕೆಂದರೆ ಅವರ ಬ್ರೈನಲ್ಲಿ ರಕ್ತದ ಕ್ಲಾಟ್ ಕಟ್ಟಿ ಹೋಗಿದೆ, ಕ್ಲಾಟ್ಸ್ ಉಂಟು ಅವರ ರಕ್ತದಲ್ಲಿ. ಬ್ರೈನಲ್ಲಿ ಸ್ಟ್ರೋಕ್ ಆಗಿ ಕ್ಲಾಟ್ಸ್ ಉಂಟು, ರಕ್ತದ ಹೆಪ್ಪು ಕಟ್ಟಿದೆ. ಆದರೂ ಕೂಡ ನೋಡಿ ದೇವರು ಅವರನ್ನು ರಕ್ಷಿಸಿದ್ದಾರೆ. ಅವರು ಪ್ಯಾರಲೈಸ್ ಆದವರು, ಒಂದು ಕೈ ಒಂದು ಕಾಲಿಗೆ ಬಲ ಇದ್ದದಂತೆ ಆಗರು. ನೋಡಿ 4 ದಿವಸದಲ್ಲಿ ಆಸ್ಪತ್ರೆಯಲ್ಲಿ ಅಷ್ಟು ಚೆನ್ನಾಗಿ ಅವರಿಗೆ ಟ್ರೀಟ್ಮೆಂಟ್ ಮಾಡಿದ್ದಾರೆ. ದೇವರು ಅವರಿಗೆ ಬೇಕಾದ ಎಲ್ಲವನ್ನು ಅಲ್ಲಿ ದಯಪಾಲಿಸಿದ್ದಾರೆ. ಅವರಿಗೆ ಬೇಕಾದ ನರ್ಸ್ಗಳು, ಅವರಿಗೆ ಬೇಕಾದ ಡಾಕ್ಟರ್ಗಳು, ಅವರಿಗೆ ಬೇಕಾದ ಮೆಡಿಸಿನ್, ಅವರಿಗೆ ಬೇಕಾದ ರೂಮ್ ಎಲ್ಲವನ್ನು ಮೊದಲೇ ಸೆಟ್ ಮಾಡಿ ಇಟ್ಟಿದ್ದಾರೆ ಪ್ರಿಯ. ಯಾಕೆಂದ್ರೆ ಅವರ ಜೀವನದಲ್ಲಿ ಅದು ನಡೀತಂದ್ರೆ ದೇವರಿಗೆ ಗೊತ್ತು, ಅವರಿಗೆ ಗೊತ್ತಿರಲಿಲ್ಲ. ಆಮೆನ್. ಅವರು ಆದಿತ್ಯವಾರದಿಂದ ದೇವರವರಿಗೆ ಕೊಡ್ತಾ ಇದ್ದಾರೆ, ಸಂದೇಶ ಕೊಡ್ತಾ ಇದ್ದಾರೆ. ಅವರು ಕೇರ್ಲೆಸ್ ಮಾಡಿಕೊಂಡಿದ್ರು. ಅವರಿಗೆ ದೇವರು ಸಂದೇಶವನ್ನು ಕೊಡ್ತಾ ಇದ್ರು, ಆದರೂ ಕೂಡ ನಾನು ಕೇರ್ಲೆಸ್. ಯಾಕೆಂದ್ರೆ ದೇವರಿಗೆ ಗೊತ್ತಿತ್ತು ಪ್ರಿಯರೇ ಇದೆಲ್ಲ ಆಗ್ತದೆ ಅಂದ್ರೆ. ಹಾಗೆ ಅವರಿಗೆ ಒಂದು ಬ್ರೈನ್ ಸ್ಟ್ರೋಕ್ ಆಗುವ ಮೊದಲೇ ಆಸ್ಪತ್ರೆ ಡಾಕ್ಟ್ರು ನರ್ಸ್ಗಳನ್ನೆಲ್ಲ ತಯಾರು ಮಾಡಿ ಇಟ್ಟಿದ್ದಾರೆ ದೇವರಲ್ಲಿ. ಯಾವುದು ಒಂದು ನಿಮಿಷ ತಡ ಆಗದೆ ಎಲ್ಲ ಟ್ರೀಟ್ಮೆಂಟ್ ಸಿಕ್ಕಿ ಶುಕ್ರವಾರ ಸಂಜೆ 5 ಗಂಟೆಗೆ ಅವರು ಡಿಸ್ಚಾರ್ಜ್ ಆಗಿ ಬಂದಿದ್ದಾರೆ ಪ್ರಿಯ ಸಹೋದರ ಸಹೋದರಿಯರೇ. ಇವತ್ತು ನಾನು ಹೇಳಿದೆ, ಅದಕ್ಕಾಗಿ ನೀವು ಬನ್ನಿ, ಇವತ್ತು ಪ್ರೈಸ್ ಅಂಡ್ ವರ್ಷಿಪ್ ನೀವು ಮಾಡಬೇಕು. ಯಾಕಂದರೆ ಜನರಿಗೆ ನಿಮ್ಮನ್ನು ನೋಡಬೇಕು. ಯಾಕಂದರೆ ನಿಮಗೆ ನೋಡಿದರೆ ಮಾತ್ರ ದೇವರು ಎಂಥ ಅದ್ಭುತ ಅವರ ಜೀವನದಲ್ಲಿ ಮಾಡಿದ್ದಾರೆ ಅಂತ ಇದೊಂದು ಜೀವಂತ ಸಾಕ್ಷಿ ಅಲ್ಲ ನಿಮ್ಮ ಮುಂದೆ. ಅದಕ್ಕಾಗಿ ಅವರು ಬಂದು ಇಲ್ಲಿ ಪ್ರೈಸ್ ಅಂಡ್ ವರ್ಷಿಪ್ ಮಾಡಿದರು. ಇವತ್ತು ಅಲ್ಲಿ ನಮಗೆ ದೇವರ ವಾಕ್ಯ ಪ್ರಸರಿಸಲು ಹಾಗೂ ಅಲ್ಲಿ ಚರ್ಚಲ್ಲಿ ಹೋಗಲಿಕ್ಕೆ ನಮಗೆ ಅವಕಾಶ ಇಲ್ಲ. ಅದಕ್ಕಾಗಿ ನಾವು ಹೇಳಿದ್ವಿ, ಇವತ್ತು ಬಂದ್ ಮಾಡೋದು ಬೇಡ, ನಾವು ಆನ್ಲೈನಲ್ಲಿ ಮಾಡುವ. ಎಷ್ಟು ಜನರು ಸೇರ್ತಾರೋ ಅಷ್ಟನ್ನು ಸೇರಲಿ. ಅದಕ್ಕಾಗಿ ಇವತ್ತು ಇಷ್ಟು ಮಂದಿ ನೀವು ಇದ್ದೀರಾ, ವಾಚ್ ಮಾಡ್ತಾ ಇದ್ದೀರಾ. ಅದಕ್ಕಾಗಿ ಖಂಡಿತವಾಗಿ ದೇವರಿಗೆ ಸ್ತೋತ್ರ ಆಗಬೇಕು. ಬ್ರದರ್ ಆಲ್ವಿನ್ನ ಜೀವನದಲ್ಲಿ ದೇವರು ಮಾಡಿದಂಥ ಅದ್ಭುತಗಳಿಗಾಗಿ ಪ್ರಿಯ ಸಹೋದರರೇ, ನಾನು ನೆನೆಸಿದೆ ಇನ್ನು ಮೇಲೆ ಕೆಲಸ ಮಾಡಲಿಕ್ಕೆ. ಯಾಕಂದರೆ ಎಷ್ಟೋ ಕೆಲಸ ಮಾಡುವವರು ನನಗಿಂತ ಜಾಸ್ತಿ ಅವರು ಕೆಲಸ ಮಾಡ್ತಾರೆ. ಹೀಗೆ ಇನ್ನು ಮುಂದೆ ಎಷ್ಟು ಜನರು ಎಷ್ಟು ಹಾದಿಯಲ್ಲಿ ಬೀಳುವಂಥ ಕೆಲಸ ಅಲ್ಲ ಇದು. ಆದರೆ ಕೂಡ ದೇವರು ಅವರಿಗೆ ಸ್ವಸ್ಥತೆಯನ್ನು ನೀಡಿ ಪುನಃ ಅದೇ ರೀತಿ ಕೆಲಸ ಮಾಡಲಿಕ್ಕೆ ದೇವರು ನಮಗೆ ಅಭಿಷೇಕ ಮಾಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಒಂದು ಗಟ್ಟಿ ಚಪ್ಪಾಳೆ ತಟ್ಟಿ ಪ್ರಿಯ ಸಹೋದರ ಸಹೋದರಿ, ಎಂಥ ಅದ್ಭುತ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ದೇವರು ಮಾಡಿದ್ದಾರೆ ಪ್ರಿಯ ಸಹೋದರ ಸಹೋದರರೇ. ಇದು ದೇವರು ಮಾಡುವಂಥ ಅದ್ಭುತ ಕಾರ್ಯಗಳು. ಇದು ನಿಮ್ಮ ಕಣ್ಣ ಮುಂದೆ. ಯಾಕೆ ಹೆದರಿತೀರಾ? ಒಂದು ವೇಳೆ ಇವತ್ತು ಪ್ರಿಯ ಸಹೋದರ ಸಹೋದರಿ ಈ ಸಹೋದರರನ್ನು ಹೊರಗೆ ತಂದಿದ್ದಾದ್ರೆ ನನ್ನನ್ನು ಮತ್ತೆ ನಿನ್ನನ್ನು ಕೂಡ ಅದೇ ದೇವರು ನಮ್ಮನ್ನು ಹೊರಗೆ ತರ್ತಾರೆ ಪ್ರಿಯರೇ. ಈ ಕೋವಿಡ್ನಿಂದ ಹೊರಗೆ ತರ್ತಾರೆ, ರೋಗ ರುಜಿನಗಳಿಂದ ಹೊರಗೆ ತರ್ತಾರೆ, ಸಾಲದ ಬಾಧೆಗಳಿಂದ ಹೊರಗೆ ತರ್ತಾರೆ, ಕಷ್ಟಗಳಿಂದ ಹೊರಗೆ ತರ್ತಾರೆ, ನಷ್ಟಗಳಿಂದ ಹೊರಗೆ ತರ್ತಾರೆ. ಯಾಕೆಂದ್ರೆ ಅದೇ ದೇವರು ಅವರನ್ನು ಕಾದದ್ದು, ಅದೇ ದೇವರು ನನ್ನ ನಿನ್ನ ಮತ್ತೆ ತಂದೆಯಾಗಿದ್ದಾರೆ ಪ್ರಿಯ ಸಹೋದರ ಸಹೋದರಿಯರೇ. ಯಾಕೆ ಹೆದರ್ತೀರಿ? ಯಾಕೆ ಭಯ ಪಡಬೇಡಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ತಿಮೋತಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನ, 2 ತಿಮೋತಿ ಚಾಪ್ಟರ್ 1:7. ದೇವರು ನಮಗೆ ಪ್ರದಾನ ಮಾಡಿರುವ ಪವಿತ್ರಾತ್ಮ ನಮ್ಮನ್ನು ಹೇಡಿಗಳನ್ನಾಗಿ ಮಾಡುವುದಿಲ್ಲ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ದೇವರು ನಿನ್ನಲ್ಲಿ ಇರುವಂತ ಆತ್ಮ, ನನ್ನಲ್ಲಿ ಪ್ರದಾನ ಮಾಡಿದಂತ ಆತ್ಮ ನಮ್ಮನ್ನು ಹೇಡಿಗಳನ್ನಾಗಿ ಮಾಡುವುದಿಲ್ಲ. ಪ್ರೈಸ್ ಲಾರ್ಡ್.
ನಮ್ಮಲ್ಲಿ ದೈವ ಶಕ್ತಿ ಅಂದ್ರೆ ದೇವರ ಶಕ್ತಿ, ಪ್ರೀತಿ ಹಾಗೂ ಸಂಯಮಗಳನ್ನು ಪ್ರವರ್ಧಿಸುವಂತೆ ಮಾಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದ್ಭುತಗಳನ್ನು ಪ್ರವರ್ಧಿಸುವಂತೆ ನಮ್ಮಲ್ಲಿ ಮಾಡ್ತಾರೆ ಪ್ರಿಯ ಸಹೋದರಿಯರೇ. ಅದಕ್ಕಾಗಿ ನಾವು ಭಯಪಡುವುದು ಬೇಡ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಜ್ಞಾನೋಕ್ತಿಗಳು 29ನೇ ಅಧ್ಯಾಯ 25ನೇ ವಚನ. ಜ್ಞಾನೋಕ್ತಿಗಳು 29ನೇ ಅಧ್ಯಾಯ 25ನೇ ವಚನ. Proverbs chapter 29 verse 25. ಮಾನವರಿಗೆ ಹೆದರಿ ನಡೆಯುವವನು ಬಲೆಗೆ ಸಿಕ್ಕಿ ಬೀಳುವನು. ಯಾರಿಗೆ ಹೆದರಿ ನೀವು ನಡೀತೀರಾ? ಈ ಲೋಕಕ್ಕೆ ಹೆದರಿ ನಡೆಯುವುದಾದ್ರೆ ನೀವು ಲೋಕದ ಬಲೆಗೆ ಸಿಕ್ಕಿ ಬೀಳ್ತೀರಾ. ಮಾನವನಿಗೆ ಹೆದರುವುದಾದ್ರೆ ಮಾನವನ ಬಲೆಗೆ ಸಿಕ್ಕಿ ಬೀಳ್ತೀರಾ. ಸೈತಾನನಿಗೆ ಹೆದರುವುದಾದ್ರೆ ಸೈತಾನನ ಬಲೆಗೆ ನೀವು ಸಿಕ್ಕಿ ಬೀಳ್ತೀರಾ ಪ್ರಿಯ ಸಹೋದರಿಯರೇ. ಅದಕ್ಕಾಗಿ ಭಯ ಪಡಬೇಡಿ. ಈ ಲೋಕಕ್ಕೆ ಭಯ ಪಡಬೇಡಿ, ಮಾನವರಿಗೆ ಭಯ ಪಡಬೇಡಿ, ಸೈತಾನನಿಗೆ ಭಯ ಪಡಬೇಡಿ. ಯಾಕೆಂದ್ರೆ ಮುಂದೆ ಹೇಳ್ತದೆ, ಸರ್ವೇಶ್ವರನಲ್ಲಿ ನಂಬಿಕೆ ಇಟ್ಟವನು, ಸರ್ವೇಶ್ವರ ದೇವರಲ್ಲಿ ನಂಬಿಕೆ ಇಟ್ಟವನು ಸಂರಕ್ಷಣೆಯನ್ನು ಹೊಂದುವನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸಂರಕ್ಷಣೆ, ಸಂಪೂರ್ಣ ಕಂಪ್ಲೀಟ್ ಪ್ರೊಟೆಕ್ಷನ್ ಗಾಡ್ ಇಸ್ ಗಿವಿಂಗ್ ಕಂಪ್ಲೀಟ್. ಸಗ್ಳೆ ದೇವ್ ಅಮ್ಕ ಸಂರಕ್ಷಣ ದೀತ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕೀರ್ತನೆ ಗ್ರಂಥ 27ನೇ ಅಧ್ಯಾಯ 1ನೇ ವಚನ. ಕೀರ್ತನೆ 27:1 ನನಗೆ ಬೆಳಕು, ನನಗೆ ರಕ್ಷೆ ಪ್ರಭುವೇ ನೀವು. ಪ್ರೈಸ್ ದಿ ಲಾರ್ಡ್. ನನಗೆ ಬೆಳಕು, ನನಗೆ ರಕ್ಷೆ ಪ್ರಭುವೇ, ನಾನಾರಿಗೂ ಅಳುಕೆನು, ನನ್ನ ಬಾಳಿಗಾಧಾರ ಪ್ರಭುವೇ, ನಾನಾರಿಗೂ ಅಂಚೆನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೆ ಬೆಳಕು, ನನಗೆ ರಕ್ಷೆ ಪ್ರಭುವೇ ನೀವು, ನಾನಾರಿಗೂ ನಾನು ಅಳುಕೆನು, ನನ್ನ ಬಾಳಿಗಾಧಾರ ಪ್ರಭು ನೀವೇ, ನಾನಾರಿಗೂ ಅಂಚೆನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕೀರ್ತನೆ 34:4 ಹೇಳುತ್ತದೆ. ಕೀರ್ತನೆ 34:4 ಬೇಡಿಕೊಳ್ಳಲು ಕೊಟ್ಟನಾತರ ಸದುತ್ತರ, ಬೇಡಿಕೊಳ್ಳಲು ಆತನು ಕೊಟ್ಟ ಸದುತ್ತರ. ಇವತ್ತು ನೀವು ಬೇಡಿಕೊಳ್ಳಿ, ಈ ದೇವರ ಸಂಪೂರ್ಣ ರಕ್ಷಣೆ ನಿಮಗೆ ಸಿಗಬೇಕು, ದೇವರ ಸಂಪೂರ್ಣ ರಕ್ಷ ಕವಚ ನೀವು ತೊಡಬೇಕು ಪ್ರಿಯ ಸಹೋದರಿಯರೇ. ಅದಕ್ಕೆ ಸದುತ್ತರವನ್ನು ಕೊಡು. ಭಯ ಭೀತಿಯಿಂದೆನ್ನನು ಮುಕ್ತನಾಗಿಸಿಯನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಬೇಡಿಕೊಳ್ಳಲು ಕೊಟ್ಟನಾತ ಸದುತ್ತರವನು, ಭಯ ಭೀತಿಯಿಂದೆನ್ನನು ಮುಕ್ತನಾಗಿಸಿಯನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯ 6 chapter 31 verse 6. ಡ್ಯೂಟ್ರೋನಮಿ ಧರ್ಮೋಪದೇಶ ಕಾಂಡ 31:6 ಹೇಳ್ತದೆ, ನೀವು ಶೂರರಾಗಿ, ಮೊದಲು ನೀವು ಶೂರರಾಗಿ ಧೈರ್ಯದಿಂದಿರಿ. ನೀವು ಶೂರರಾಗಿರಿ, ಧೈರ್ಯದಿಂದಿರಿ. ಅವರಿಗೆ ಅಂಜಬೇಡಿ, ಯಾರಿಗೂ ಅಂಜಬೇಡಿ, ಕಳವಳ ಪಡಬೇಡಿ. ನಿಮ್ಮ ದೇವರಾದ ಸರ್ವೇಶ್ವರನೇ ನಿಮ್ಮ ಸಂಗಡ ಇರುತ್ತಾರೆ. ನಿಮ್ಮ ದೇವರಾದ ಸರ್ವೇಶ್ವರನೇ ನಿಮ್ಮ ಸಂಗಡ ಇರುತ್ತಾರೆ. ಅವರು ನಿಮ್ಮನ್ನು ಕೈ ಬಿಡುವುದಿಲ್ಲ, ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ ಎಂದು ಹೇಳಿದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಇನ್ನೊಮ್ಮೆ ಓದ್ತೇನೆ ನಾನು, ಸರಿಯಾಗಿ ಕೇಳಿರಿ. ನೀವು ಶೂರರಾಗಿ ಧೈರ್ಯದಿಂದಿರಿ, ಅವರಿಗೆ ಅಂಜಬೇಡಿ, ಕಳವಳ ಪಡಬೇಡಿ. ನಿಮ್ಮ ದೇವರಾದ ಸರ್ವೇಶ್ವರನೇ ನಿಮ್ಮ ಸಂಗಡ ಇರುತ್ತಾರೆ. ಅವರು ನಿಮ್ಮನ್ನು ಕೈ ಬಿಡುವುದಿಲ್ಲ, ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ ಎಂದು ಹೇಳಿದನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ಗ್ರಂಥದಲ್ಲಿ ಧರ್ಮೋಪದೇಶ ಕಾಂಡ 31:8 ಹೇಳಲ್ಪಟ್ಟಿದೆ. 8ನೇ ವಚನ, ಸರ್ವೇಶ್ವರ ತಾವೇ ನಿನ್ನ ಮುಂದುಗಡೆ ಹೋಗುವರು. ಪ್ರೈಸ್ ದಿ ಲಾರ್ಡ್. ಸರ್ವೇಶ್ವರ ಅವರೇ ನಿನ್ನ ಮುಂದುಗಡೆ ಹೋಗುವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆತನೇ ನಿನ್ನ ಸಂಗಡ ಇರುವರು, ಆತನೇ ನಿನ್ನ ಸಂಗಡ ಇರುವರು. ನಿಮ್ಮನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ, ಕೈ ಬಿಡುವುದೇ ಇಲ್ಲ. ಅಂಜಬೇಡಿ, ಧೈರ್ಯದಿಂದಿರು ಎಂದು ಹೇಳಿದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಂಜಬೇಡಿ, ಧೈರ್ಯದಿಂದ. ಎಷ್ಟು ವಾಕ್ಯಗಳಿವೆ ಪ್ರಿಯರೇ. ಇವತ್ತಿನ ಈ ವಾಗ್ದಾನಗಳನ್ನು ನೀವು ಬರೆದಿಟ್ಟುಕೊಳ್ಳಿ. ದಿನಾಲು ನಿಮಗೆ ಯಾವುದಾದ್ರೂ ಭಯ ಆದರೆ, ಕೊರೋನಾ ವೈರಸ್ ಇದ್ದು ಭಯ ಆದರೆ, ಯಾವುದಾದ್ರೂ ರೋಗ ರುಜಿನಗಳದ್ದು ಭಯ ಆದರೆ, ಸಾಲದ ಭಯ ಭ್ರಾಂತಿ ಇದ್ದರೆ, ಯಾವ ಈ ಲೋಕದಲ್ಲಿ ಭಯ ಭ್ರಾಂತಿ ಇದ್ದರೆ, ಸೈತಾನನ ಹೆದರಿಕೆ ಇದ್ದರೆ, ಈ ವಾಕ್ಯಗಳನ್ನು ಕ್ಲೇಮ್ ಮಾಡಿ. ಈ ಪ್ರಾರ್ಥನೆ ಪದೇ ಪದೇ ಈ ವಾಕ್ಯಗಳನ್ನು ಓದಿ ಕ್ಲೇಮ್ ಮಾಡಿ. ನಿಮ್ಮ ಭಯವು ನಿಮ್ಮಿಂದ ಹೊರಟು ಹೋಗುವುದು ಪ್ರಿಯ ಸಹೋದರಿಯರೇ. ಪ್ರೈಸ್ ದಿ ಲಾರ್ಡ್. ಯೋಹನ್ನ 14:1 ಹೇಳಲ್ಪಟ್ಟಿದೆ. ಯೇಸು ಹೇಳ್ತಾರೆ, ಯೋಹನ್ನ 14:1 ಯೇಸು ಸ್ವಾಮಿ ತಮ್ಮ ಮಾತನ್ನು ಮುಂದುವರಿಸಿದ ಶಿಷ್ಯರಿಗೆ, ನಿಮ್ಮ ಹೃದಯದಲ್ಲಿ ನೀವು ಕಳವಳಗೊಳ್ಳಬೇಡಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ದೇವರಲ್ಲಿ ವಿಶ್ವಾಸವಿಡಿ, ನನ್ನಲ್ಲಿಯೂ ವಿಶ್ವಾಸವಿಡಿ. ಸರ್ವಶಕ್ತರಾದ ದೇವರಲ್ಲಿ ವಿಶ್ವಾಸವಿಡಿ, ಯೇಸುವಲ್ಲಿ ಕೂಡ ವಿಶ್ವಾಸವಿಡಿ ಎಂದು ಹೇಳ್ತಾರೆ ದೇವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ರೋಮನ್ಸ್ 8:15 ರೋಮನಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 15ನೇ ವಚನ ಹೇಳುತ್ತದೆ,
ದೇವರು ನಿಮಗೆ ದಯಪಾಲಿಸಿರುವ ಆತ್ಮ ನಿಮ್ಮನ್ನು ಮತ್ತೊಮ್ಮೆ ಗುಲಾಮರನ್ನಾಗಿಸಿಯೂ ಭಯಭೀತರನ್ನಾಗಿಸಿಯೂ ಮಾಡುವುದಿಲ್ಲ. ಪ್ರೈಸ್ ದಿ ಲಾರ್ಡ್. Praise the Lord. ಹಾಲೆಲೂಯಾ. Hallelujah. ದೇವರು ನಿಮಗೆ ದಯಪಾಲಿಸಿದ ಪವಿತ್ರ ಆತ್ಮ ನಿಮ್ಮನ್ನು ಮತ್ತೊಮ್ಮೆ ಗುಲಾಮರನ್ನಾಗಿ, ಗುಲಾಮ ಅಂದ್ರೆ ಸೈತಾನನ ಗುಲಾಮ, ಈ ಲೋಕದ ಗುಲಾಮ, ಆ ಗುಲಾಮನನ್ನಾಗಿ ಭಯಭೀತರನ್ನಾಗಿಯೂ ಮಾಡುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಬದಲಿಗೆ ನಿಮ್ಮನ್ನು ದೇವರ ಮಕ್ಕಳನ್ನಾಗಿಸ್ತದೆ. ಆ ಆತ್ಮದ ಮೂಲಕವೇ, ಆ ಪವಿತ್ರ ಆತ್ಮರ ಮೂಲಕವೇ ನಾವು ದೇವರನ್ನು ಅಪ್ಪ ತಂದೆ ಎಂದು ಕರೆಯುತ್ತೇವೆ. ಪ್ರೈಸ್ ದಿ ಲಾರ್ಡ್. Praise the ಆ Lord. ಆತ್ಮನ ಮೂಲಕವೇ ನಾವು ಅಪ್ಪ ತಂದೆಯೇ ನಮ್ಮನ್ನು ಕಾಪಾಡಿರಿ ಎಂದು ನಾವು ಕರೆಯುತ್ತೇವೆ. ಅಪ್ಪ ತಂದೆ ಎಂದು ನೀವು ಕೂಗಿದ್ರೆ ಸಾಕು, ಅಪ್ಪ ತಂದೆ ನಿಮ್ಮನ್ನು ರಕ್ಷಿಸ್ತಾರೆ, ನಿಮ್ಮನ್ನು ಬಿಡುಗಡೆಗೊಳಿಸ್ತಾರೆ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಮತ್ತಾಯನ ಶುಭವಾರ್ತೆಯಲ್ಲಿ 10ನೇ ಅಧ್ಯಾಯ 29-31 ವಚನಗಳನ್ನು ಯೇಸು ಏನು ಹೇಳ್ತಾ ಇದ್ದಾರೆ ನೋಡೋಣ ಪ್ರಿಯರೇ. ಮತ್ತಾಯನ ಶುಭವಾರ್ತೆ 10ನೇ ಅಧ್ಯಾಯ 29-31 ವಚನ. 1 ಕಾಸಿಗೆ 2 ಗುಬ್ಬಚ್ಚುಗಳನ್ನು ಮಾರುವುದಿಲ್ಲವೇ? ಆದರೂ ಅವುಗಳಲ್ಲಿ ಒಂದಾದರೂ ನಿಮ್ಮ ತಂದೆಯ ಅನುಮತಿ ಇಲ್ಲದೆ ನೆಲಕ್ಕೆ ಬೀಳುವುದಿಲ್ಲ. ಅಲ್ಲದೆ ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ. ಆದುದರಿಂದ ಭಯಪಡಬೇಡಿ, ಅನೇಕ ಗುಬ್ಬಚ್ಚಿಗಳಿಗಿಂತ ನೀವು ಎಷ್ಟೋ ಮೌಲ್ಯವುಳ್ಳವರು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. 1 ಗುಬ್ಬಚ್ಚಲ್ಲ, ಅನೇಕ ಗುಬ್ಬಚ್ಚಿಗಳಿಗಿಂತ ನೀವು ಹೆಚ್ಚು ಮೌಲ್ಯವುಳ್ಳವರು. ಹೆದರಬೇಡಿ, ಭಯಭ್ರಾಂತರಾಗಬೇಡಿ ಅಂತ ಯೇಸು ಹೇಳ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ನಾವು ಯಾತಕ್ಕೆ ಹೆದರುವುದು? ಖಂಡಿತ ಈ ವಾಕ್ಯಗಳನ್ನೆಲ್ಲ ನೀವು ಕೇಳಿ ಇನ್ನೂ ಭಯಪಟ್ಟರೆ ಖಂಡಿತ ನೀವು ದೇವರ ಮಕ್ಕಳಾಗಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಈ ವಾಕ್ಯಗಳು ಇವತ್ತು ನಮಗೆ ಧೈರ್ಯ ನೀಡುತ್ತವೆ. ಈ ವಾಕ್ಯಗಳು ನಮಗೆ ದೃಢೀಕರಿಸ್ತದೆ ನಮ್ಮ ವಿಶ್ವಾಸ, ಇನ್ನು ವೃದ್ಧಿಸ್ತದೆ ನಮ್ಮ ವಿಶ್ವಾಸ. ಈ ಲೋಕದ ವ್ಯಾಮೋಹಕ್ಕೆ ನಾವು ಹೆದರುವುದಿಲ್ಲ, ಈ ಲೋಕದ ಅಧಿಪತಿಗೆ ನಾವು ಹೆದರುವುದಿಲ್ಲ, ಈ ಲೋಕದಲ್ಲಿ ಬರುವಂಥ ರೋಗ ರುಜಿನಗಳಿಗೆ ನಾವು ಹೆದರುವುದಿಲ್ಲ. ಎಷ್ಟು ಕಷ್ಟಗಳು ಬಂದರೂ, ಸಾಲದ ಬಾಧೆಗಳು ಬಂದರೂ ನಾವು ಹೆದರುವುದಿಲ್ಲ. ಯಾಕಂದ್ರೆ ಯೇಸು ನಮ್ಮಲ್ಲಿ ಇರುವಾಗ ನಮ್ಮೆಲ್ಲರನ್ನು ಬಿಡುಗಡೆಗೊಳಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ. ಇಬ್ರಿಯಬರಿಗೆ ಪತ್ರಿಕೆ 13ನೇ ಅಧ್ಯಾಯ 6ನೇ ವಚನ. ಹೆಬ್ರೇವ್ ಚಾಪ್ಟರ್ 13 ವರ್ಸ್ 6. ಆದ್ದರಿಂದ ಸರ್ವೇಶ್ವರ ನನಗೆ ಸಹಾಯಕ. ನಾನು ನೋಡಿ ಇನ್ನೊಮ್ಮೆ ಓದ್ತೇನೆ. ಆದ್ದರಿಂದ ಸರ್ವೇಶ್ವರ ನನಗೆ ಸಹಾಯಕ, ದೇವರೇ ನನಗೆ ಸಹಾಯಕ. ಗಾಡ್ ಇಸ್ ಮೈ ಹೆಲ್ಪರ್. ಲಾರ್ಡ್ ಜೀಸಸ್, ಗಾಡ್ ಇಸ್ ಮೈ ಹೆಲ್ಪರ್. ಆದ್ದರಿಂದ ಸರ್ವೇಶ್ವರ ನನಗೆ ಸಹಾಯಕ, ನಾನು ಭಯಪಡೇನು. ಮಾನವನು ನನಗೇನು ಮಾಡಬಲ್ಲನು ಎಂದು ನಾವು ಧೈರ್ಯದಿಂದ ಹೇಳಲು ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ. ಎಲ್ಲರೂ ಇನ್ನೊಮ್ಮೆ ಈ ವಾಕ್ಯಗಳನ್ನು ಪಠಿಸಿರಿ, ನೀವು ಕ್ಲೇಮ್ ಮಾಡಿರಿ. ಆದ್ದರಿಂದ ಸರ್ವೇಶ್ವರ ನನಗೆ ಸಹಾಯಕ, ನಾನು ಭಯಪಡೆನು. ಮಾನವನು ನನಗೇನು ಮಾಡಬಲ್ಲನು ಎಂದು ನಾವು ಧೈರ್ಯದಿಂದ ಹೇಳಲು ಸಾಧ್ಯ. ಆಮೆನ್, 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 ಆಮೆನ್. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ. ಅದಕ್ಕಾಗಿ ಲೂಕನ ಶುಭವಾರ್ತೆ 12ನೇ ಅಧ್ಯಾಯ 32ನೇ ವಚನ. ಲೂಕ್ ಚಾಪ್ಟರ್ 12 ವರ್ಸ್ 32. ಪುಟ್ಟ ಮಂದಿಯೇ ಭಯಪಡಬೇಡ. ನಾವು ಭಾರತ ದೇಶದಲ್ಲಿ 2% ಕೂಡ ಇಲ್ಲ. ಪುಟ್ಟ ಮಂದಿ ನಾವು. 98% ಬೇರೆ ಜನರು ಇದ್ದಾರೆ, 2% ಕೂಡ ನಾವು ಇಲ್ಲ. ಯೇಸುವನ್ನು ನಂಬುವವರು, ಯೇಸುವನ್ನು ಹೊಗಳುವವರು, ಯೇಸುವಿನ ರಕ್ಷಣೆ ಪಡೆಯುವವರು ನಾವು ಕೆಲವು ಮಂದಿ ಮಾತ್ರ. ಅದಕ್ಕೆ ನಾವು ಪುಟ್ಟ ಮಂದಿ. ನಮಗೆ ದೇವರು ಹೇಳ್ತಾರೆ, ಯೇಸು ಹೇಳ್ತಾರೆ ನೋಡಿ, ಪುಟ್ಟ ಮಂದಿ ಭಯಪಡಬೇಡ, ನಿನ್ನ ತಂದೆ ತಮ್ಮ ಸಾಮ್ರಾಜ್ಯವನ್ನು ನಿನಗೆ ನೀಡಲು ಇಷ್ಟಪಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಈ ಲೋಕವನ್ನೇ ಜಯಗಳಿಸಲು ಇಷ್ಟಪಟ್ಟಿದ್ದಾರೆ, ಈ ಲೋಕವನ್ನೇ ನಿನಗಾಗಿ ಕೊಡಲು ಇಷ್ಟಪಟ್ಟಿದ್ದಾರೆ, ಈ ಭಾರತ ದೇಶವನ್ನೇ ನಿನಗಾಗಿ ಕೊಟ್ಟಲು ಇಷ್ಟಪಟ್ಟಿದ್ದಾರೆ, ಈ ಮಂಗಳೂರು ಧರ್ಮ ಪ್ರಾಂತ್ಯವನ್ನೇ ನಿನಗಾಗಿ ಕೊಡಲು ಇಷ್ಟಪಟ್ಟಿದ್ದಾರೆ. ಪ್ರಿಯರೇ, ಯಾಕೆ ಹೆದರುವುದು? ನಾವು ಅಲ್ಪ ಮಂದಿಗಳಂತ, ನಾವು ಮೈನಾರಿಟಿ ಅಂತ ಯಾವುದೇ ಹೆದರುವುದು ಬೇಡ. ಪುಟ್ಟ ಮಂದಿಯೇ ನೀನು ಭಯಪಡಬೇಡ, ನಿನ್ನ ತಂದೆ ತಮ್ಮ ಸಾಮ್ರಾಜ್ಯವನ್ನು, ದೇವರ ಸಾಮ್ರಾಜ್ಯ, ಪ್ರಿಯ ಸಹೋದರ ಸಹೋದರಿ, ನಿನಗೆ ನೀಡಲು ಇಷ್ಟಪಟ್ಟಿದ್ದಾರೆ. ದೇವರ ಸಾಮ್ರಾಜ್ಯ, ಸ್ವರ್ಗ ಸಾಮ್ರಾಜ್ಯವನ್ನು ನಿನಗೆ ಈ ಲೋಕದಲ್ಲಿ ಒಳ್ಳೆಯ ರೀತಿಯಲ್ಲಿ ಜೀವಿಸಿದರೆ, ಹೆದರದೆ ಭಯಪಡದೆ ಜೀವಿಸಿದರೆ, ಸ್ವರ್ಗ ಸಾಮ್ರಾಜ್ಯವನ್ನು ನಿನಗೆ ಕೊಡಲು ಇಷ್ಟಪಟ್ಟಿದ್ದಾರೆ. ಪ್ರಿಯ ಸಹೋದರ ಸಹೋದರಿ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕಾಗಿ ನಾವು
ಬಡವರ ಅಲ್ಲ, ನಾವು ದೇವರ ಮಕ್ಕಳು. ಪ್ರಿಯ ಸಹೋದರ, ಈ ಲೋಕವನ್ನು ಸೃಷ್ಟಿಸಿದ ದೇವರು, ಈ ಲೋಕದಲ್ಲಿರುವಂಥ ಎಲ್ಲವೂ ದೇವರ ಪುತ್ರನಿಗೆ ಸೇರಿದ್ದು. ಅವರಿಗೆ ಯಾರಿಗೆ ಬೇಕಾದರೂ ಅವರು ಕೊಡಬಲ್ಲರು. ಆದುದರಿಂದ ನಾವು ಯೇಸುವಿನ ಅನ್ಯೋನ್ಯತೆಯಲ್ಲಿ ಬಾಳಬೇಕು, ಯೇಸುವಿನ ಅನ್ಯೋನ್ಯತೆಯಲ್ಲಿ ಜೀವಿಸಬೇಕು, ಯೇಸುವನ್ನು ಪ್ರಾರ್ಥಿಸಬೇಕು. ನಾವು ಹೇಗೆ ನೋಡಿ ಪ್ರಿಯರೇ, ಒಂದು ಲೋಟದಲ್ಲಿ ನೀರಿಟ್ಟು ಅದರಿಗೆ ಸಕ್ಕರೆ ಹಾಕಿ ಕಲಸಿದ್ರೆ ಆ ಸಕ್ಕರೆ ನಿಮಗೆ ನೋಡ್ಲಿಕ್ಕೆ ಸಿಗುವುದಿಲ್ಲ, ಆದರೆ ಆ ಸಿಹಿ ಆ ನೀರಿನಲ್ಲಿ ಸಿಗುತ್ತೆ. ಅದೇ ರೀತಿ ನಾವು ಯೇಸುವಲ್ಲಿ ಕಲಡಬೇಕು. ನಮ್ಮ ವ್ಯಕ್ತಿತ್ವ ಇರಬಹುದು, ಯೇಸುವಿನ ವ್ಯಕ್ತಿತ್ವ ನಮ್ಮಲ್ಲಿ ಬರಬೇಕು, ಯೇಸುವಿನ ಶಕ್ತಿ ನಮಗೆ ಬರಬೇಕು, ಯೇಸುವಿನ ಪವಿತ್ರಾತ್ಮ ನಮ್ಮಲ್ಲಿ ಸೇರಬೇಕು. ಈ ಲೋಕದ ಅನ್ಯೋನ್ಯತೆಯಲ್ಲಿ ನಾವು ಬಾಳುವಂತೆ ಆಗಬೇಕು. ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. 1 ಪೇತ್ರ 3ನೇ ಅಧ್ಯಾಯ 14ನೇ ವಚನ, 1ನೇ ಪತ್ರಿಕೆ, ಪೇತ್ರನ 1ನೇ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನ. ನ್ಯಾಯ ನೀತಿಯ ನಿಮಿತ್ತ ಹಿಂಸೆಯಲ್ಲಿ ಅನುಭವಿಸಬೇಕಾಗಿ ಬಂದರು ನೀವು ಭಾಗ್ಯವಂತರು. ಮಾನವರ ಬೆದರಿಕೆಗೆ ಹೆದರಬೇಡಿ, ಕಳವಳಗೊಳ್ಳಬೇಡಿ. ನ್ಯಾಯ ನೀತಿಯ ನಿಮಿತ್ತ ಹಿಂಸೆಯನ್ನು ಅನುಭವಿಸಬೇಕಾಗಿ ಬಂದರು ನೀವು ಭಾಗ್ಯವಂತರು. ಮಾನವರ ಬೆದರಿಕೆಗೆ ಹೆದರಬೇಡಿ, ಕಳವಳ ಪಡಬೇಡಿ. ಆಮೆನ್, 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 ಆಮೆನ್. ಹಾಗಾದ್ರೆ ನಾವು ಯಾಕೆ ಹೆದರುವುದು ಪ್ರಿಯರೇ? ಇವತ್ತಿನ ಎಷ್ಟು ವಾಗ್ದಾನಗಳನ್ನು ನೀವು ಆಲಿಸಿದಿರಿ, ಈ ವಾಗ್ದಾನಗಳನ್ನು ಖಂಡಿತವಾಗಿ ನೀವು ಬರಿದಿಟ್ಟಿರಿ ಎಂದು ನಾನು ನೆನೆಸ್ತೇನೆ. ಇನ್ನು ಮುಂದಕ್ಕೆ ಪ್ರತಿಯೊಂದು ದಿವಸ ಕೂಡ ಯಾವಾಗ ನಿಮಗೆ ಹೆದರಿಕೆ ಬರ್ತದ, ಇದನ್ನು ನೀವು ಗೆಲ್ಲಬೇಕು. ಈ ದೇವರ ವಾಗ್ದಾನಗಳು, ಸಾಧಾರಣ ನಾನು 30 ವಾಗ್ದಾನಗಳನ್ನು ಹೇಳಿದೆ. ಈ 30 ವಾಗ್ದಾನಗಳು ನೀವು ನೆನೆಸ್ಕೊಂಡ್ರೆ ಪ್ರಿಯ ಸಹೋದರ, ಇನ್ನೂ ನಾವು 1000 ಕಟ್ಲೆ ವಾಗ್ದಾನಗಳು ಇವೆ. 8,000ಕ್ಕಿಂತ ಮಿಗಿಲಾದ ವಾಗ್ದಾನಗಳು ದೇವರ ಈ ಬೈಬಲಲ್ಲಿ ಬರೆದಿದೆ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯ ಸಹೋದರ. ಅದಕ್ಕಾಗಿ ಹೆದರಬೇಡಿ, ಅಂಚಬೇಡಿ, ಈ ಲೋಕಕ್ಕೆ ಹೆದರಬೇಡಿ, ಕೊರೋನಾಗೆ ಹೆದರಬೇಡಿ, ಯಾವ ಅಧಿಕಾರಿಗಳಿಗೆ ಹೆದರಬೇಡಿ, ಯಾವ ಸೈತಾನ ದುಷ್ಟ ಶಕ್ತಿಗಳಿಗೆ ಹೆದರಬೇಡಿ. ಯಾಕೆಂದ್ರೆ ನಮ್ಮೊಂದಿಗೆ ಜೀವಿಸುವ ದೇವರು ನಮ್ಮೊಂದಿಗಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನು ನಮಗೆ ಬರೀ ಅರ್ಧ ಗಂಟೆ ಉಂಟು. ಈ ಅರ್ಧ ಗಂಟೆಯಲ್ಲಿ ಅಭಿಷೇಕಕ್ಕಾಗಿ ನಾವು ಪ್ರಾರ್ಥಿಸಬೇಕು. ನಿಮ್ಮ ಪ್ರತಿಯೊಂದು ಕೋರಿಕೆಗಳು ಏನಿದ್ರೆ ನೀವು ಮೆಸೇಜ್ ಮಾಡಿ. ನಿಮಗೆ ಕೋರಿಕೆಗಳು ಇಲ್ಲಿದ್ರೆ ನಿಮಗೆ कंची तुमची मागणी आसा जाल्यार मेसेज करा. तुमचे खातीर विशेष तरान आतां आमी मागता आनी विशेष जावन अभिषेका खातीर आमी मागया, सगळ्या इंटेन्शना खातीर आमी मागया. ನಿಮ್ಮೆಲ್ಲ ಕೋರಿಕೆಗಳಿಗಾಗಿ ನಾವು ಪ್ರಾರ್ಥಿಸುವ ಪ್ರಿಯ ಸಹೋದರ ಸಹೋದರಿಯರೇ, ಹೆದರುವುದು ಬೇಡ. ನಮ್ಮೊಂದಿಗೆ ದೇವರಿದ್ದಾರೆ, ಆ ದೇವರು ಖಂಡಿತವಾಗಿ ನಮ್ಮನ್ನು ನಡೆಸ್ತಾರೆ, ನಮ್ಮೊಂದಿಗೆ ಇದ್ದಾರೆ ಎಂದು ನಾವು ಪ್ರಾರ್ಥಿಸೋಣ ಪ್ರಿಯರೇ. ಈ ಅದ್ಭುತ ಕಾರ್ಯಗಳನ್ನು ದೇವರು ನಮ್ಮಲ್ಲಿ ಮಾಡುವವರಾಗಿದ್ದಾರೆ ಪ್ರಿಯರೇ. ಸಹೋದರ ಸಹೋದರಿಯರೇ, ಅದ್ಭುತ ಕಾರ್ಯಗಳನ್ನು ದೇವರು ನಮ್ಮಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಿಶ್ಚಿಂತರಾಗಿ ದೇವರನ್ನು ನಾವು ಸ್ತುತಿಸೋಣ, ದೇವರನ್ನು ನಾವು ಮಹಿಮೆ ಪಡಿಸೋಣ ಪ್ರಿಯ ಸಹೋದರ ಸಹೋದರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. Thank you Lord, thank you Lord, thank you Lord, thank you Lord, thank you Lord. Praise the Lord, glory, 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 mighty God. Worship you Lord Jesus, thank you Lord. Thank you Jesus, hallelujah, 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 hallelujah. Hira babara kalabara shandara bar Jesus. Thank you Lord. Praise the Lord, praise the Lord, praise the Lord, praise the Lord. Hallelujah, 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 hallelujah. Praise the Lord, praise the Lord. ಪ್ರೀತಿಯ ದೇವಜನರೇ, ಈ ಸಮಯ ಆರಾಧನೆಯ ಸಮಯ, ಪರಿಶುದ್ಧ ಸಮಯ, ಬಿಡುಗಡೆಯ ಸಮಯ. ನಾವು ಪರಿಪೂರ್ಣವಾಗಿ ಪ್ರಭುವಿನಲ್ಲಿ ಒಂದಾಗೋಣ. ದೇವರ ವಾಕ್ಯವನ್ನು ನಾವು ಆಲಿಸಿದೆವು. ಈ ವಾಕ್ಯ ನಮ್ಮಲ್ಲಿ ಕಾರ್ಯ ಮಾಡುತ್ತದೆ. ಆ ವಾಕ್ಯ ಇಬ್ಬಾಯಿ ಕತ್ತಿಗಿಂತ ಹರಿತವಾದ ವಾಕ್ಯ. ಈ ಸಮಯದಲ್ಲಿ ಈ ವಾಕ್ಯ ಕಾರ್ಯ ಮಾಡ್ತದೆ ಪ್ರಿಯರೇ. ವಿಶ್ವಾಸಿಸೋಣ, ಈ ವಾಕ್ಯದಲ್ಲಿ ಪರಿಪೂರ್ಣ ವಿಶ್ವಾಸವಿಡೋಣ. ನಮಗೆ ಇವತ್ತು ಸಿಕ್ಕಿದ ವಾಕ್ಯ ಯೆಶಾಯ ಪ್ರವಾದಿ 41ನೇ ಅಧ್ಯಾಯ ವಾಕ್ಯ 10. ಭಯ ಪಡಬೇಡ, ನಾನಿದ್ದೇನೆ ನಿನ್ನೊಂದಿಗೆ. ಭಯ ಭ್ರಾಂತನಾಗಬೇಡ, ನಾನೇ ದೇವರು, ನಿನಗೆ ಶಕ್ತಿ ನೀಡುವೆ, ಸಹಾಯ ಮಾಡುವೆ. ನನ್ನ ವಿಜಯದ ಹಸ್ತ ಆಧಾರ ಇದೆ ನಿನಗೆ. ಪ್ರೀತಿಯ ಸಹೋದರ ಸಹೋದರಿ,
ನೀನು ದೇವರ ಮಗನು, ನೀನು ದೇವರ ಮಗಳು. ನಾನು ಪಾಪದಲ್ಲಿ ಬಿದ್ದಿದ್ದರು ಯೇಸುವಿನ ರಕ್ತ ನಿನ್ನನ್ನು ಕ್ಷಮಿಸಿದೆ. ಯೇಸುವಿನ ರಕ್ತ ನಿನ್ನ ಪಾಪಗಳನ್ನು ಕ್ಷಮಿಸಿದೆ. ನೀನು ಪರಿಪೂರ್ಣವಾಗಿ ದೇವರ ಮಗಳಾಗಿದ್ದಿ, ದೇವರ ಮಗನಾಗಿದ್ದಿ. ವಿಶ್ವಾಸಿಸು ಈ ವಾಕ್ಯದಲ್ಲಿ. ಪದೇ ಪದೇ ನಾನು ಪಾಪಿ, ನಾನು ಪಾಪಿ, ನನ್ನ ಪ್ರಾರ್ಥನೆ ಆಲಿಸುವುದಿಲ್ಲ ದೇವರು ಎಂದು ಎನಿಸಿಕೊಳ್ಳಬೇಡ. ಏಕೆಂದರೆ 2000 ವರ್ಷಗಳ ಹಿಂದೆ ಅದೇ ಯೇಸು ನನ್ನ ಮತ್ತು ನಿನ್ನ ಬಿಡುಗಡೆಗಾಗಿ ಆ ಮರವನ್ನೇರಿದರು. ಆ ಶಿಲುಬೆಯ ಮರ ನನ್ನ ಮತ್ತು ನಿನ್ನ ಬಿಡುಗಡೆಗಾಗಿ. ಅದರಲ್ಲಿ ಆತನು ರಕ್ತ ಚೆಲ್ಲಿ ನನ್ನನ್ನು ಬಿಡುಗಡೆಗೊಳಿಸಿದರು. 2000 ವರ್ಷಗಳ ಹಿಂದೆ ಪ್ರಭು ಯೇಸು ನನಗಾಗಿ ದೊಡ್ಡ ಬೆಲೆಯನ್ನು ತೆತ್ತರು. ನನ್ನ ಮತ್ತು ನಿನ್ನ ಬೆಲೆಯಾಗಿದೆ ಪ್ರಭು ಯೇಸುವಿನ ರಕ್ತದ ಬೆಲೆಯಾಗಿದೆ. ಆದುದರಿಂದ ನೀನು ಭಯ ಪಡಬೇಡ. ಯಾವ ಸ್ಥಿತಿಯಲ್ಲಿ ನೀನು ಇದ್ದರೂ ಪ್ರಭು ಯೇಸುವಿಗೆ ಬಿಡುಗಡೆಗೊಳಿಸಲು ಸಾಧ್ಯ. ಯಾವ ಪಾಪಿಯಾದರೂ ಪ್ರಭು ಯೇಸುವಿನ ಕರುಣೆ ಮತ್ತು ಆತನ ರಕ್ತಕ್ಕೆ ಎಲ್ಲವೂ ಸಾಧ್ಯ. ನೀನು ಆತನ ಕರುಣೆಗೆ ಇಳಿದು ಬಾ, ಆತನ ಕರುಣೆಗೆ ಇಳಿದು ಬಾ. ಯಾರು ಆತನನ್ನು ಕರೆಯುತ್ತಾರೋ ಅವರು ರಕ್ಷಣೆ ಹೊಂದುವರು. ಆ ಬಾರ್ತಿಮೇವ, ಕುರುಡ ಮಾರ್ತಿಮೇವ ಎಲ್ಲರೂ ಆತನನ್ನು ತಡೆದರು. ಆದರೆ ಆತನ ಹೃದಯ ಪ್ರಭು ಯೇಸುವಿನ ಹತ್ತಿರ ಇತ್ತು. ನಿನ್ನ ಹೃದಯ ಪ್ರಭು ಯೇಸುವಿನ ಹತ್ತಿರ ಬರಲಿ. ಪ್ರಭು ಯೇಸು ನಿನ್ನ ಪಾಪವನ್ನು ನೋಡುವುದಿಲ್ಲ, ನಿನ್ನ ಶಾಪವನ್ನು ನೋಡುವುದಿಲ್ಲ. ಬದಲಾಗಿ ನಿನ್ನ ಕಷ್ಟಗಳನ್ನು ನೋಡುತ್ತಾರೆ, ನಿನ್ನ ನೋವುಗಳನ್ನು ನೋಡುತ್ತಾರೆ, ನಿನ್ನ ರೋಗವನ್ನು ನೋಡಿ ಗುಣಪಡಿಸುತ್ತಾರೆ. ನೀನು ಆತನ ಹತ್ತಿರ ಬಾ. ಜಕ್ಕಾಯ ಪ್ರಭು ಯೇಸುವಿನ ಹತ್ತಿರ ಬಂದ. ಆತನನ್ನು ನಾನು ನೋಡಬೇಕು, ಆತನನ್ನು ನಾನು ನೋಡಬೇಕು. ಜಕ್ಕಾಯನೇ ನೀನು ಇಳಿದು ಬಾ. ಜಕ್ಕಾಯ ಇಳಿದು ಬಂದ. ಯೇಸು ಅವನ ಮನೆಗೆ ತಂಗಿದನು. ಪ್ರೀತಿಯ ದೇವ ಜನರೇ, ಪ್ರಭು ಯೇಸು ನಿನ್ನ ಹತ್ತಿರ ಇದ್ದಾರೆ, ನಿನ್ನ ಹತ್ತಿರ ಇದ್ದಾರೆ. ಜೀವಂತ ಎದ್ದ ಯೇಸು ಹೆಸರಿನಿಂದ ಕರೆದರು. ಮರಿಯಾ, ಜೀವಂತವಾಗಿ ಎದ್ದ ಯೇಸು ತೋಮನನ್ನು ಕರೆದರು. ಥಾಮಸ್, ಜೀವಂತವಾಗಿ ಎದ್ದ ಯೇಸು ಪೇತ್ರನನ್ನು ಕರೆದರು. ಜೀವಂತವಾಗಿ ಎದ್ದ ಯೇಸು ಸೌಲನನ್ನ ಪೌಲನಾಗಿ ಮಾಡಿಸಿದರು. ಇದು ನಿನ್ನ ಜೀವಿತ ಯಾವ ಸ್ಥಿತಿಯಲ್ಲಿ ಇದ್ದರೂ ಆ ಸ್ಥಿತಿಯಿಂದ ಎಬ್ಬಿಸುವ ಶಕ್ತಿ ಪುನರುತ್ಥಾನ ಹೊಂದಿದ ಯೇಸುವಿಗೆ ಇದೆ ಇದೆ. ಪ್ರೀತಿಯ ದೇವ ಜನರೇ, ಅನೇಕರು ನಿಮ್ಮ ಅಗತ್ಯಗಳನ್ನು ನೀವು ಕಳಿಸ್ತಾ ಇದ್ದೀರಿ ಮೆಸೇಜ್ ಮೂಲಕ. ನಾವು ಅದನ್ನು ಓದುತ್ತಾ ಇದ್ದೇವೆ. ಆ ಎಲ್ಲವನ್ನ ಪ್ರಭು ಯೇಸುವಿನ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ನಾವು ಈ ಸಮಯದಲ್ಲಿ ಆರಾಧನೆಯ ಮೂಲಕ ಆತನನ್ನು ಕೊಂಡಾಡೋಣ. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ. ಈ ಹಾಡನ್ನು ಹಾಡುತ್ತಾ ಆತನ ನಾಮವನ್ನ ಮಹಿಮೆ ಪಡಿಸೋಣ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಆರಾಧನೆಯ ಮುಂಚೆ ನೀವು ವಿಶ್ವಾಸಿಸೋಣ, ನನ್ನ ದೇವರು ಇಂದು ಈ ಸಂಜೆ ನನ್ನನ್ನು ಮುಟ್ಟಿಯೇ ಮುಟ್ಟುತ್ತಾರೆ. ನಂಬಿ ವಿಶ್ವಾಸಿಸೋಣ. ಆಮೇನ್. ಕೊಡಿ ಚಪ್ಪಾಳೆ ಶಕ್ತಿಯಿಂದ. ಪ್ರೈಸ್ ದಿ ಲಾರ್ಡ್, ಆಮೆನ್. ಶಕ್ತಿಯಾಗಿ ಚಪ್ಪಾಳೆ ತಟ್ಟುತ್ತಾ ಯೇಸುವೇ ಸ್ತುತಿಯಲ್ಲಿ ಎಲ್ಲಾ ಕೋಟೆಗಳು ಬೀಳಲಿ. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸುದ್ದಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ,
ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬಿಚ್ಚದ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಅಬ್ರಾಮನ ದೇವರಲ್ಲಿ ನಂಬಿಕೆ ಇಟ್ಟಾಗ ಪಾರಂಪರೆಯ ಬಂಧನವೆಲ್ಲ ಮುರಿದೋಯಿತು. ಅಬ್ರಾಮನ ದೇವರಲ್ಲಿ ನಂಬಿಕೆ ಇಟ್ಟಾಗ ಪಾರಂಪರೆಯ ಬಂಧನವೆಲ್ಲ ಮುರಿದೋಯಿತು. ಇಸ್ರಾಯೇಲ್ ಮಕ್ಕಳು ಆರ್ಭಟಿಸಿ ಆರಾಧಿಸಿದಾಗ ಯೆರಿಕೋ ಕೋಟೆ ಮುರಿದು ಬಿತ್ತು. ಇಸ್ರಾಯೇಲ್ ಮಕ್ಕಳು ಆರ್ಭಟಿಸಿ ಆರಾಧಿಸಿದಾಗ ಯೆರಿಕೋ ಕೋಟೆಯೇ ಮುರಿದು ಬಿಟ್ಟು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಪ್ರತಿಯೊಬ್ಬರು ಚಪ್ಪಾಳೆ ಮೂಲಕ ಪ್ರಭು ಯೇಸುವನ್ನ ಕೊಂಡಾಡೋಣ. ಬಿಡುಗಡೆ ನಾಯಕ ನಮ್ಮ ಜೊತೆಗಿದ್ದಾರೆ, ಆತನಲ್ಲಿ ಬೇಡಿಕೊಳ್ಳೋಣ. ಅನ್ನ ಕಣ್ಣೀರಿಂದ ಪ್ರಾರ್ಥಿಸಲು ಸಮುವೇಲ್ ಬಾಲಕನನ್ನು ಕೊಟ್ಟನು ದೇವಾ. 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 ಎಲಿಷನ ಶಿಷ್ಯನ ಸಾಲಭಾರವ ಎಣ್ಣೆಯಿಂದ ತೀರಿಸಿದ ಯೆಹೋವ ದೇವಾ. ಎಲಿಷನ ಶಿಷ್ಯನ ಸಾಲಭಾರವ ಎಣ್ಣೆಯಿಂದ ತೀರಿಸಿದ ಯೆಹೋವ ದೇವಾ. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. 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 ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಹಲ್ಲೆಲೂಯಾ 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 ಹಲ್ಲೆಲೂಯಾ
Hallelujah, hallelujah. Praise the Lord. Hallelujah, 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 hallelujah. ಆರಾಧನೆ 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 ಯೇಸುವೇ, 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 ಆರಾಧನೆ 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 ಯೇಸುವೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. 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 ಹಾಲೆಲೂಯಾ 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 ಎಲ್ಲರೂ ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಪ್ರಭು ಯೇಸು ನನ್ನ ಬಿಡುಗಡೆ ನಾಯಕ. ಇವರ ಗಾಯಗಳಿಂದ ನಾನು ಸೌಖ್ಯ ಪಡೆದಿದ್ದೇನೆ. ವಿಶ್ವಾಸಿಸೋಣ. ಆತನ ಗಾಯಗಳು ನನಗಾಗಿ ಮತ್ತು ನಿನಗಾಗಿ ತನ್ನ ದೇಹದಲ್ಲಿ ಅವರು ಹೊತ್ತುಕೊಂಡರು. ಆತನ ಗಾಯವು ನನ್ನನ್ನು ಗುಣಪಡಿಸಿದೆ. ಅನೇಕರು ವೈರಲ್ ಜ್ವರದಿಂದ ಬಳಲುತ್ತಿದ್ದರ, ಅನೇಕರು ವಿವಿಧ ಜ್ವರಗಳಿಂದ ಕಷ್ಟಪಡುತ್ತಿದ್ದೀರಾ. ಪ್ರಭು ಯೇಸು ನಾಮದಲ್ಲಿ ಆ ರೋಗಗಳು ಬಿಡುಗಡೆಯಾಗಲಿ. ಅನೇಕರು ದೇಹದಲ್ಲಿ ವಿವಿಧ ರೋಗಗಳಿಂದ ಕಷ್ಟಪಡುತ್ತಿದ್ದೀರಾ. ಈ ಸಮಯದಲ್ಲಿ ಪ್ರಭು ಯೇಸುವಿನ ನಾಮವನ್ನು ಕರೆಯಿರಿ. ಯಾರೆಲ್ಲ ಆತನ ನಾಮವನ್ನು ಕರೆದರು, ಆತನ ಹತ್ತಿರ ಬಂದರು, ಅವರೆಲ್ಲರೂ ಸೌಖ್ಯ ಪಡೆದರು ಎಂದು ದೇವರ ವಾಕ್ಯ ಹೇಳ್ತಾ ಇದೆ. ಪ್ರೀತಿಯ ಸಹೋದರ ಸಹೋದರಿ, ದೇವರು ನಮಗೆ ಪ್ರಭು ಯೇಸುವಿನ ಮೂಲಕ ಸೌಖ್ಯವನ್ನ ಕೊಟ್ಟಿದ್ದಾರೆ, ಬಿಡುಗಡೆಯನ್ನು ಕೊಟ್ಟಿದ್ದಾರೆ. ನಾವು ವಿಶ್ವಾಸಿಸುವುದು ಮಾತ್ರ ಬಾಕಿ. ವಿಶ್ವಾಸಿಸೋಣ. ಹೌದು, ನಾವು ನೋಡಿ ನಂಬುವ ಮಕ್ಕಳಲ್ಲ, ನಂಬಿ ನೋಡುವ ಮಕ್ಕಳು.
ಪ್ರೀತಿಯ ದೇವ ಜನರೇ, ನಾವು ನೋಡಿ ನಂಬುವುದಲ್ಲ, ಬದಲಾಗಿ ನಂಬಿ ನೋಡುವವರು. ಈ ಸಮಯ ಪರಿಪೂರ್ಣವಾಗಿ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾ ನಾವು ಈ ಸಮಯದಲ್ಲಿ ಪ್ರಾರ್ಥಿಸೋಣ. ನಮ್ಮ ವಿರುದ್ಧವಾಗಿ ಹೋರಾಡುವ ಎಲ್ಲ ದುಷ್ಟ ಶಕ್ತಿಗಳು, ಅದರ ಅಧಿಕಾರವನ್ನ ಪ್ರಭು ಯೇಸು ಕೊಟ್ಟ ಆ ಶಕ್ತಿಯಿಂದ ನಾವು ಅದನ್ನು ಬಂಧಿಸೋಣ. ಹೌದು ಪ್ರಿಯರೇ, ಯೋಹಾನ್ ಸುವಾರ್ತೆ 10ನೇ ಅಧ್ಯಾಯ 10ನೇ ವಾಕ್ಯ ನಮಗೆ ಹೇಳ್ತಾ ಇದೆ, ಕಳ್ಳನು ಬರುವನು ಕದಿಯಲು, ಕೊಲ್ಲಲು ಮತ್ತು ನಾಶ ಮಾಡಲು. ಕಳ್ಳನು ಬರುವನು ಕದಿಯಲು, ಕೊಲ್ಲಲು ಮತ್ತು ನಾಶ ಮಾಡಲು. ನಾನಾದರೂ ಬಂದಿರುವೆನು ಜೀವ ನೀಡಲು, ಯಥೇಚ್ಛವಾಗಿ ಜೀವ ನೀಡಲು. ನಮ್ಮ ಜೀವಿತದಲ್ಲಿ ಕಳ್ಳ, ಆ ಸೈತಾನನ್ನು ಪ್ರಭು ಯೇಸು ಕರೀತಾ ಇದ್ದಾರೆ ಕಳ್ಳ ಎಂದು. ಯಾಕೆಂದ್ರೆ ಆತನು ಮೊದಲಿನಿಂದಲೂ ಕಳ್ಳ. ಈ ಸಮಯದಲ್ಲಿ ಆ ಕಳ್ಳನನ್ನ ನಮ್ಮ ಜೀವಿತದಿಂದ ನಾವು ಹೊರ ತಳ್ಳಬೇಕು. ಪ್ರಭು ಯೇಸುವನ್ನು ನನ್ನ ಹೃದಯದಲ್ಲಿ ಬರಮಾಡಿಕೊಳ್ಳಬೇಕು. ಈ ಸಮಯ ಹೃದಯದ ಮೇಲೆ ನಿಮ್ಮ ಕರಗಳನ್ನು ಇಟ್ಟುಕೊಂಡು ಪ್ರಾರ್ಥಿಸಿರಿ. ಯಾವ ಯಾವ ಸ್ಥಿತಿಯಲ್ಲಿ ನೀವು ಇದ್ದೀರಿ ಎಂದು ಈ ಸಮಯದಲ್ಲಿ ಪ್ರಭು ಯೇಸುವಿಗೆ ತಿಳಿಸಿರಿ. ಕಣ್ಣುಗಳು ಮುಚ್ಚಲ್ಪಡಲಿ. ನಿಮ್ಮ ಪ್ರಾರ್ಥನೆ ನಮ್ಮ ಪ್ರಭು ಯೇಸುವಿನಲ್ಲಿ ಪರಿಪೂರ್ಣವಾಗಿರಲಿ. ನಿಮ್ಮ ಅಗತ್ಯಗಳನ್ನು ಹೇಳಿರಿ ಆತನಲ್ಲಿ. ಕುರುಡ ಬಾರ್ತಿಮೇವ ಒಂದೇ ಆಸೆಯಿಂದ ಬೊಬ್ಬಿಟ್ಟ. ಎಲ್ಲರೂ ತಡೆದರು ಆತನ ಬೊಬ್ಬೆಗೆ, ಆದರೆ ಯೇಸು ಆತನ ಬೊಬ್ಬೆಗೆ ನಿಂತರು. ನಿನ್ನ ವಿಶ್ವಾಸ ಪ್ರಭುವನ್ನ ನಿಲ್ಲಿಸುವ ವಿಶ್ವಾಸವಾಗಲಿ. ನಿನ್ನ ವಿಶ್ವಾಸ ಪ್ರಭು ಯೇಸುವನ್ನ ನಿಲ್ಲಿಸುವ ವಿಶ್ವಾಸವಾಗಲಿ. ಅವರು ನಿನ್ನ ಹತ್ತಿರ ಹಾದು ಹೋಗ್ತಿದ್ದಾರೆ. 5 ಮಂಟಪಗಳ ಹತ್ತಿರ ಇರುವ ಆ ಪಾರ್ಶ್ವವಾಯು ರೋಗಿಯನ್ನು ಪ್ರಭು ಯೇಸು ಸಂಧಿಸಿದರು. ನಿನಗೆ ನನ್ನಿಂದ ಏನಾಗಬೇಕು ಎಂದು ಕೇಳಿದರು. ಆ ಪಾರ್ಶ್ವವಾಯು ರೋಗಿಯ ಒಂದೇ ಒಂದು ದುಃಖ, ಅಳಲು, ನನಗೆ ನನ್ನವರು ಯಾರು ಇಲ್ಲ, ನನಗೆ ನನ್ನವರು ಯಾರು ಇಲ್ಲ. ಪ್ರೀತಿಯ ಸಹೋದರ ಸಹೋದರಿಯೇ, ಇಡೀ ಪ್ರಪಂಚ ಹೇಳುವ ಒಂದೇ ಒಂದು ಮಾತು, ನನಗೆ ನನ್ನವರು ಯಾರು ಇಲ್ಲ. ಇವತ್ತು ಇಡೀ ಪ್ರಪಂಚದಲ್ಲಿ ಎಲ್ಲವೂ ಇದೆ, ಆದ್ರೆ ಏನೂ ಇಲ್ಲ. ಎಲ್ಲವೂ ಇದೆ, ಆದ್ರೆ ಏನೂ ಇಲ್ಲ. ಒಂದೇ ಒಂದು ಕೊರತೆ, ಪ್ರೀತಿಯ ಕೊರತೆ. ಸಂತ ಮದರ್ ತೆರೆಸರು ಹೇಳಿದ್ರು, ಇವತ್ತು ಇಡೀ ಲೋಕ ಪ್ರೀತಿಯ ಕೊರತೆಯಿಂದ ಇದೆ. ನನಗೆ ನನ್ನವರು ಯಾರು ಇಲ್ಲ ಎನ್ನುವ ಒಂದೇ ಒಂದು ಮಾತು. ಆ ಮಾತಿಗೆ ಸ್ಪಂದಿಸಿದ ಯೇಸು ಆತನ ಹತ್ತಿರ ಬರ್ತಾ ಇದ್ದಾರೆ. ಎದ್ದೇಳು, ನಿನ್ನ ಹಾಸಿಗೆಯನ್ನು ಹಿಡಿದು ಹೋಗು. ಆತ ಅದೇ ಮಾಡಿದ. ಪ್ರೀತಿಯ ಸಹೋದರ ಸಹೋದರಿಯೇ, ನಿನ್ನ ಜೀವಿತದಲ್ಲಿ ಕೊರತೆಯನ್ನು ನೀಗಿಸುವ ದೇವರು ನಿನ್ನ ಹತ್ತಿರವೇ ಇದ್ದಾರೆ. ನಿನಗೆ ಏನು ಬೇಕು ಎಂದು ಕೇಳುವ ಯೇಸು ನಿನ್ನ ಜೊತೆಗೆ ಇದ್ದಾರೆ. ನಿನ್ನ ಕಣ್ಣೀರನ್ನು ನೋಡುವ ಯೇಸು ನಿನ್ನ ಹತ್ತಿರವೇ ಇದ್ದಾರೆ. ನಿನ್ನ ಸಾಲದ ಸಮಸ್ಯೆಯನ್ನು ನೋಡುವ ದೇವರು ನಿನ್ನ ಹತ್ತಿರವೇ ಇದ್ದಾರೆ. ನಿನ್ನ ಜೀವಿತದಲ್ಲಿ ನೀನು ಏನು ಸಂಪಾದಿಸಿದಿ ಅದೆಲ್ಲ ಕಳೆದು ಹೋಗಿದೆ. ನೀನು ಇವತ್ತು ಕಷ್ಟದಲ್ಲಿದ್ದಿ, ನಷ್ಟದಲ್ಲಿದ್ದಿ. ಆ ಸ್ಥಿತಿ ಯೇಸುವಿಗೆ ಗೊತ್ತಿದೆ. ನಿನ್ನ ಮಕ್ಕಳ ಪರಿಸ್ಥಿತಿ ಯೇಸುವಿಗೆ ತಿಳಿದಿದೆ. ನಿನ್ನ ಕೌಟುಂಬಿಕ ಕಲಹಗಳು ಯೇಸುವಿಗೆ ತಿಳಿದಿವೆ. ನಿನ್ನ ಎಲ್ಲ ಅಗತ್ಯಗಳು ಯೇಸುವಿಗೆ ತಿಳಿದಿದೆ. ಕಣ್ಣುಗಳನ್ನು ಮುಚ್ಚಿಕೊಳ್ಳು. 1 ನಿಮಿಷ ಆತನಲ್ಲಿ ಮಾತನಾಡು. ಎಲ್ಲ
ಪಾಪದ ಶಕ್ತಿಗಳು ನನ್ನಿಂದ ಬಿಟ್ಟು ಹೋಗಲಿ. ಎಲ್ಲ ಶಾಪದ ಶಕ್ತಿಗಳು ಬಿಟ್ಟು ಹೋಗಲಿ. ಎಲ್ಲ ರೋಗದ ಶಕ್ತಿಗಳು ನನ್ನಿಂದ ಬಿಟ್ಟು ಹೋಗಲಿ. ಪ್ರಭು ಯೇಸುವಿನ ಆತ್ಮ ನನ್ನಲ್ಲಿ ಕಾರ್ಯ ಮಾಡಲಿ. ನನ್ನ ಕುಟುಂಬದಲ್ಲಿ ಕಾರ್ಯ ಮಾಡಲಿ. ನನ್ನ ವ್ಯವಹಾರದಲ್ಲಿ ಕಾರ್ಯ ಮಾಡಲಿ. ಎಲ್ಲ ಮಾಟ ಮಂತ್ರ ತಂತ್ರ ಶಕ್ತಿಗಳು ಪ್ರಭು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ. ಈ ಸಮಯದಲ್ಲಿ ಈ ಗೀತೆಯನ್ನು ಹಾಡುತ್ತಾ ಪ್ರಭು ಯೇಸುವನ್ನ ನಾವು ಕೊಂಡಾಡೋಣ. ಆತ್ಮರೇ ಅಗ್ನಿಯಾಗಿ ತುಂಬಿರಿ, ಆತ್ಮರೇ ಅಗ್ನಿಯಾಗಿ ತುಂಬಿರಿ. ಚಪ್ಪಾಳೆ ತಟ್ಟಿಕೊಳ್ಳುತ್ತಾ ಪ್ರತಿಯೊಬ್ಬರು ಎಲ್ಲರೂ ಸಂತೋಷದಿಂದ ಆತನ ನಾಮವನ್ನು ಕೊಂಡಾಡೋಣ. ಪವಿತ್ರಾತ್ಮನ ಬಿಡುಗಡೆ ಪಡೆಯೋಣ. ಈ ಸಂಜೆ ಆಶೀರ್ವಾದ ಸಂಜೆ, ಬಿಡುಗಡೆಯ ಸಂಜೆ, ಕರುಣೆಯ ಸಂಜೆ, ಕೃಪೆಯ ಸಂಜೆ, ಅಭಿಷೇಕದ ಸಂಜೆ. ನಾಮದಲ್ಲಿ ಎಲ್ಲ ಭಯ ಭ್ರಾಂತ ಎಲ್ಲವೂ ನಿಮ್ಮಿಂದ ದೂರ ಹೋಗಲಿ ಯೇಸುವಿನ ನಾಮದಲ್ಲಿ. ಆತ್ಮರೇ ಅಗ್ನಿಯಾಗಿ ತುಂಬಿರಿ, ಆತ್ಮರೇ ಅಗ್ನಿಯಾಗಿ ತುಂಬಿರಿ, ಆತ್ಮರೇ ಅಗ್ನಿಯಾಗಿ ತುಂಬಿರಿ, ಆತ್ಮರೇ ಅಗ್ನಿಯಾಗಿ ತುಂಬಿರಿ. ಪಾಪದ ಶಕ್ತಿ ಮೇಲೆ ಅಗ್ನಿ ಕಳಿಸು, ರೋಗದ ಶಕ್ತಿ ಮೇಲೆ ಅಗ್ನಿ ಕಳಿಸು, ಶಾಪದ ಶಕ್ತಿ ಮೇಲೆ ಅಗ್ನಿ ಕಳಿಸು, ಆತ್ಮರಾದ ದೇವರೇ ಅಗ್ನಿ ಕಳಿಸು. ಪಾಪದ ಶಕ್ತಿ ಮೇಲೆ ಅಗ್ನಿ ಕಳಿಸು, ರೋಗದ ಶಕ್ತಿ ಮೇಲೆ ಅಗ್ನಿ ಕಳಿಸು, ಶಾಪದ ಶಕ್ತಿ ಮೇಲೆ ಅಗ್ನಿ ಕಳಿಸು. ಆತ್ಮರಾದ ದೇವರೇ ಅಗ್ನಿ ಕಳಿಸು. ಆತ್ಮರೇ ಅಗ್ನಿಯಾಗಿ ತುಂಬಿರಿ, ಆತ್ಮರೇ ಅಗ್ನಿಯಾಗಿ ತುಂಬಿರಿ. ಎಲ್ಲ ಬಂಧನಗಳು ಬಿಡುಗಡೆ ಆಗಲಿ. ಎಲ್ಲ ಪೈಶಾಚಿಕ ಶಕ್ತಿಗಳು ಬಿಡುಗಡೆ ಆಗಲಿ. ಎಲ್ಲ ರೋಗದ ಶಕ್ತಿಗಳು ಬಿಟ್ಟು ಹೋಗಲಿ. ಎಲ್ಲ ಭಯ ಬಿಟ್ಟು ಹೋಗಲಿ. ಎಲ್ಲ ಸಾಲಗಳು ಬಿಟ್ಟು ಹೋಗಲಿ. ಎಲ್ಲ ಸೋಲುಗಳು ಬಿಟ್ಟು ಹೋಗಲಿ. ಮುಳ್ಳುಗಳು ಮುಳ್ಪೊದೆಗಳು ಎಲ್ಲ ಅಗ್ನಿಯಲ್ಲಿ ಉರಿಯುವುದು. ಆಮೆನ್. ನುಡಿದ ಹಾಗೆ ಅಗ್ನಿಯ ಇಳಿಸಿ ಪರಿಶುದ್ಧಿ ನೀಡೆ ಮಗೆ. ಮುಳ್ಳುಗಳು ಮುಳ್ಪೊದೆಗಳು ಎಲ್ಲ ಅಗ್ನಿಯಲ್ಲಿ ಉರಿಯುವುದು. ನುಡಿದ ಹಾಗೆ ಅಗ್ನಿಯ ಇಳಿಸಿ ಪರಿಶುದ್ಧಿ ನೀಡೆ ಮಗೆ. ಆತ್ಮರೇ ಅಗ್ನಿಯಾಗಿ ತುಂಬಿರಿ, ಆತ್ಮರೇ ಅಗ್ನಿಯಾಗಿ ತುಂಬಿರಿ, ಆತ್ಮರೇ ಅಗ್ನಿಯಾಗಿ ತುಂಬಿರಿ, ಆತ್ಮರೇ ಅಗ್ನಿಯಾಗಿ ತುಂಬಿರಿ. ಪಾಪದ ಶಕ್ತಿ ಮೇಲೆ ಅಗ್ನಿ ಕಳಿಸು, ರೋಗದ ಶಕ್ತಿ ಮೇಲೆ ಅಗ್ನಿ ಕಳಿಸು, ಶಾಪದ ಶಕ್ತಿ ಮೇಲೆ ಅಗ್ನಿ ಕಳಿಸು, ಆತ್ಮರಾದ ದೇವರೇ ಅಗ್ನಿ ಕಳಿಸು. ಪಾಪದ ಶಕ್ತಿ ಮೇಲೆ ಅಗ್ನಿ ಕಳಿಸು, ರೋಗದ ಶಕ್ತಿ ಮೇಲೆ ಅಗ್ನಿ ಕಳಿಸು, ಶಾಪದ ಶಕ್ತಿ ಮೇಲೆ ಅಗ್ನಿ ಕಳಿಸು, ಆತ್ಮರಾದ ದೇವರೇ ಅಗ್ನಿ ಕಳಿಸು. ಪಾಪದ ಶಕ್ತಿ ಮೇಲೆ ಅಗ್ನಿ ಕಳಿಸು, ರೋಗದ ಶಕ್ತಿ ಮೇಲೆ ಅಗ್ನಿ ಕಳಿಸು, ಶಾಪದ ಶಕ್ತಿ ಮೇಲೆ ಅಗ್ನಿ ಕಳಿಸು,
ಆತ್ಮರಾಜ ದೇವರೇ ಅಗ್ನಿ ಕಳಿಸು, ಪಾಪದ ಶಕ್ತಿ ಮೇಲೆ ಅಗ್ನಿ ಕಳಿಸು, ರೋಗದ ಶಕ್ತಿ ಮೇಲೆ ಅಗ್ನಿ ಕಳಿಸು, ಶಾಪದ ಶಕ್ತಿ ಮೇಲೆ ಅಗ್ನಿ ಕಳಿಸು. ಆತ್ಮರಾಜ ದೇವರೇ ಅಗ್ನಿ ಕಳಿಸು, ಪಾಪದ ಶಕ್ತಿ ಮೇಲೆ ಅಗ್ನಿ ಕಳಿಸು, ರೋಗದ ಶಕ್ತಿ ಮೇಲೆ ಅಗ್ನಿ ಕಳಿಸು, ಶಾಪದ ಶಕ್ತಿ ಮೇಲೆ ಅಗ್ನಿ ಕಳಿಸು. ಆತ್ಮರಾಜ ದೇವರೇ ಅಗ್ನಿ ಕಳಿಸು, ಪಾಪದ ಶಕ್ತಿ ಮೇಲೆ ಅಗ್ನಿ ಕಳಿಸು, ರೋಗದ ಶಕ್ತಿ ಮೇಲೆ ಅಗ್ನಿ ಕಳಿಸು, ಶಾಪದ ಶಕ್ತಿ ಮೇಲೆ ಅಗ್ನಿ ಕಳಿಸು. ಆತ್ಮರಾಜ ದೇವರೇ ಅಗ್ನಿ ಕಳಿಸು, ಪಾಪದ ಶಕ್ತಿ ಮೇಲೆ ಅಗ್ನಿ ಕಳಿಸು, ರೋಗದ ಶಕ್ತಿ ಮೇಲೆ ಅಗ್ನಿ ಕಳಿಸು, ಶಾಪದ ಶಕ್ತಿ ಮೇಲೆ ಅಗ್ನಿ ಕಳಿಸು. ಆತ್ಮರಾಜ ದೇವರೇ ಅಗ್ನಿ ಕಳಿಸು, ಪಾಪದ ಶಕ್ತಿ ಮೇಲೆ ಅಗ್ನಿ ಕಳಿಸು, ರೋಗದ ಶಕ್ತಿ ಮೇಲೆ ಅಗ್ನಿ ಕಳಿಸು, ಶಾಪದ ಶಕ್ತಿ ಮೇಲೆ ಅಗ್ನಿ ಕಳಿಸು. ಆತ್ಮರಾಜ ದೇವರೇ ಅಗ್ನಿ ಕಳಿಸು. ಹಲ್ಲೆಲೂಯಾ 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 ಮೀಕಾ ಪ್ರವಾದಿಯ ಮೂಲಕ ದೇವರು ನುಡಿತಾ ಇದ್ದಾರೆ. 7ನೇ ಅಧ್ಯಾಯ 8ನೇ ವಾಕ್ಯ. ನನ್ನ ಶತ್ರುಗಳೇ, ನನ್ನನ್ನು ನೋಡಿ ಹಿಗ್ಗಬೇಡಿ, ನಾನು ಬಿದ್ದು ಹೋದರೂ ಎದ್ದೇಳುವೆನು, ಕತ್ತಲೆಯಲ್ಲಿ ಕುಳಿತಿದ್ದರೂ ಸರ್ವೇಶ್ವರ ನನಗೆ ಬೆಳಕಾಗುವರು, ಸರ್ವೇಶ್ವರ ನನಗೆ ಬೆಳಕಾಗುವರು. 7ನೇ ಅಧ್ಯಾಯದಲ್ಲಿ ಮತ್ತೊಂದು ವಾಕ್ಯ, 18ನೆಯ ವಾಕ್ಯ, ದೇವರು ಹೀಗೆ ಹೇಳ್ತಾ ಇದ್ದಾರೆ. ನಿಮ್ಮಂತ ದೇವರು ಯಾರಿದ್ದಾರೆ? ತಮ್ಮ ಸ್ವಂತ ಜನರಲ್ಲಿ ಅಳಿದುಳಿದವರ ಅಪರಾಧಗಳನ್ನು ಲೆಕ್ಕಿಸದೆ ಅವರ ದ್ರೋಹಗಳನ್ನು ಕ್ಷಮಿಸುವಂತ ದೇವರು ಯಾರಿದ್ದಾರೆ? ನೀವು ನಿತ್ಯಕ್ಕೂ ಕೋಪಿಷ್ಠರಾಗಿರದೆ ಕರುಣೆ ತೋರಿಸುವುದರಲ್ಲೇ ಸಂತುಷ್ಟರಾಗುವಿರಿ. ಮತ್ತೊಮ್ಮೆ ನಮಗೆ ದಯೆ ತೋರಿ ನಮ್ಮ ಅಪರಾಧಗಳನ್ನು ಅಳಿಸಿ ಬಿಡಿ. ಎಲ್ಲರೂ 1 ನಿಮಿಷ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಪ್ರೀತಿಯ ದೇವ ಜನರೇ, 7ನೇ ಅಧ್ಯಾಯ ಮೀಕನ ಪ್ರವಾದಿ ಗ್ರಂಥ 7ನೇ ವಾಕ್ಯ. ನಾನಾದರೂ ಸರ್ವೇಶ್ವರನ ಕಡೆಗೆ ಕಣ್ಣೆತ್ತಿ ನೋಡುವೆನು, ನನ್ನ ಉದ್ಧಾರಕ ದೇವರನ್ನು ನಿರೀಕ್ಷಿಸಿಕೊಂಡಿರುವೆನು, ನನ್ನ ದೇವರು ನನಗೆ ಕಿವಿಗೊಡುವರು. ಆಮೇನ್ ಆಮೇನ್ ಆಮೇನ್. ನಾನಾದರೂ ಸರ್ವೇಶ್ವರನ ಕಡೆಗೆ ಕಣ್ಣೆತ್ತಿ ನೋಡುವೆನು, ನನ್ನ ಎಲ್ಲ ಅಗತ್ಯಗಳನ್ನು ಪೂರೈಸುವ ದೇವರು. ನಾನಾದರೂ ನನ್ನ ದೇವರನ್ನು ಕಣ್ಣೆತ್ತಿ ನೋಡುವೆನು, ನನ್ನ ಉದ್ಧಾರಕ ದೇವರನ್ನು ನಿರೀಕ್ಷಿಸಿಕೊಂಡಿರುವೆನು, ನನ್ನ ದೇವರು ನನಗೆ ಕಿವಿ ಕೊಡುವರು. ಎಲ್ಲರೂ 1 ನಿಮಿಷ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ನಿಮ್ಮ ಸಮಸ್ಯೆ ಹತ್ರ ನಿಮ್ಮ ಕಣ್ಣು ಹಾಯಿಸಬೇಡ್ರಿ. ನನ್ನ ಉದ್ಧರಿಸುವ ದೇವರತ್ತ ನಿಮ್ಮ ಕಣ್ಣುಗಳನ್ನ ಹಾಯಿಸಿ. ಪ್ರೀತಿಯ ದೇವ ಜನರೇ, 1 ಪೇತ್ರ 5ನೇ ಅಧ್ಯಾಯ 7ನೇ ವಾಕ್ಯ. ನಿಮ್ಮ ಚಿಂತೆ ಭಾರಗಳನ್ನೆಲ್ಲ ಅವರಿಗೆ ಬಿಟ್ಟು ಬಿಡಿ, ಅವರಿಗೆ ನಿಮ್ಮ ಬಗ್ಗೆ ಚಿಂತೆ ಇದೆ, ಅವರಿಗೆ ನಿಮ್ಮ ರೋಗದ ಬಗ್ಗೆ ಚಿಂತೆ ಇದೆ, ಅವರಿಗೆ ನಿಮ್ಮ ಸಾಲದ ಬಗ್ಗೆ ಚಿಂತೆ ಇದೆ, ಅವರಿಗೆ ನಿಮ್ಮ ಶೋಧನೆಗಳ ಬಗ್ಗೆ ಚಿಂತೆ ಇದೆ, ಅವರಿಗೆ ನಿಮ್ಮ ಮಕ್ಕಳ ಬಗ್ಗೆ ಚಿಂತೆ ಇದೆ, ಅವರಿಗೆ ನಿಮ್ಮ ಎಲ್ಲಾ ಅಗತ್ಯಗಳ ಬಗ್ಗೆ ಚಿಂತೆ ಇದೆ. ಪ್ರೀತಿಯ ದೇವ ಜನರೇ, ಕಣ್ಣುಗಳು ಎಲ್ಲರೂ 1 ನಿಮಿಷ ಮುಚ್ಚಿಕೊಳ್ಳಿ. ಎಷ್ಟೊಂದು ಒಳ್ಳೆಯ ದೇವರು ನಮ್ಮ ಜೊತೆಗಿದ್ದಾರೆ. ನಿತ್ಯಕ್ಕೂ ಕೋಪಿಷ್ಠರಾಗಿರದೆ ಕರುಣೆ ತೋರಿಸುವುದರಲ್ಲಿ
ಅವರು ಸಂತುಷ್ಟರಾಗಿದ್ದಾರೆ. ನಮ್ಮ ಯಾವುದೇ ಅಪರಾಧಗಳನ್ನು ಅವರು ನೋಡಿ ಅದಕ್ಕೆ ತಕ್ಕ ಶಿಕ್ಷೆಯನ್ನು ಕೊಡುವ ದೇವರಲ್ಲ, ಬದಲಾಗಿ ನಮ್ಮ ರಕ್ಷೆಗೆ ಅವರಿದ್ದಾರೆ. ಪ್ರೀತಿಯ ದೇವ ಜನರೇ, ನಿಮ್ಮ ವಿರುದ್ಧವಾಗಿ ಸಾವಿರಾರು ಜನರು ಹೋರಾಡಿದ್ರು. ನಮ್ಮ ಪ್ರಭು ಯೇಸು ಒಬ್ಬರೇ ಒಬ್ಬರು ನಮಗೆ ಬಲ ಮತ್ತು ಅಭಯ ಹಸ್ತ ಅವರೇ ಆಗಿದ್ದಾರೆ. 1 ಯೋಹಾನ 4ನೇ ಅಧ್ಯಾಯ 4ನೇ ವಾಕ್ಯ, ಈ ಲೋಕದಲ್ಲಿರುವ ದುರಾತ್ಮನಿಗಿಂತಲೂ ನನ್ನಲ್ಲಿರುವ ಆತ್ಮರು ಶ್ರೇಷ್ಠರಾಗಿದ್ದಾರೆ. ಕಣ್ಣುಗಳನ್ನು ಮುಚ್ಚಿಕೊಳ್ಳಿರಿ. ನಿನ್ನ ರೋಗಗಳಿಗಿಂತಲೂ ಅದನ್ನು ಗುಣಪಡಿಸಿದ ಯೇಸು ದೊಡ್ಡವರು. ನಿನ್ನ ಸಾಲ ಸೋಲುಗಳಿಗಿಂತಲೂ ಮೃತ್ಯುಂಜಯರಾಗಿ ಎದ್ದ ಯೇಸು ಶ್ರೇಷ್ಠರಾಗಿದ್ದಾರೆ. ಪ್ರೀತಿಯ ದೇವ ಜನರೇ, ನೀವು ಸೋಲುಗಳನ್ನು ನೋಡಬೇಡಿರಿ, ಸೋಲಿಸುವ ಯೇಸುವನ್ನು ನೋಡಿರಿ, ಜಯ ಕೊಡುವ ಯೇಸುವನ್ನು ನೋಡಿರಿ. ಈ ಸಮಯ ಮತ್ತೊಮ್ಮೆ ನಾವು ಸ್ತುತಿಸಿ ಈ ಗೀತೆಯನ್ನ ಹಾಡುತ್ತಾ ಇದ್ದೇವೆ. ಬಿಡುಗಡೆ ಮತ್ತೊಮ್ಮೆ ನಮಗೆ ಪರಿಪೂರ್ಣವಾಗಿ ನಮ್ಮ ಕುಟುಂಬಕ್ಕೆ ಇಳಿದು ಬರಲಿ. ನಮ್ಮ ವಿರುದ್ಧವಾಗಿ ಹೋರಾಡುವ ಎಲ್ಲ ದುಷ್ಟ ಘನಗಳು ಲಯವಾಗಿ ಪ್ರಭು ಯೇಸುವಿನ ಮುಂದೆ ಇಳಿದು ಬರಲಿ. ಈ ಗೀತೆ ಹಾಡುತ್ತಾ ಮತ್ತೊಮ್ಮೆ ಸ್ತುತಿಸೋಣ. ಚಪ್ಪಾಳೆ ತಟ್ಟಿಕೊಳ್ತಾ ಆತ್ಮರೇ ಅಗ್ನಿಯಾಗಿ ತುಂಬಿರಿ. ಪ್ರತಿಯೊಬ್ಬರು ಆತ್ಮರೇ ಅಗ್ನಿಯಾಗಿ ತುಂಬಿರಿ. ಆತ್ಮರೇ ಅಗ್ನಿಯಾಗಿ ತುಂಬಿರಿ. Praise the Lord. ಆತ್ಮರೇ ಅಗ್ನಿಯಾಗಿ ತುಂಬಿರಿ. ಪಾಪದ ಶಕ್ತಿ ಮೇಲೆ ಅಗ್ನಿ ಕಳಿಸು, ರೋಗದ ಶಕ್ತಿ ಮೇಲೆ ಅಗ್ನಿ ಕಳಿಸು, ಶಾಪದ ಶಕ್ತಿ ಮೇಲೆ ಅಗ್ನಿ ಕಳಿಸು, ಆತ್ಮರಾದ ದೇವರೇ ಅಗ್ನಿ ಕಳಿಸು. ಪಾಪದ ಶಕ್ತಿ ಮೇಲೆ ಅಗ್ನಿ ಕಳಿಸು, ರೋಗದ ಶಕ್ತಿ ಮೇಲೆ ಅಗ್ನಿ ಕಳಿಸು, ಶಾಪದ ಶಕ್ತಿ ಮೇಲೆ ಅಗ್ನಿ ಕಳಿಸು, ಆತ್ಮರಾದ ದೇವರ ಅಗ್ನಿ ಕಳಿಸು. ಪಾಪದ ಶಕ್ತಿ ಮೇಲೆ ಅಗ್ನಿ ಕಳಿಸು, ರೋಗದ ಶಕ್ತಿ ಮೇಲೆ ಅಗ್ನಿ ಕಳಿಸು, ಶಾಪದ ಶಕ್ತಿ ಮೇಲೆ ಅಗ್ನಿ ಕಳಿಸು, ಆತ್ಮರಾದ ದೇವರೇ ಅಗ್ನಿ ಕಳಿಸು. ಪಾಪದ ಶಕ್ತಿ ಮೇಲೆ ಅಗ್ನಿ ಕಳಿಸು, ರೋಗದ ಶಕ್ತಿ ಮೇಲೆ ಅಗ್ನಿ ಕಳಿಸು, ಶಾಪದ ಶಕ್ತಿ ಮೇಲೆ ಅಗ್ನಿ ಕಳಿಸು, ಆತ್ಮರಾದ ದೇವ ಅಗ್ನಿ ಕಳಿಸು. ಪಾಪದ ಶಕ್ತಿ ಮೇಲೆ ಅಗ್ನಿ ಕಳಿಸು, ರೋಗದ ಶಕ್ತಿ ಮೇಲೆ ಅಗ್ನಿ ಕಳಿಸು, ಶಾಪದ ಶಕ್ತಿ ಮೇಲೆ ಅಗ್ನಿ ಕಳಿಸು, ಆತ್ಮರಾದ ದೇವರೇ ಅಗ್ನಿ ಕಳಿಸು, ಆತ್ಮರಾದ ದೇವರೇ ಅಗ್ನಿ ಕಳಿಸು, ಆತ್ಮರಾದ ದೇವ ಅಗ್ನಿ ಕಳಿಸು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಇರಬವರ ಕಲವರದಗ ಶಂದರಬರ ಕಲವರ ಇರಬವರ ಕಲ ಎಲ್ಲಾ ಶಕ್ತಿಗಳು ಯೇಸುವೇ ನಿಮ್ಮ ನಾಮದಲ್ಲಿ ಬಂಧಿಸ್ತಾ ಇವೆ. ಎಲ್ಲ ಬಂಧನಗಳು ಮುರಿಯಲ್ಪಡಲಿ, ಎಲ್ಲ ಕಟ್ಟುಗಳು ಬಿಚ್ಚಲ್ಪಡಲಿ, ಎಲ್ಲ ರೋಗಗಳು ಕ್ಷಣದಲ್ಲಿ ಬಿಟ್ಟು ತೊಲಗಲಿ. ಯೇಸುವಿನ ಪವಿತ್ರ ನಾಮದಲ್ಲಿ ಎಲ್ಲರಿಗೆ ಬಿಡುಗಡೆ ಸಿಗಲಿ, ಎಲ್ಲ ಪ್ರಾರ್ಥನೆಗಳನ್ನು ಈಡೇರಲಿ. ಯೇಸುವೇ ನಿಮ್ಮ ನಾಮದಲ್ಲಿ ಪ್ರತಿಯೊಬ್ಬರು ಮಾಡಿದಂತ ಪ್ರಾರ್ಥನೆಗಳು ಅವರ ಜೀವನದಲ್ಲಿ ಈಡೇರಲಿ, ಶಕ್ತಿ ತುಂಬಲಿ. ಇರಬವರ ಕಲವರದಗ ಶಂದರಬರ ಕಲಬಲ ರೊಕ್ಕ ಬಾಬಾ 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 ಬ್ಲೆಸ್ ದೆಮ್ ಅಬ್ಯಾಂಡೆಂಟ್ ಲಾರ್ಡ್ ಓಪನ್ ಹೆವೆನ್. ಬಂಧನಗಳು ಬಿಡುಗಡೆ ಆಗಲಿ, ಎಲ್ಲ ಕೆಟ್ಟಗಳು ಬಿಟ್ಟು ಹೋಗಲಿ, ಎಲ್ಲ ರೋಗದ ಲಕ್ಷಣಗಳು ಬಿಟ್ಟು ಹೋಗಲಿ. ಗ್ಲೋರಿ 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 ಗ್ಲೋರಿ. ಇರಬರ ಕಲವರದಗ ಶಂದರಬರ ಕಲಬಲ ರೊಕ್ಕ ಬಾಬಾ 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 ಬಾಬಾ. The mighty anointing of the Holy Spirit, the mighty anointing of the Holy Spirit. ಬಿಡುಗಡೆ 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 ಯೇಸುವೇ ನಿಮ್ಮ ನಾಮದಲ್ಲಿ ಬಿಡುಗಡೆ ಯೇಸುವೇ. Praise the Lord. 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 ಪ್ರೀತಿಯ ದೇವ ಜನರೇ, 3 ರಿಂದ 5 ಗಂಟೆಯವರೆಗೆ ಈ ಕನ್ನಡ ಪ್ರಾರ್ಥನೆಯಲ್ಲಿ ನೀವು ಭಾಗಿಯಾಗಿದ್ದೀರಿ. ನಿಮಗೆ
ವಂದನೆಗಳನ್ನು ಅರ್ಪಿಸುತ್ತಿದ್ದೇವೆ. ಈ ಲಾಕ್ಡೌನ್ ಸಮಯದಲ್ಲಿ ಇಷ್ಟು ಹೊತ್ತು ಪ್ರಭು ಯೇಸುವಿಗೆ ನೀವು ಈ ಹೊತ್ತನ್ನು ಮೀಸಲಾಗಿರಿಸಿದ್ರಿ. ಖಂಡಿತ ಈ ಸಬ್ಬತ್ ದಿನ ದೇವರು ನಿಮ್ಮನ್ನ ಯಥೇಚ್ಛವಾಗಿ ಆಶೀರ್ವದಿಸಿದರೆ ಇದರ ಫಲ ನಿಮ್ಮ ಕುಟುಂಬದಲ್ಲಿ ಕಾಣಲ್ಪಡುತ್ತದೆ. ಏಕೆಂದರೆ ದೇವರು ಕೊಟ್ಟ ಕಟ್ಟಳೆಯ ಪ್ರಕಾರ ಆತನ ಸನ್ನಿಧಿಯಲ್ಲಿ ಆತನನ್ನ ಮಹಿಮೆ ಪಡಿಸಿದಿರಿ. ದೇವರು ನಿಮಗೆ ಯಥೇಚ್ಛವಾಗಿ ಆಶೀರ್ವದಿಸಲಿ. ಇವತ್ತಿನ ದಿನ ಈ ಪ್ರಾರ್ಥನೆಯನ್ನು ವೀಕ್ಷಿಸುತ್ತಿರುವವರು ಭಾಗಿಯಾದವರು ಅನೇಕರಿದ್ದಾರೆ. ಅವರಲ್ಲಿ ಫ್ರಾನ್ಸಿಸ್ ಮತ್ತು ಜೆಸಿಂತಾ ಅವರ ದಾಂಪತ್ಯ ಜೀವನದ 25 ವರ್ಷಗಳನ್ನ ಅವರು ಆಚರಿಸುತ್ತಿದ್ದಾರೆ. ವಾಮಂಜೂರಿನ ನಿವಾಸಿಗಳು ಅವರು. ಪ್ರತಿ ಆದಿತ್ಯವಾರ ಕನ್ನಡ ಪ್ರಾರ್ಥನೆಗೆ ಅವರು ಬರ್ತಾ ಇದ್ದಾರೆ. ಇವತ್ತು ಆ ದಂಪತಿಗಳನ್ನ ನಾವು ಅಭಿನಂದಿಸುತ್ತಿದ್ದೇವೆ. ಮಾತ್ರವಲ್ಲ, ಆ ದಂಪತಿಗಳಿಗಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ. ಪ್ರೀತಿಯ ದೇವ ಜನರೇ, ಇವತ್ತು ನಮ್ಮ ಪ್ರಾರ್ಥನೆಯಲ್ಲಿ ಭಾಗಿಯಾದವರು ಅನೇಕರು ಹುಟ್ಟುಹಬ್ಬವನ್ನು ಕೂಡ ಆಚರಿಸುತ್ತಿದ್ದಾರೆ. ಆ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ನಿಮಗಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಪ್ರೀತಿಯ ದೇವ ಜನರೇ, ಪ್ರಾರ್ಥನೆಯನ್ನು ಬಿಡಬೇಡಿರಿ. ಪ್ರಭು ಯೇಸುವನ್ನ ಸದಾ ಕೊಂಡಾಡಿರಿ. ಆತನೇ ನಿತ್ಯ ಜೀವಿಸುವ ದೇವರು ಮಾತ್ರ. ಇವತ್ತು ನಮ್ಮ ಪ್ರಾರ್ಥನೆಯಲ್ಲಿ ನಮ್ಮನ್ನ ಉರಿದುಂಬಿಸಿದ ಮಾತ್ರವಲ್ಲ, ಸಹಾಯ ಮಾಡಿದಂತ ನಮ್ಮ ಸಹೋದರ ಎಲಿಯಸ್ ಕುವೆಲ್ಲೋ ಅವರು ಮಂಗಳೂರು ಧರ್ಮ ಪ್ರಾಂತ್ಯದ ಕ್ಯಾರಿಸ್ಮ್ಯಾಟಿಕ್ ಸಂಚಾಲನದ ಚೇರ್ಮನ್ ಆಗಿದ್ದಾರೆ. ಅವರ ಮೂಲಕ ಈ ಸೇವೆಯನ್ನ ಮಾಡಲು ನಮಗೆ ಸಾಧ್ಯವಾಯಿತು. ಅವರ ಈ ಸೇವೆಗೆ ಅವರನ್ನು ನಾವು ವಂದಿಸುತ್ತಿದ್ದೇವೆ. ಬ್ರದರ್, ಥ್ಯಾಂಕ್ ಯು. ಅದರೊಂದಿಗೆ ನಮ್ಮ ಯುವ ಪ್ರಾರ್ಥನೆಯ ಒಂದು ಶಕ್ತಿ ನಮ್ಮ ಬ್ರದರ್ ಕ್ರಿಸ್ಟೋಫರ್ ಪ್ರತಿ ಆದಿತ್ಯವಾರ ಕನ್ನಡ ಪ್ರಾರ್ಥನೆಯಲ್ಲಿ ಹಾಡಿನ ಮೂಲಕ, ಸ್ತುತಿ ಆರಾಧನೆ ಮೂಲಕ ಅವರು ಮುನ್ನಡೆಸುತ್ತಿದ್ದಾರೆ. ದೇವರು ಅವರನ್ನು ಯಥೇಚ್ಛವಾಗಿ ಆಶೀರ್ವದಿಸಲಿ. ಅದರೊಂದಿಗೆ ನಮ್ಮ ಕನ್ನಡ ಪ್ರಾರ್ಥನೆಯ ಅನೇಕ ಸ್ತುತಿ ಆರಾಧನೆಯಲ್ಲಿ ಸಹಾಯ ಮಾಡುವರು ಅನೇಕರಿದ್ದಾರೆ. ಅವರಿಗೂ ವಂದನೆಗಳನ್ನು ಅರ್ಪಿಸುತ್ತಿದ್ದೇವೆ. ಮತ್ತೊಮ್ಮೆ ನನಗೆ ಜೀವ ಕೊಟ್ಟಂತ ಯೇಸುವಿಗೆ, ಮತ್ತೆ ಇವತ್ತು ಈ ಆದಿತ್ಯವಾರ ಮತ್ತೆ ಎದ್ದು ನಿಲ್ಲಲು ಶಕ್ತಿ ಕೊಟ್ಟಂತ ಯೇಸುವಿಗೆ ನಾವು ಕೈ ಮುಗಿದು ಆತನ ಕರುಣೆಗೆ ಸದಾ ನಾನು ನಮಿಸುತ್ತಿದ್ದೇನೆ. ಏಕೆಂದರೆ ಅವರು ಇವತ್ತು ನನ್ನನ್ನು ನಿಲ್ಲಿಸಿದರು. ಕಳೆದ ಇದೇ ದಿನ ನಾನು ಪಾರ್ಶ್ವವಾಯುಗೆ ಒಳಗಾಗಿದ್ದೆ. ಬ್ರೈನ್ನಲ್ಲಿ ಕ್ಲಾಟ್ ಆಗಿತ್ತು. 5 ದಿನ ನಾನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಬೇಕಾಗಿತ್ತು. ನನ್ನ ನಾಲಿಗೆ ತೊದಲುತ್ತಿತ್ತು, ಮಾತನಾಡಲು ಆಗುತ್ತಿರಲಿಲ್ಲ, ಬಹಳ ಕಷ್ಟವಾಗ್ತಿತ್ತು. ಒಂದು ಸೈಡ್ ನನ್ನ ನಡೆಯಲು ಕೈ ಎತ್ತಲು ಕೂಡ ಆಗ್ತಿರ್ಲಿಲ್ಲ. ಇವತ್ತು ನೀವು ನೋಡಿದಿರಿ, ಪ್ರಭು ಯೇಸು ಎಂಥ ಮಹಿಮೆಯುಳ್ಳ ದೇವರು. ಯಾವ ಸ್ಥಿತಿಯಲ್ಲಿ ಇದ್ದವರನ್ನು ಕೂಡ ಎದ್ದು ನಿಲ್ಲಿಸುವ ದೇವರು. ಯೇಸು ಆಲ್ವಿನ್ಗಾಗಿ ಮಾತ್ರ ಅಲ್ಲ, ಪ್ರೀತಿಯ ದೇವ ಜನರೇ, ನಿಮಗೆಲ್ಲರಿಗೂ. ಏಕೆಂದರೆ ನೀವು ಈ ಪ್ರೀತಿ ಇಟ್ಟು ಈ ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ದೀರಿ. ಅದರ ಜೊತೆಗೆ ನೀವು ಕನ್ನಡ ಪ್ರಾರ್ಥನೆಯಲ್ಲಿ ಆ ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿಯೂ ಕೂಡ ನೀವು ಹೆಜ್ಜೆ ಇಡುತ್ತಾ ಆ ಚರ್ಚ್ಗೆ ಧಾವಿಸುತ್ತಿದ್ದೀರಿ. ನಿಮಗೆ ಮತ್ತೊಮ್ಮೆ ಕೈ ಮುಗಿದು ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಅದರ ಜೊತೆಗೆ ಬರುವ ಆದಿತ್ಯವಾರ ಇದೇ ಸಮಯಕ್ಕೆ ಮತ್ತೊಮ್ಮೆ 3 ರಿಂದ 5 ಗಂಟೆಯವರೆಗೆ ಇರುವ ಈ ಆರಾಧನೆಯಲ್ಲಿ ಮತ್ತೊಮ್ಮೆ ನಾವು ನಿಮ್ಮ ಜೊತೆಗೆ ಸೇರಿಕೊಳ್ಳುತ್ತಿದ್ದೇವೆ. ನೀವು ಈ ವಾರ್ತೆಯನ್ನು ಎಲ್ಲರಿಗೂ ತಿಳಿಸಿ ಈ ಪ್ರಾರ್ಥನೆಯಲ್ಲಿ ಭಾಗಿಯಾಗಿರಿ. ಮತ್ತೊಮ್ಮೆ ಬ್ರದರ್ ಕ್ರಿಸ್ಟೋಫರ್ ನಿಮಗೂ, ಬ್ರದರ್ ಎಲಿಯಸ್ ಅವರ ನಿಮಗೂ ವಂದನೆಗಳು. ಥ್ಯಾಂಕ್ ಯು. ಯೇಸುವಿನ ಪ್ರಾರ್ಥನೆಯನ್ನು ನಾವು ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯ, ವರಪ್ರಸಾದ ಪೂರ್ಣೆ, ಕರ್ತರು ಮಾಡಿದ್ದಾರೆ. ಸ್ತ್ರೀಯರಲ್ಲಿ ಧನ್ಯರು, ಮತ್ತೆ ನಿಮ್ಮದರ ಫಲವಾದ ಯೇಸು ಧನ್ಯರು. ಸಂತ
ಮರಿಯ ದೇವಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದಾಗಲಿ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ಆಮೇನ್. ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ನಿಮಗೆಲ್ಲರಿಗೂ ಒಳ್ಳೆಯ ಶುಭರಾತ್ರಿ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ದೇವಜನರೇ, ಅನೇಕರಿಗೆ ದೇವರು ತನ್ನ ಮಹಿಮೆಯ ಕಾರ್ಯವನ್ನು ಯೇಸು ಮಾಡಿದ್ದಾರೆ. ಆ ಮಾಡಿದ ಕಾರ್ಯಗಳನ್ನು ನೀವು ಇನ್ನೊಬ್ಬರಿಗೆ ಹಂಚಿಕೊಳ್ಳಿರಿ. ಇವತ್ತಿನ ಮಧ್ಯಾಹ್ನ ಈ ಪ್ರಾರ್ಥನೆಯಲ್ಲಿ ಅನೇಕರು ಭಾಗಿಯಾಗಿದ್ದಾರೆ. ಮಾತ್ರವಲ್ಲ, ಅನೇಕರಿಗಾಗಿ ನೀವು ಪ್ರಾರ್ಥಿಸಿದ್ದೀರಿ. ಈ ಪ್ರಾರ್ಥನೆಯ ಫಲ ನಿಮ್ಮ ಮುಂದೆ ದೇವರು ಕೊಟ್ಟಿದ್ದಾರೆ. ಇದನ್ನು ನೀವು ಸಾಕ್ಷಾತ್ಕರಿಸಿಕೊಳ್ಳಿರಿ. ಎಲ್ಲರಿಗೂ ಸಾಕ್ಷ್ಯ ಮೂಲಕ ಯೇಸುವನ್ನ ಮಹಿಮೆ ಪಡಿಸಿರಿ. ಆಮೇನ್, 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 ಆಮೇನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್.